ತಂಗಳ್ ಮದನಿಯವರು, ಜಮಾತೆ ಇಸ್ಲಾಮಿ ಹಿಂದಿನ ಮಂಗಳೂರು ನಗರಾಧ್ಯಕ್ಷರಾಗಿರುವಂತಹ KM ಅಶ್ರಫ್ ರವರು, ಜಮಾತೆ ಇಸ್ಲಾಮಿ ಹಿಂದ್ ವಲಯ ಸಂಚಾಲಕರಾದಂತಹ ಸಯ್ಯದ್ ಇಸ್ಮಾಯಿಲ್ ರವರು ಮತ್ತು ಇಂದು ಬಿಡುಗಡೆಯಾಗುವ ಪುಸ್ತಕವನ್ನು ಮಲಯಾಳಂನಿಂದ ಕನ್ನಡಕ್ಕೆ ಅನುವಾದಿಸಿದಂತಹ ಗೆಳೆಯ ಸನ್ಮಾರ್ಗ ವಾರಪತ್ರಿಕೆಯ ಉಪಸಂಪಾದಕರಾದಂತಹ ಅರಫಾ ಮಂಚಿಯವರು, ಇವರೂ ಸಹ ನಮ್ಮ ಜೊತೆಗೆ ಈ ವೇದಿಕೆಯಲ್ಲಿ ಉಪಸ್ಥಿತಿರುತ್ತಾರೆ. ಅವರೆಲ್ಲರನ್ನ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಬ್ದುಲ್ ಸಲಾಂ ಯು, ಮುಫ್ತಿ ಶೇಖ್ ಮುತಹರ್ ಹುಸೇನ್ ಕಾಸ್ಮಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಯಾಹ್ಯ ತಂಗಳ್ರವರು, KM ಅಶ್ರಫ್ ರವರು, ಸಯೀದ್ ಇಸ್ಮಾಯಿಲ್ ಮತ್ತು ಅರಫಾ ಮಂಚ್, ದಯವಿಟ್ಟು ನೀವೆಲ್ಲ ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಮಸ್ಜಿದ್ ಉನಸ್ ಬಿನ್ ಮಾಲಿಕ್ ಬೆಂಗರೆ ಇದರ ಖತೀಬರಾಗಿರುವಂತಹ ಅಬ್ದುಲ್ ಲತೀಫ್ ಆಲಿಯಾ ಅವರು ದಯವಿಟ್ಟು ಕಿರಾತಿಗಾಗಿ ಅವರನ್ನು ನಾನು ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇನ್ನಮಲ್ ಮುಅ್ಮಿನೂನ ಇಖ್ವತುನ್ ಫಅಸ್ಲಿಹೂ ಬೈನ ಅಖವೈಕುಂ واتقوا الله لعلكم ترحمون. يا أيها الذين آمنوا لا يسخر قوم من قوم عسى أن يكونوا خيرا منهم ولا نساء من نساء عسى أن يكن خيرا منهن ولا تلمزوا أنفسكم ولا تنابزوا بالألقاب بئس الاسم الفسوق بعد الإيمان ومن لم يتب فأولئك هم الظالمون. يا أيها الذين آمنوا اجتنبوا كثيرا من الظن إن بعض الظن إثم ولا تجسسوا ولا يغتب بعضكم بعضا أيحب أحدكم أن يأكل لحم أخيه ميتا فكرهتموه واتقوا الله إن الله تواب رحيم. يا أيها الناس إنا خلقناكم من ذكر وأنثى وجعلناكم شعوبا وقبائل لتعارفوا إن أكرمكم عند الله أتقاكم إن الله عليم خبير. ಶಪಿತ ಪಿಶಾಚಿಯ ಉಪಟಳದಿಂದ ಅಲ್ಲಾಹನಲ್ಲಿ ಅಭಯಯಾಚಿಸುತ್ತಾ ಪರಮ ದಯಾಳು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸತ್ಯವಿಶ್ವಾಸಿಗಳಂತೂ ಪರಸ್ಪರ ಸಹೋದರರು. ಆದುದರಿಂದ ನಿಮ್ಮ ಸಹೋದರರ ನಡುವೆ ಸಂಬಂಧಗಳನ್ನು ಸರಿಪಡಿಸಿರಿ ಮತ್ತು ಅಲ್ಲಾಹನಿಗೆ ಭಯಪಡಿರಿ. ನಿಮ್ಮ ಮೇಲೆ ಕೃಪೆ ತೋರಲಾಗುವುದೆಂದು ನಿರೀಕ್ಷಿಸಬಹುದು. ಸತ್ಯವಿಶ್ವಾಸಿಗಳೇ, ಪುರುಷರು ಇತರ ಪುರುಷರನ್ನು ಅಪಹಾಸ್ಯ ಮಾಡಬಾರದು.
ಅವರು ಇವರಿಗಿಂತಲೂ ಉತ್ತಮರಿರಲೂಬಹುದು. ಮತ್ತು ಸ್ತ್ರೀಯರು ಇತರ ಸ್ತ್ರೀಯರನ್ನೂ ಅಪಹಾಸ್ಯ ಮಾಡಬಾರದು. ಅವರು ಇವರಿಗಿಂತಲೂ ಉತ್ತಮರಿರಲೂಬಹುದು. ಪರಸ್ಪರರನ್ನು ನಿಂದಿಸಬೇಡಿರಿ ಮತ್ತು ಒಬ್ಬರು ಇನ್ನೊಬ್ಬರನ್ನು ಅಡ್ಡ ಹೆಸರಿನಿಂದ ಕರೆಯಬೇಡಿರಿ. ಸತ್ಯವಿಶ್ವಾಸ ಸ್ವೀಕರಿಸಿದ ಬಳಿಕ ಕರ್ಮಭ್ರಷ್ಟತೆಯಲ್ಲಿ ಹೆಸರು ಗಳಿಸುವುದು ಬಹಳ ಕೆಟ್ಟದು. ಈ ನಿಲುಮೆಯನ್ನು ತೊರೆಯದವರು ಅಕ್ರಮಿಗಳಾಗಿರುವರು. ಸತ್ಯವಿಶ್ವಾಸಿಗಳೇ, ಹೆಚ್ಚಿನ ಗುಮಾನಿಗಳಿಂದ ದೂರವಿರಿ. ನಿಶ್ಚಯವಾಗಿಯೂ ಕೆಲವು ಗುಮಾನಿಗಳು ಪಾಪವಾಗಿವೆ. ದೋಷಾನ್ವೇಷಣೆ ಮಾಡದಿರಿ. ನಿಮ್ಮಲ್ಲಿ ಯಾರ ಬಗ್ಗೆಯೂ ಪರದೂಷಣೆ ಮಾಡಬಾರದು. ನಿಮ್ಮಲ್ಲಿ ಯಾರಾದರೂ ತನ್ನ ಮೃತ ಸಹೋದರನ ಮಾಂಸ ತಿನ್ನುವುದನ್ನು ಇಷ್ಟಪಡುವನೆ? ನೀವು ಸ್ವತಃ ಇದನ್ನು ಅಸಹ್ಯಪಡುತ್ತೀರಿ. ಅಲ್ಲಾಹನನ್ನು ಭಯಪಡಿರಿ. ಅಲ್ಲಾಹ್ ಪಶ್ಚಾತ್ತಾಪ ಸ್ವೀಕರಿಸುವವನು ಕರುಣಾನಿಧಿಯೂ ಆಗಿರುತ್ತಾನೆ. ಜನರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಉಂಟು ಮಾಡಿದೆವು. ತರುವಾಯ ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮ ಜನಾಂಗಗಳನ್ನು ಗೋತ್ರಗಳನ್ನು ಮಾಡಿದೆವು. ನಿಮ್ಮ ಪೈಕಿ ಅತ್ಯಧಿಕ ಧರ್ಮ ನಿಷ್ಠನೆ ವಾಸ್ತವದಲ್ಲಿ ಅಲ್ಲಾಹನ ಬಳಿ ಅತಿ ಹೆಚ್ಚು ಗೌರವಕ್ಕೆ ಪಾತ್ರನು. ನಿಶ್ಚಯವಾಗಿಯೂ ಅಲ್ಲಾಹನು ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅರ್ಥಪೂರ್ಣವಾದಂತಹ ಕುರ್ಆನಿನ ಆಯತ್ತುಗಳನ್ನು ಸುಶ್ರಾವ್ಯವಾಗಿ ಪಠಿಸಿ ಅದರ ಕನ್ನಡ ಅನುವಾದವನ್ನು ಸಹ ನಮ್ಮ ಮುಂದಿಟ್ಟಂತಹ ಮಸ್ಜಿದ್ ಅನಸ್ ಬಿನ್ ಮಾಲಿಕ್ ಬೆಂಗರೆ ಇದರ ಖತೀಬರಾದಂತಹ ಅಬ್ದುಲ್ ಲತೀಫ್ ಆಲಿಯಾರವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಸಂಪ್ರದಾಯದಂತೆ ಯಾವುದೇ ಕಾರ್ಯಕ್ರಮ ಸ್ವಾಗತ ಮತ್ತು ಪ್ರಾಸ್ತಾವನೆಗಳೊಂದಿಗೆ ಪ್ರಾರಂಭವಾಗುತ್ತದೆ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮದ ರೂವಾರಿಯೂ ಆಗಿರುವಂತಹ, ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಜನಾಬ್ ಮೊಹಮ್ಮದ್ ಕುಂಜಿ ಅವರು ಇದೀಗ ನಿಮ್ಮನ್ನು ಎಲ್ಲರನ್ನು ಅಧಿಕೃತವಾಗಿ ಸ್ವಾಗತಿಸಲಿದ್ದಾರೆ. ಅವರನ್ನು ಪೋಡಿಯಮ್ಮಿಗೆ ಆಹ್ವಾನಿಸುತ್ತಿದ್ದೇನೆ. ಜನಾಬ್ ಮೊಹಮ್ಮದ್ ಕುಂಜಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನೂ ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಅಲ್ಲಾಹನ ನಾಮದಿಂದ ಈ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. 1988ರಲ್ಲಿ ಸ್ಥಾಪಿಸಲ್ಪಟ್ಟ ಶಾಂತಿ ಪ್ರಕಾಶನ ಸಂಸ್ಥೆಯು ಕಳೆದ 37 ವರ್ಷಗಳಿಂದ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ವಿಶಿಷ್ಟವಾದ ಕೊಡುಗೆಗಳನ್ನು ಕೊಡುತ್ತಾ ಬಂದಿರುವ ಒಂದು ಮೌಲ್ಯಾಧಾರಿತ ಪ್ರಕಾಶನ ಸಂಸ್ಥೆಯಾಗಿದೆ. ಇಸ್ಲಾಮಿನ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವ, ಕನ್ನಡ ಜನತೆಗೆ ತಿಳಿಸುವ ಬಹಳ ದೊಡ್ಡ ಕೆಲಸವನ್ನು ಈ ಪ್ರಕಾಶನ ಸಂಸ್ಥೆ ಕಳೆದ 37 ವರ್ಷಗಳಿಂದ ಬಹಳ ಪ್ರಾಮಾಣಿಕವಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ. ಈ ನಾಡಿನ ಎಲ್ಲ ಬುದ್ಧಿಜೀವಿಗಳ, ಗೌರವಾನ್ವಿತ ಧಾರ್ಮಿಕ ವಿದ್ವಾಂಸರ, ಸಾಹಿತಿಗಳ, ಬರಹಗಾರರ, ಮಾನವ ಹಕ್ಕು ಹೋರಾಟಗಾರರ, ಹೀಗೆ ಒಟ್ಟು ಕನ್ನಡಿಗರ ಪ್ರೀತಿ ಮತ್ತು ವಿಶ್ವಾಸವನ್ನು ಈ ಪ್ರಕಾಶನ ಸಂಸ್ಥೆ ಗಳಿಸಿದೆ ಎಂಬುದು ಖಂಡಿತವಾಗಿಯೂ ನಮಗೆ ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ. ಅರಬ್ಬಿ ಭಾಷೆಯಲ್ಲಿ ಮಾತ್ರ ಇದ್ದ ಪವಿತ್ರ ಕುರ್ಆನಿನ ಕನ್ನಡ ಅನುವಾದ ಮತ್ತು ವ್ಯಾಖ್ಯಾನ ಗ್ರಂಥಗಳು ಕನ್ನಡ ಜನತೆಗೆ ಶಾಂತಿ ಪ್ರಕಾಶನ ಕೊಟ್ಟಿರುವ ಅಮೂಲ್ಯ ಕೊಡುಗೆಯಾಗಿದೆ. ಪ್ರವಾದಿ ವಚನಗಳು, ಪ್ರವಾದಿ ಜೀವನ ಮತ್ತು ಸಂದೇಶಗಳಿಗೆ ಸಂಬಂಧಪಟ್ಟ 16 ಪುಸ್ತಕಗಳು, ಸಮಗ್ರವಾಗಿ ಇಸ್ಲಾಮನ್ನು ಪರಿಚಯಿಸುವ, ಇಸ್ಲಾಮಿನ ಬಗೆಗಿರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ, ಎಲ್ಲ ರೀತಿಯಲ್ಲೂ ಮಹಿಳೆಯರಿಗೆ, ಮಕ್ಕಳಿಗೆ, ಹೀಗೆ ಎಲ್ಲ ರೀತಿಯ ಸಾಹಿತ್ಯ ಪ್ರಕಾರಗಳನ್ನು ಈ ಸಂಸ್ಥೆ ನಿರಂತರವಾಗಿ ಪ್ರಕಟಿಸ್ತಾ ಇದೆ ಎಂದು ಮಾತ್ರ ಅಲ್ಲ, ತನ್ನದೇ ಆದ ವಿವಿಧ ಜಾಲಗಳ ಮೂಲಕ
ಕನ್ನಡ ಜನತೆಗೆ ಅದನ್ನು ತಲುಪಿಸುವ ದೊಡ್ಡ ಜವಾಬ್ದಾರಿಯನ್ನು ಕೂಡ ಈ ಸಂಸ್ಥೆ ನಿರ್ವಹಿಸ್ತಾ ಇದೆ. ಇದೀಗ ಶಾಂತಿ ಪ್ರಕಾಶನ ಭಾರತೀಯ ಸಮಾಜದ ವಿಕಸನ ಮತ್ತು ಮುಸ್ಲಿಮರು ಎಂಬ ಒಂದು ಇತಿಹಾಸ ಗ್ರಂಥವನ್ನು ಇವತ್ತು ಬಿಡುಗಡೆಗೊಳಿಸ್ತಾ ಇದೆ. ಇತಿಹಾಸ ಎಂಬುದು ಬಹಳ ದೊಡ್ಡ ಪಾಠ ಪುಸ್ತಕ. ಇತಿಹಾಸ ಎಂಬುದು ದೊಡ್ಡ ಟೀಚರ್. ಇತಿಹಾಸ ಅತಿ ದೊಡ್ಡ ಮಾರ್ಗದರ್ಶಕ ಎಂದು ನಮಗೆಲ್ಲ ಗೊತ್ತಿದೆ. ಯಾರಿಗೆ ಇತಿಹಾಸ ಗೊತ್ತಿಲ್ಲವೋ ಅವರು ಇತಿಹಾಸ ನಿರ್ಮಿಸಲಾರರು ಅಂತ ಹೇಳಲಾಗುತ್ತದೆ. ಸುಳ್ಳು ಇತಿಹಾಸಗಳು ವಿಜೃಂಭಿಸುತ್ತಿರುವ ಅಥವಾ ಈ ದೇಶದ ನಿಜವಾದ ಇತಿಹಾಸವನ್ನು ಡಿಲೀಟ್ ಮಾಡುವ, ಅಳಿಸಿ ಹಾಕುವ ಬಹಳ ದೊಡ್ಡ ಷಡ್ಯಂತರ ನಡೆಯುತ್ತಿರುವ ಒಂದು ಕಾಲದಲ್ಲಿ ನಿಜವಾದ ಇತಿಹಾಸವನ್ನು ಈ ನಾಡಿನ ಜನತೆಗೆ ಪರಿಚಯಿಸಬೇಕಾದದ್ದು ಈ ನಾಡಿನ ಆರೋಗ್ಯಕ್ಕೆ ಅನಿವಾರ್ಯ ಅಂತ ಶಾಂತಿ ಪ್ರಕಾಶನ ಖಂಡಿತವಾಗಿಯೂ ನಂಬುತ್ತದೆ. ಖಂಡಿತವಾಗಿಯೂ ಈ ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಈ ದೇಶದ ಸಂಸ್ಕೃತಿ, ಈ ದೇಶದ ನಾಗರಿಕತೆ, ಈ ದೇಶದ ಕಲೆ, ಸಂಗೀತ, ಸಾಹಿತ್ಯ, ಈ ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಮುಸ್ಲಿಂ ಸಮುದಾಯದ ಕೊಡುಗೆ ಅಮೂಲ್ಯವಾದದ್ದು, ಅನನ್ಯವಾದದ್ದು. ಅದನ್ನೆಂದೂ ಕೂಡ ಅಳಿಸಿ ಹಾಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಇತಿಹಾಸ ಈ ದೇಶದೊಂದಿಗೆ ಬೆರೆತುಕೊಂಡಿದೆ. ಆದರೆ ಇತಿಹಾಸವನ್ನು ಬಹಳ ವಿಕೃತಗೊಳಿಸುವ, ಸತ್ಯೋತ್ತರ ಕಾಲ ಅಂತ ಹೇಳಲಾಗುತ್ತದೆ ಈ ಕಾಲದ ಬಗ್ಗೆ, ಪೋಸ್ಟ್ ಟ್ರುತ್ ಅಂತ. ಸತ್ಯಕ್ಕೆ ಪರಿಗಣನೆ ಇಲ್ಲದ, ಸತ್ಯವನ್ನು ಜನರು ನಂಬದ, ಸತ್ಯಕ್ಕೆ ಅಷ್ಟೇನು ಪ್ರಭಾವ ಇಲ್ಲದ ಒಂದು ಕಾಲದಲ್ಲಿ ಸುಳ್ಳುಗಳೇ ವಿಜೃಂಭಿಸುವಾಗ ಖಂಡಿತವಾಗಿಯೂ ಸತ್ಯ ಏನು ಎಂದು ಹೇಳಿಕೊಡಬೇಕಾದದ್ದು ಜವಾಬ್ದಾರಿಯಾಗಿದೆ, ಬಹಳ ದೊಡ್ಡ ಹೊಣೆಗಾರಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಸಮಾಜದ ರಚನೆಯಲ್ಲಿ ಮುಸ್ಲಿಮರ ಪಾತ್ರ ಏನು, ಅವರ ಕೊಡುಗೆಗಳೇನು, ಅವರ ತ್ಯಾಗಗಳೇನು, ಈ ದೇಶವನ್ನು ಕಟ್ಟಿ ಬೆಳೆಸುವಲ್ಲಿ ಅವರ ಪಾತ್ರ ಯಾವುದಿತ್ತು ಎಂಬುದನ್ನು ಬಹಳ ಸಮಗ್ರವಾಗಿ ವಿವರಿಸುವ ಅಧಿಕೃತವಾದ ಒಂದು ದಾಖಲೆಯಾಗಿದೆ ಇವತ್ತು ಬಿಡುಗಡೆಗೊಳ್ಳುತ್ತಿರುವ ಭಾರತದ ವಿಕಸನ ಮತ್ತು ಮುಸ್ಲಿಮರು ಎಂಬ ಈ ಗ್ರಂಥ. ಈ ಗ್ರಂಥ ಮಲಯಾಳಂನಿಂದ ಅನುವಾದಿಸಲ್ಪಟ್ಟಿದೆ. ಮಲಯಾಳಂನಲ್ಲಿ KT ಹುಸೇನ್ ಎಂಬ ಖ್ಯಾತ ಲೇಖಕ ಸುಮಾರು 150 ಗ್ರಂಥಗಳನ್ನು ಆಧರಿಸಿ ಬರೆದಿರುವ ಬಹಳ ಅಧಿಕೃತವಾದ ಇತಿಹಾಸ ದಾಖಲೆ ಈ ಪುಸ್ತಕ. ನೀವೆಲ್ಲ ಈ ಪುಸ್ತಕದ ಪ್ರಯೋಜನ ಪಡೆಯಬೇಕು ಎಂಬ ವಿನಂತಿಯೊಂದಿಗೆ ಇವತ್ತು ಬಹಳ ವಿಶೇಷವಾದ ಒಂದು ವಿಚಾರಗೋಷ್ಠಿ ಈ ಟೌನ್ ಹಾಲ್ನಲ್ಲಿ ನಡೆಯುತ್ತಾ ಇದೆ. ಭಾರತದ ಮುಸ್ಲಿಮರು ಮತ್ತು ಭಾರತದ ಇತಿಹಾಸ ಮತ್ತು ಮುಸ್ಲಿಮರು ಎಂಬ ಅತ್ಯಂತ ಮಹತ್ವಪೂರ್ಣವಾದ ಒಂದು ವಿಚಾರಗೋಷ್ಠಿ. ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವ ಅತಿಥಿಗಳು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾತಾಡಬಲ್ಲವರು. ನಮ್ಮ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಈ ದೇಶದ ಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ರಾಮ್ ಪುನಿಯಾನಿ ಅವರು ಭಾಗವಹಿಸ್ತಾ ಇದ್ದಾರೆ. ಅವರು ಈಗಾಗಲೇ ಮಂಗಳೂರಿಗೆ ತಲುಪಿದ್ದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮ ವೇದಿಕೆಯನ್ನು ಬಂದು ಸೇರಲಿದ್ದಾರೆ. ನೀವೆಲ್ಲ ಧಾರಾಳ ಅವರ ಯೂಟ್ಯೂಬ್ನಲ್ಲಿ ಅವರ ಭಾಷಣಗಳನ್ನು ಆಲಿಸಿದವರು, ಅವರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನಿಮಗೆಲ್ಲ ಖಂಡಿತವಾಗಿಯೂ ಇರಬಹುದು. ಬಹಳ ಸುದೀರ್ಘವಾಗಿ ಈ ದೇಶದಲ್ಲಿ ಈ ದೇಶದ ನೈಜ ಇತಿಹಾಸವನ್ನು ಈ ದೇಶದ ಜನತೆಗೆ ತಿಳಿಸುವ, ಈ ದೇಶದ ಉದ್ದಗಲಕ್ಕೂ ಓಡಾಡಿ ಈ ದೇಶದ ವಾಸ್ತವ ಏನು ಎಂಬುದನ್ನು ತಿಳಿಸುವ ಒಂದು ದೊಡ್ಡ ಹೋರಾಟವನ್ನು, ದೊಡ್ಡ ಪ್ರಯತ್ನವನ್ನು, ದೊಡ್ಡ ಶ್ರಮವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಶಾಂತಿ ಪ್ರಕಾಶನದ ವತಿಯಿಂದ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಖ್ಯಾತ ಚಿಂತಕರು, JNUನಲ್ಲಿ ಉಪನ್ಯಾಸಕರಾಗಿದ್ದವರು, ನಮಗೆಲ್ಲ ಪರಿಚಿತರೂ ಆದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಪ್ರೊಫೆಸರ್ ಅಖಿಲ್ ಅಹಮದ್ ಸಾಬ್ರವರಿದ್ದಾರೆ.
ಮಂಗಳೂರಿನಲ್ಲಿ ಹೆಚ್ಚಿನವರಿಗೆ ಅವರು ಚಿರಪರಿಚಿತರು. ಯಾನಪ್ಪಯ ಯೂನಿವರ್ಸಿಟಿಯ ಫೌಂಡರ್ ವೈಸ್ ಚಾನ್ಸಲರ್ ಆಗಿ ಈ ಮಂಗಳೂರಿನಲ್ಲಿ ಧಾರಾಳ ಕಾರ್ಯಕ್ರಮಗಳಲ್ಲಿ ಅವರ ಅತಿಥಿಗಳಾಗಿ ಭಾಗವಹಿಸಿದರು. ಒಬ್ಬ ಶ್ರೇಷ್ಠ ವಿದ್ವಾಂಸ, ಒಬ್ಬ ಶ್ರೇಷ್ಠ ವಾಗ್ಮಿ, ಅಂತಾರಾಷ್ಟ್ರೀಯ ಖ್ಯಾತೆಯ ಒಬ್ಬ ಮಹಾನ್ ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವವರು ನಮ್ಮೆಲ್ಲರ ಅತ್ಯಂತ ಆತ್ಮೀಯರು, ವಾರ್ತಾಭಾರತಿಯ ಪ್ರಧಾನ ಸಂಪಾದಕರು ಆಗಿರುವ ಅಬ್ದುಸ್ಸಲಾಂ ಪುತ್ತಿಗೆಯವರು. ಅವರನ್ನು ಕೂಡ ಅತ್ಯಂತ ಗೌರವದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಫ್ತಿ ಶೇಖ್ ಮುತಹರ್ ಹುಸೈನಿ ಕಾಸಿಮಿ ಅವರಿದ್ದಾರೆ. ಮೌಲಾನಾ ಯಹಿಯಾ ತಂಗಲ್ರವರು ನಮ್ಮೊಂದು ಬಂದು ಸೇರಿಕೊಳ್ಳಲಿದ್ದಾರೆ. ಜಮಾಯತೆ ಇಸ್ಲಾಮಿ ಮಂಗಳೂರು ನಗರಾಧ್ಯಕ್ಷರಾದ KM ಅಶ್ರಫ್ ಅವರು ವೇದಿಕೆಯಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಈ ಬೃಹತ್ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿರುವ ಸನ್ಮಾರ್ಗ ವಾರಪತ್ರಿಕೆಯ ಉಪಸಂಪಾದಕರು ಲೇಖಕರು ಆದ ಅರಫಾ ಮಂಚಿಯವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಶಾಂತಿ ಪ್ರಕಾಶನದ ಕಾರ್ಯದರ್ಶಿಗಳಾದ ಅಬ್ದುಸ್ಸಲಾಂ ಉಪ್ಪಿನಂಗಡಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ಜಮಾಯತೆ ಇಸ್ಲಾಮಿ ಹಿಂದ್ ಮಂಗಳೂರು ವಲಯದ ಸಂಚಾಲಕರಾದ ಸಯೀದ್ ಇಸ್ಮಾಯಿಲ್ ರವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆಯಿದ್ದಾರೆ. ಜಮಾಯತೆ ಇಸ್ಲಾಮಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕರಾದ ಅಬ್ದುಲ್ ಕರೀಂ ರವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರನ್ನು ಕೂಡ ಶಾಂತಿ ಪ್ರಕಾಶನದ ವತಿಯಿಂದ ಬಹಳ ಹೃತ್ಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಗೆ ಬಂದು ಸೇರಿರುವ 5 ಗಂಟೆಯ ಸಮಯ ಅಂದರೆ ಬಹಳ ಕಷ್ಟ ಬಂದು ಸೇರುವುದು. ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುತ್ತಿರುವ ಎಲ್ಲ ಸಭಿಕರು, ಈ ಕಾರ್ಯಕ್ರಮ 8:30 ಗಂಟೆಯ ತನಕ ಮುಂದುವರಿಯಲಿದೆ. 8:30 ಗಂಟೆಯ ತನಕ ಕೂಡ ನೀವು ನಮ್ಮೊಂದಿಗೆ ಇರಬೇಕು ಎಂಬ ವಿನಂತಿಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ನನ್ನೆಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಸಹೋದರ ಸಹೋದರಿಯರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಹಳ ಸಂಕ್ಷಿಪ್ತವಾದಂತಹ ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದಂತಹ ಮೊಹಮ್ಮದ್ ಕುಂಜಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಸ್ನೇಹಿತರೆ, ಈ ಸಭಾಂಗಣದ ಒಳಗೆ ಚಪ್ಪಾಳೆಯನ್ನು ತಟ್ಟಲು ಯಾವುದೇ GST ಇಲ್ಲ. ಆದುದರಿಂದ ನಮ್ಮ ಜೊತೆಗೆ ಬಂದು ಸೇರಿರುವ ಈ ಎಲ್ಲ ಅತಿಥಿಗಳಿಗಾಗಿ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಸ್ವಾಗತವನ್ನು ನಾನು ಬಯಸುತ್ತಿದ್ದೇನೆ. ಸಂಭ್ರಮದ ವಾತಾವರಣ ಇವತ್ತು ಈ ಪುರಭವನದಲ್ಲಿ ನಾವು ಕಾಣುತ್ತಿದ್ದೇವೆ. ಈಗಾಗಲೇ ಕೆಳಗಿನ 1000ದಷ್ಟು ಆಸನಗಳು ಭರ್ತಿಯಾಗಿದೆ. ಮುಂದೆ ಬರುವಂತಹ ನಮ್ಮ ಆಮಂತ್ರಿತರನ್ನು ದಯವಿಟ್ಟು ಮೇಲಿನ ಬಾಲ್ಕನಿಗೆ ಕಳುಹಿಸಬೇಕು. ಮತ್ತು ಅದಕ್ಕೂ ಹೆಚ್ಚು ಜನ ಬಂದರೆ ಹೊರಗಡೆ ನಾವು ಸ್ಕ್ರೀನಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಅಲ್ಲಿಯೂ ಸಹ ಆಸನಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಸ್ನೇಹಿತರೆ, ಬಹಳ ಮುಖ್ಯವಾದ ಅಂಗಕ್ಕೆ ನಾವು ಬರುತ್ತಿದ್ದೇವೆ. ಪುಸ್ತಕ ಬಿಡುಗಡೆ. ಪುಸ್ತಕದ ಹೆಸರು ಈಗಾಗಲೇ ಹೇಳಿದ್ದಾರೆ, ಭಾರತದ ಸಾಮಾಜಿಕ ವಿಕಸನ ಮತ್ತು ಮುಸ್ಲಿಮರು. ಇದು ಮೂಲ ಮಲಯಾಳಂ ಕೃತಿಯಾಗಿದೆ. ಇದನ್ನು ಮಲಯಾಳಂನಲ್ಲಿ ಬರೆದವರು KT ಹುಸೈನ್ ಎಂಬುವವರು ಮತ್ತು ಮಲಯಾಳಂನಲ್ಲಿ ಇದರ ಹೆಸರು ಇಂಡಿಯಾವುಡೆ ಸಾಮೂಹಿಕ ರಾಜಕಾರಣವೂ ಮುಸ್ಲಿಮ್ಗಳು. ಕ್ಷಮಿಸಬೇಕು, ಇಂಡಿಯಾವುಡೆ ಸಾಮೂಹಿಕ ರೂಪೀಕರಣವೂ ಮುಸ್ಲಿಮ್ಗಳು. ಈ ಒಂದು ಪುಸ್ತಕ ರಚನೆಗೆ ಇವರು ಒಂದು ಸಂಶೋಧನಾತ್ಮಕವಾದಂತಹ KT ಹುಸೇನ್ ರವರು ಸಂಶೋಧಕರು ಸಹ ಆಗಿದ್ದಾರೆ. 150ಕ್ಕೂ ಹೆಚ್ಚು ಪುಸ್ತಕಗಳನ್ನು ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ಈ ಕೃತಿಯನ್ನು ರಚಿಸಿದ್ದಾರೆ. ಇದನ್ನು ಕನ್ನಡಕ್ಕೆ ಅನುವಾದಿಸಿದವರು ನಮ್ಮ ಮಿತ್ರರಾದಂತಹ ಸನ್ಮಾರ್ಗ ವಾರಪತ್ರಿಕೆಯ ಉಪಸಂಪಾದಕರು ಆಗಿರುವಂತಹ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅರಫಾ ಮಂಚಿಯವರು. ಅವರಿಗಾಗಿಯೂ ಸಹ ಒಂದು ಚಪ್ಪಾಳೆಯನ್ನು ನಾವು ನಿಮ್ಮಿಂದ ಅಪೇಕ್ಷಿಸುತ್ತಿದ್ದೇವೆ. ಈ ಪುಸ್ತಕ ಬಿಡುಗಡೆಗೆ ಮೊದಲು ಇದನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುವ ಜವಾಬ್ದಾರಿಯನ್ನು ನನಗೆ ನೀಡಲಾಗಿದ್ದಾರೆ. ಬಹಳ ಸಂಕ್ಷಿಪ್ತವಾಗಿ ಹೇಳುತ್ತಿದ್ದೇನೆ. ಅದನ್ನು ಸಂಪೂರ್ಣವಾಗಿ ಓದಿ ವಿಮರ್ಶಿಸುವಷ್ಟು ಸಮಯ ಯಾರಿಗೂ ಸಾಲದಾಗಿದೆ. ಭಾರತದ ಸಾಮಾಜಿಕ ವಿಕಸನ ಮತ್ತು ಮುಸ್ಲಿಮರು. ಮುಸ್ಲಿಮರು ಭಾರತೀಯ ಸಮಾಜ ರಚನೆ ಮತ್ತು ಸಂಸ್ಕೃತಿಯ ಮೇಲೆ ಬೀರಿದ ಪ್ರಭಾವಗಳ ನೈಜ ಪಾತ್ರವನ್ನು ಈ ಗ್ರಂಥದಲ್ಲಿ ವಿವರಿಸಲಾಗಿದೆ. ಈ ಕೃತಿಯಲ್ಲಿ ಒಟ್ಟು 7 ಅಧ್ಯಾಯಗಳಿದೆ.
ಅಧ್ಯಾಯ 1 ಭಾರತಕ್ಕೆ ಮುಸ್ಲಿಮರ ಆಗಮನ, ಅವರು ನಿರ್ವಹಿಸಿದ ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಪಾತ್ರ, ಭಾರತದ ಸಮಾಜದಲ್ಲಿ ಮುಸ್ಲಿಮರಿಂದಾದ ಬದಲಾವಣೆಗಳು, ಅವರ ಆಡಳಿತ, ಧರ್ಮ ಮತ್ತು ವಿಶೇಷವಾಗಿ ಈ ನಾಡಿನ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಜೀವನದಲ್ಲಿ ಅವರಿಂದಾದ ಉಪಯುಕ್ತ ಬದಲಾವಣೆಗಳು. ಇದು 1ನೇ ಅಧ್ಯಾಯದಲ್ಲಿ ಚರ್ಚಿಸಲ್ಪಟ್ಟಿರುವಂತಹ ವಿಷಯಗಳು. ಅಧ್ಯಾಯ 2ರಲ್ಲಿ ಸೂಫಿಗಳು ಸದ್ದುಗದ್ದಲವಿಲ್ಲದೆ ನಡೆಸಿದ ಸಾಮಾಜಿಕ ಸೇವೆ, ಜನಸೇವೆ, ಸಂದೇಶ ಪ್ರಚಾರ ಚಟುವಟಿಕೆಗಳು ಈ ದೇಶದ ಸಾಮಾಜಿಕ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಿಗೆ ಕಾರಣವಾದ ಸೂಫಿಗಳ ಬೋಧನೆ, ಸಂಸ್ಕರಣಾ ಕಾರ್ಯಗಳು ಮತ್ತು ಅವರ ಚಟುವಟಿಕೆಗಳನ್ನು ವಿಶ್ಲೇಷಿಸಲಾಗಿದೆ. ಅಧ್ಯಾಯ 3ರಲ್ಲಿ ಭಾರತದಲ್ಲಿ ಮುಸ್ಲಿಮರ ಆಡಳಿತದ ಕಾಲದಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ ಜೀವನದಲ್ಲಿ ಆದ ರಾಜಕೀಯ, ಆರ್ಥಿಕ ಶಿಥಿಲತೆಗಳು ಮತ್ತು ನಂಬಿಕೆಗಳಲ್ಲಿ ಹುಟ್ಟಿಕೊಂಡ ವೈಪರೀತ್ಯಗಳ ವಿರುದ್ಧ ನಡೆದಿರುವ ಸುಧಾರಣಾ ಕಾರ್ಯಗಳನ್ನು ಚರ್ಚಿಸಲಾಗಿದೆ. ಅಧ್ಯಾಯ 4ರಲ್ಲಿ ಅಹಮ್ಮದ್ ಸರ್ ಹಿಂದಿಯ ನವೋತ್ಥಾನ ಚಟುವಟಿಕೆಗಳು, ಅವರ ಪ್ರಭಾವದಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ರಾಜಕೀಯದಲ್ಲಿ ತಂದ ಸುಧಾರಣೆಗಳು, ಶಾಹ್ ವಲಿಯುಲ್ಲಾ ದೆಹಲಿ ಅವರ ನವೋತ್ಥಾನ ಚಟುವಟಿಕೆಗಳು, ಟಿಪ್ಪು ಸುಲ್ತಾನರ ಸಾಮ್ರಾಜ್ಯಶಾಹಿ ವಿರೋಧಿ ಯುದ್ಧಗಳು, 1857ರ ಪ್ರಥಮ ಸ್ವಾತಂತ್ರ್ಯ ಸಮರವನ್ನು ಸಹ ಇದರಲ್ಲಿ ಚರ್ಚಿಸಲಾಗಿದೆ. ಅಧ್ಯಾಯ 5ರಲ್ಲಿ 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಮುಸ್ಲಿಮರು ಧಾರ್ಮಿಕ, ಲೌಕಿಕ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕೈಗೊಂಡ ಸುಧಾರಣಾ ಚಟುವಟಿಕೆಗಳು, ಅಲಿಗಢ ಆಂದೋಲನ, ನದ್ವತ್ತುಲ್ ಉಲೂಮುಲ್ ದೇವಬಂದ್ ಆಂದೋಲನ 20ನೇ ಶತಮಾನದ ಆರಂಭದಿಂದ ಭಾರತದ ಸ್ವಾತಂತ್ರ್ಯಗೊಳ್ಳುವವರೆಗೆ ಭಾರತದ ಮುಸ್ಲಿಮರಲ್ಲಿ ನಡೆದಿದ್ದ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಜಾಗೃತಿ ಮತ್ತು ಅದಕ್ಕೆ ನೇತೃತ್ವ ನೀಡಿದವರ ವಿವರಗಳನ್ನು ಅಧ್ಯಾಯ 5ರಲ್ಲಿ ನಾವು ಕಾಣಬಹುದು. ಅಧ್ಯಾಯ 6ರಲ್ಲಿ ಖಿಲಾಫತ್ ಆಂದೋಲನ, ಜಮಿಯತುಲ್ ಉಲೇಮಾ ಎ ಹಿಂದ್, ಮುಸ್ಲಿಂ ಲೀಗ್, ಖಿದಾಯಿ ಖಿದ್ಮತ್ಗಾರ್, ತಬ್ಲಿಗಿ ಜಮಾತ್, ಖಾಕ್ಜಾರ್ ಆಂದೋಲನ, ಜಮಾತೆ ಇಸ್ಲಾಮಿ ಮುಂತಾದ ಆಂದೋಲನಗಳು ಅಲ್ಲಮಾ ಇಕ್ಬಾಲ್, ಮೌಲಾನಾ ಮೊಹಮ್ಮದ್ ಅಲಿ, ಮಹಮೂದುಲ್ ಹಸನ್ ದೇವಬಂದಿ, ಉಬೈದುಲ್ಲಾ ಸಿಂಧಿ, ಅಬುಲ್ ಕಲಾಂ ಆಜಾದ್, ಮೊಹಮ್ಮದ್ ಅಲಿ ಜಿನ್ನಾ, ಮೌಲಾನಾ ಮೊಹಮ್ಮದ್ ಇಲ್ಯಾಸ್, ಸೈಯದ್ ಮೌದೂದಿ ಮುಂತಾದ ವ್ಯಕ್ತಿಗಳ ಪರಿಚಯ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರು ನಿರ್ವಹಿಸಿದ ಪಾತ್ರ. ಇದು 6ನೇ ಅಧ್ಯಾಯದಲ್ಲಿದೆ. ಕೊನೆಯ 7ನೇ ಅಧ್ಯಾಯದಲ್ಲಿ ಭಾರತದ ಸ್ವಾತಂತ್ರ್ಯ ಮತ್ತು ಭಾರತೀಯ ಮುಸ್ಲಿಮರ ಅಂದಿನ ಪರಿಸ್ಥಿತಿ, ಸ್ವಾತಂತ್ರ್ಯದ ನಂತರ ಭಾರತದ ಮುಸ್ಲಿಮರ ನಾಯಕತ್ವಕ್ಕೆ ಬಂದ ಡಾಕ್ಟರ್ ಜಾಕಿರ್ ಹುಸೇನ್, ಮೊಹಮ್ಮದ್ ಇಸ್ಮಾಯಿಲ್, ಅಬುಲ್ ಹಸನ್ ಅಲಿ ನದ್ವಿ, ಉಬೈಲೈಸ್ ಇಸ್ಲಾಹಿ ನದ್ವಿ ಮುಂತಾದವರ ಸೇವೆಗಳು ಇದನ್ನು ದಾಖಲಿಸಲಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಯೋಗದ ನಂತರ ಹೆಚ್ಚು ತಡವಾಗದೆ ಭಾರತಕ್ಕೆ ಬಂದ ಇಸ್ಲಾಂ ಮತ್ತು ಮುಸ್ಲಿಮರು ಅಂದಿನಿಂದ ಇಂದಿನವರೆಗೆ ಯಾವ ರೀತಿ ಭಾರತದ ಸಮಾಜ ರಚನೆಯಲ್ಲಿ, ಸಂಸ್ಕೃತಿಯಲ್ಲಿ, ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಎಂಬ ಒಂದು ಸಮಗ್ರ ಚಿತ್ರಣವನ್ನು ಈ ಕೃತಿಯು ನೀಡುತ್ತದೆ. ಬಹುಶಃ ಈ ಕಿರು ಪರಿಚಯವನ್ನು ನೋಡುವಾಗ ಆ ಸಮಗ್ರ ಕೃತಿಯಲ್ಲಿ ಏನೆಲ್ಲ ಇರಬಹುದು ಎಂದು ನೀವು ಊಹಿಸಬಹುದು. ಇದು ಕೇವಲ ಒಂದು ದಾಖಲೆಯೋ ಒಂದು ಗ್ರಂಥವೋ ಅಲ್ಲ, ಇದು ನಮ್ಮ ಮುಸ್ಲಿಮರ ಒಂದು ಅನನ್ಯತೆಯನ್ನು ಪ್ರದರ್ಶಿಸುವಂತಹ ಒಂದು ಗ್ರಂಥವಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಪುಸ್ತಕ ಕೇವಲ ನೀವು ಓದುವುದು ಮಾತ್ರವಲ್ಲ, ನಿಮ್ಮ ಕುಟುಂಬದಲ್ಲಿ, ಬಂಧುಗಳಲ್ಲಿ ನೀವು ಓದಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ಈ ಪುಸ್ತಕದ ಒಂದೊಂದು ಪ್ರತಿಯನ್ನು ನೀವು ದೇಶ ಬಾಂಧವ ನಿಮ್ಮ ಎಲ್ಲ ಗೆಳೆಯರಿಗೆ ಇದನ್ನು ತಲುಪಿಸಬೇಕು. ಆಗ ಮಾತ್ರ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೇರಿದ್ದಕ್ಕೆ ಸಾರ್ಥಕವಾಗುತ್ತದೆ. ಆಗ ಮಾತ್ರ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಪೂರ್ತಿಯಾಗುತ್ತದೆ. ಹೊರಗಡೆ ಈ ಪುಸ್ತಕವನ್ನು ಮಾರಾಟ ಮಾಡಲಾಗುತ್ತಿದೆ. ಮುಂಭಾಗದಲ್ಲಿಯೂ ಇದೆ, ನನ್ನ ಎಡಭಾಗದಲ್ಲಿಯೂ ಸಹ ಕೌಂಟರ್ಗಳಿದೆ. ಇದರ ಮುಖಬೆಲೆ 440 ಪುಟಗಳ ಈ ಪುಸ್ತಕದ ಮುಖಬೆಲೆ 440 ರೂಪಾಯಿ. ಆದರೆ ಇವತ್ತು ಇಲ್ಲಿ ಈ ಪುಸ್ತಕವನ್ನು 350 ರೂಪಾಯಿಗೆ ಮಾರಲಾಗುತ್ತಿದೆ. ಈ ಕಾರ್ಯಕ್ರಮ ಮುಗಿದು ಹೋಗುವಾಗ ನಿಮ್ಮ ಕೈಯಲ್ಲೆಲ್ಲ ಈ ಒಂದು ಪುಸ್ತಕ ಇದ್ದರೆ ಈ ಕಾರ್ಯಕ್ರಮ ಅರ್ಥ, ಇಲ್ಲದಿದ್ದರೆ ವ್ಯರ್ಥ. ಸ್ನೇಹಿತರೆ, ಈ ದೇಶದಲ್ಲಿ ಮುಸ್ಲಿಮರ ಪಾತ್ರ, ಮುಸ್ಲಿಮರ ದಾಖಲೆಗಳು ಅಭೂತಪೂರ್ವವಾಗಿದೆ.
ಆದರೆ ಅದನ್ನು ಅಳಿಸುವ ಪ್ರಯತ್ನ ನಡೆಯುತ್ತಿದೆ. ಈ ವೇದಿಕೆಯಲ್ಲಿ ನಾವು ಹೇಳುವುದು ಇಷ್ಟೇ: ನೀವು ಅಳಿಸುತ್ತಾ ಹೋಗಿ, ಇನ್ಶಾ ಅಲ್ಲಾ ನಾವು ಉಳಿಸುತ್ತಾ ಹೋಗುತ್ತೇವೆ. ಈ ಮಾತುಗಳೊಂದಿಗೆ ಇದೀಗ ಈ ಪುಸ್ತಕವನ್ನು ನಮ್ಮ ಎಲ್ಲ ಅತಿಥಿಗಳು ಸೇರಿ ಈ ಗ್ರಂಥವನ್ನು ಬಿಡುಗಡೆ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ. ಎಲ್ಲ ಅತಿಥಿಗಳು ಸೇರಿ ನಮ್ಮ ಇಂದಿನ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಭಾರತದ ಸಾಮಾಜಿಕ ವಿಕಸನ ಮತ್ತು ಮುಸ್ಲಿಮರು ಗ್ರಂಥ ಲೋಕಾರ್ಪಣೆಯಾಗುತ್ತಿದೆ. ನಿಮ್ಮೆಲ್ಲರ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂಭ್ರಮವನ್ನು ನಾವು ಆಚರಿಸಿಕೊಳ್ಳಬೇಕು. ಅಭೂತಪೂರ್ವವಾದಂತಹ ಪುಸ್ತಕ ಬಿಡುಗಡೆಯಾಗುತ್ತಿರುವುದು ನಮ್ಮನ್ನು ನಾವೇ ಮರೆಯುವಂತಹ ಸನ್ನಿವೇಶವನ್ನು ಇವತ್ತು ನಿರ್ಮಿಸಲಾಗಿದೆ. ನನ್ನ ಇತಿಹಾಸವನ್ನು, ನನ್ನ ಚರಿತ್ರೆಯನ್ನು, ನನ್ನ ಹುಟ್ಟನ್ನು ಅಳಿಸಿ ಹಾಕುತ್ತಿರುವ ಈ ಸಂದರ್ಭದಲ್ಲಿ ಈ ದೇಶದ ಮಣ್ಣಿನಲ್ಲಿ ನನ್ನ ಚರಿತ್ರೆ ಇದೆ, ಇತಿಹಾಸವಿದೆ, ನನ್ನ ಹುಟ್ಟಿದೆ, ನನ್ನ ಕೊಡುಗೆಗಳಿದೆ, ನನ್ನ ತ್ಯಾಗಗಳಿದೆ ಎಂಬುದನ್ನು ಜಗತ್ತಿಗೆ ಸಾರುವಂತಹ ಒಂದು ಅಪೂರ್ವವಾದ ಗ್ರಂಥ ಇಂದು ಬಿಡುಗಡೆಯಾಗಿದೆ. ಈ ಬಿಡುಗಡೆಯ ಸಂದರ್ಭಕ್ಕೆ ಸಾಕ್ಷಿಯಾಗಿರುವ ನೀವೆಲ್ಲ ಇಂದು ಈ ಕಾರ್ಯಕ್ರಮವನ್ನು ಮುಗಿಸಿ ಹೋಗುವಾಗ ಒಂದೊಂದು ಪುಸ್ತಕವನ್ನು ನೀವು ಖರೀದಿಸಿಕೊಂಡು ಹೋದರೆ, ಅಥವಾ ಸಾಧ್ಯವಿರುವವರು ತಮ್ಮ ಗೆಳೆಯರಿಗೆ, ಬಂಧುಗಳಿಗೆ ಕೊಡಲು 2, 3, 5 ಪುಸ್ತಕಗಳನ್ನು ಖರೀದಿಸಿಕೊಂಡು ಹೋದರೆ, ಬಹುಶಃ ಅದಕ್ಕಿಂತ ದೊಡ್ಡ ಉಪಕಾರ ಅಥವಾ ಅದಕ್ಕಿಂತ ದೊಡ್ಡ ಸೇವೆ ಬೇರೆಯೊಂದಿರಲಿಕ್ಕಿಲ್ಲ. ಅದನ್ನು ನೀವು ಖಂಡಿತ ಮಾಡುತ್ತೀರಿ ಎಂಬ ನಿರೀಕ್ಷೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಸ್ನೇಹಿತರೆ, ಈಗಾಗಲೇ ನಿಮಗೆ ನಾವು ಹೇಳಿದ್ದೇವೆ, ಇಂದಿನ ಕಾರ್ಯಕ್ರಮ 2 ಭಾಗದಲ್ಲಿ ನಡೀತದೆ. ಒಂದು 6 ಗಂಟೆಯವರೆಗೆ, ಮತ್ತೊಂದು 6:45ರಿಂದ 8:30ರವರೆಗೆ. ಮೊದಲ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯ ಕೆಲಸ ಆಗಿದೆ. ಇದೀಗ ಈ ವಿಚಾರಗೋಷ್ಠಿಯ ಉದ್ಘಾಟನೆಗೆ ನಾವು ಹೋಗುತ್ತಿದ್ದೇವೆ. ಯೆನಪೋಯ ವಿಶ್ವವಿದ್ಯಾಲಯದ ಸ್ಥಾಪಕ ಉಪಕುಲಪತಿಗಳು, ನಮಗೆಲ್ಲ ಬಹಳ ಪರಿಚಯ ಇರುವವರು, ಅವರನ್ನು ಅನೇಕ ಸಲ ಅವರಿಲ್ಲಿರುವಾಗ ನಾವು ಕೇಳಿದ್ದೇವೆ. ಅವರು ನಮ್ಮ ಜೊತೆಗಿದ್ದಾರೆ. ಇಂದಿನ ಈ ಒಂದು ವಿಚಾರಗೋಷ್ಠಿಯ ಉದ್ಘಾಟನಾ ಭಾಷಣವನ್ನು ಪ್ರೊಫೆಸರ್ ಸೈಯದ್ ಅಖಿಲ್ ಅಹ್ಮದ್ ರವರು ನೆರವೇರಿಸಲಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವಪೂರ್ಣವಾಗಿ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಪ್ರೊಫೆಸರ್ ಸೈಯದ್ ಅಖಿಲ್ ಅಹ್ಮದ್. Assalamu alaikum wa rahmatullahi wa barakatuh. सभी नमस्कार. Good evening ladies and gentlemen. बात करनी मुझे मुश्किल कभी ऐसी तो न, बात करनी मुझे मुश्किल कभी ऐसी तो न थी, जैसी अब है तेरी महफिल पहले ऐसी तो न थी. बात करनी मुझे मुश्किल कभी ऐसी तो न थी, जैसी अब है तेरी महफिल कभी ऐसी तो न थी. ले गया छीन के कौन आज तेरा सब्र करार, बेकरारी तुझे दिल पहले ऐसी तो न थी. Well, ladies and gentlemen, nothing greater has been achieved in the history of mankind without enthusiasm. But this enthusiasm needs to be tempered with the wisdom amalgamated with the peace, happiness, harmony, and love. Not to go much into the details of the book that has been released now, which speaks about volumes of the contributions made by the Muslims community during the whole period of running into centuries. But my greatest complaint to my Muslim community brothers and sisters is, after having ruled this country for over 1,000 years, we have not presented the Islam in a way it should have been presented. If you would have presented the Islam in a way it should have been presented as it has been directed and guided by the Islamic doctrine, we wouldn't have felt it so much of the turbulence in our society. It would have been a wonderful. Now it is a great responsibility that we will have to bring it to our non-Muslims, Hindu brothers and sisters, the real picture of Islam. And in this context, I will not go much into the history, because the authority and the history will be there. I'll be speaking about only the post-independent period. And in this context, ideas are dynamic. If ideas stagnates, the progress of the country comes to a grinding halt. I have chosen the latter part of the independence for a simple reason. I am a scientist. I look forward
When I look forward, only my job is to evaluate the past, assess the present, and set a trend for the future so that our country can become a superpower and the citizens of the country can live with the peace and harmony. And how this could be done, I would like to evaluate. And in this context, if I want to make you understand the problems which are being faced with India in the post-independent era, and up till now, and what problems which are going to be posed to this country and to the citizens of this country in the future, and plausible solutions and suggestions I will be extending to you in this context. I'll be speaking about the three scenarios, three challenges, and try to just wind up my work or my lecture in a way to just carry forward a home message, and that home message should be strong enough so that it should have a lot of turbulence among the Muslims community and the mind, so that they can look forward to see the very optimistic and very proactive participant in the development of this country. When we are I have got a message whether is it possible to talk in Urdu or Hindi. Well, Urdu or Hindi is almost the same. Complete Urdu, it may be difficult, but I will manage. I'll do one thing. If I were to be, okay, fine. I will make it a mixture. Yes. Well, there are the three important scenarios. One is the international scenario, second is the Asian scenario, and third is an Indian scenario. You will see that in the post-Second World War that we saw the third quarter of the 20th century saw almost apparently a very calm, but lot of undercurrent went in. And you will see this undercurrent of the third quarter of the 20th century brought lot of sparks and spikes in terms of the new ideas. As I told you a short while ago, ideas are dynamic. If ideas stagnate, the progress of the country comes to a grinding halt. Hardly anything, whatever you are talking of any field for that matter, be in the field of management, field of sociology, science, whatever it may be, new ideas came in, and that resulted one of the greatest important, which also was reflected in the last almost 2 decades of Indian politics, and the concept of LPG, liberalization, privatization, and globalization. But in this context, I would like to mention Samuel Huntington's paper, who wrote in 1993, Clash of the Civilization and Making of the New World Order, that was in response to a very famous sociologist, Japanese by origin and American citizen, Francis Yokohama, who wrote End of the World and the Last Man. In this context, you will see that 1993, what he have presented the paper, there were many schools of thought which developed in the different parts of the world, and the simple gist of that, what is happened in that particular, and in 1996, the whole that paper became, he presented a thesis, and that was published in the form of a book and one of the bestsellers. In this, you will see that if you take the whole world map, place it on a table in a parallelogram, you will see there is 4 important civilizations that have played a very important role, and they are going to play a very important role in the future. The first is the Western civilization. The Western civilization is not a new one. It has already, I think so, for the last 400 to 500 years, they have been ruling this world, and they continue to rule for some more time. But you will see in parallel, you will see the other part of the parallelogram, you will see the rise of the Chinese civilization or the Confucius civilization, which clearly mentions about the rise of the China as a superpower. No wonder, within 30 years, China has been able to uplift 70 crores of its population from the below poverty line to the above poverty line. And the third one, you will see that Islamic civilization which took place after the
oil minister in the early 70s declared the petrol as a weapon. He raised the prices from $1.5, $2 to $18. There were so many threats and everything, and rest is the history. And thereby there was a resurgence of Islamic civilization. And the fourth one is the rise of Indian civilization in the post-independent era. And in this context, if you see, this is the world's scenario that is taking place. And now if you are concentrating what is happening to the Asian, you will see that the Japan, which almost was brought to the ashes in the Second World War after dropping the 2 bombs on Hiroshima and Nagasaki on 6th and 9th of August, still it has emerged as a superpower, but to a greater extent the challenge for India is not Japan but as the China, which I have been telling in the same platform. I think so I have told not less than about 4 or 5 times, or maybe half a dozen times, almost about 15 years ago. And now it has become true. Now if you want to take up the Asian civilization and you come to the Indian scenario, in 1947, when India was partitioned to Pakistan and remaining as India, the population was about 33 crores, and rather I would say the 30 crores is starving, stricken subjects. I mean to say the poverty was done, hardly there was 0.5% of the rich people. And this you can estimate how poor the Indian, the Otan account, which was presented in November because there was no full budget because we got the independence on 15th of August, was merely 171 crores with a fiscal deficit of 24 crores, out of which almost half of it went to the defense. So that means to say for each and every person, there was hardly 3 or 4 rupees per year per person. From that, we have developed to that extent that during the time of Manmohan Singh as a Prime Minister, Pranab Mukherjee, the former president of the country, was the finance minister. He was the first one to present a budget of 1 million crore. When I am talking of 1 million crore, and now we are just presenting more than 1.45 million crore, that means to say it is 2/3 of the American budget. And when you are talking of the 2/3 of the American budget, is one of the greatest in terms of the volume. It is the 3rd largest in the country, but in the economic power it comes in the 5th to that. All this is happening at one place. But please remember, despite the fact that we have raised from almost ashes to an extent that we are able to present 1.4 million crores of budget, still you see that 1/3 of the population still live below the poverty line. When you are still talking of below the poverty line, I am talking of those people who do not have the 2 meals a day, let apart the access to the higher education or the primary school, including the no primary schools and no even health and hygiene to everyone. So that means to say, if you want to take a linear economics of the whole thing, 70 years we have taken to bring 2/3 of the population above the poverty line. And if you are just talking of 1/3 of the population, to be again brought into this one will take another 35 years, and India cannot wait. And this is scenario. Now you will see that what is happening is there has been a shift that's why I said ideas are dynamic. If ideas are stagnant, the growth and the development of the country comes to a grinding halt. In this context, what I am going to tell you is, we have a shift in the paradigm from the agriculture-driven economy to the industrial-driven economy to the technological-driven economy, and now we have stepped in 21st century, wherein we have the knowledge-driven economy. In this context is the knowledge-driven economy, but if you are talking the knowledge-driven economy, knowledge is used as a tool, knowledge used as an asset, and knowledge used as a promoter. And in this context, if we are thinking that we have stepped in and everyone should be a knowledge worker, and everyone you have a knowledge society, and you will have knowledge-driven economy, so there is 3 challenges which are coming in. The 3 challenges that we face for the country and for the Muslims community in particular are the knowledge, globalization, and the change.
I will just talk about the globalization in a simple terms and rather to just then go a little more in detail knowledge and the other aspect, particularly the concept of change or the dynamics of change or idea of change, then you will see that there is a very important aspect that we'll have to talk about. Globalization is nothing but the melting of the borders. When you are talking of the melting of the borders, you will see the competition will be very high. And when you are talking of the competition is very high, what is the one which can just sustain you to win the race will be only knowledge. Now, if you are talking of the knowledge, particularly for the Muslims community, because I want the Muslim community to be in the mainstream, I'll produce you the various data as to what has been enshrined in Quran, what has been enshrined in Hadith, what has been enshrined in Shariat, or we are following it, and why we are facing so much of the problems. If you are taking the whole community as such, when you are talking of the globalization, knowledge and change, these are not only the concepts which are being introduced in 21st century. If you carefully look at the history or Islamic history in particular, these were the three challenges then in the 14th century. It is these three challenges, then the Muslims community was able to just reach to its zenith. No wonder after the Hijri calendar you will see within the first 60 years, 2/3 of the then world was under the control of the Muslims community. When you are talking of the 2/3 of the world is under Muslim community, I am talking about only 3 continents were known. One was Asia, second is Africa, and third is Europe. How is it possible that within 60 years they were able to accommodate? It is for a simple reason. You will come back to the basics. Islam was introduced the concept of what you call it as an equality. एक ही सफ में खड़े हो गए महमूद अयाज ना कोई बंदा रहा ना कोई बंदे नवाज. But you will see carefully, if you look at it, is only the jurisprudence that was there in that context, or even today, the concept of equity, which was now introduced in the whole world in the last quarter of the 20th century, was introduced, which we call it as an adl. Adl is nothing but an equity. The people who must be knowing what is the concept of equality and what is the concept of the equity. Equity was also introduced during that time. And in this, if I talk of the Quran as a book of guidance, that's why I said, nothing greater has been achieved in the history of mankind without wisdom, without enthusiasm. But this enthusiasm should be backed up with wisdom and amalgamated with love, harmony, peace. That means to say the first thing which Islamic religion, when it was presented to the world, it brought a social order. Social order in giving the maximum respect to the Muslims, women, the concept of the Muslims empowerment came in. The concept of the economic stability to both the gender, and more all, the concept of the knowledge which was introduced then was a spike for the scientists and the common man also to rise above and see that they master the science and technology. If you want to capture the world, you need to master science and technology. Unless you do not do it, you will not have anything. I am now still in the past, as I told Mr. Kuni the last day, when he just casually discusses what should I speak, I said I will evaluate the past, assess the present, and I have come here to see that set a trend for the future. So if you are talking of knowledge, which we call it as an ilm, everyone knows that we have our Quran, which consists of the 114 chapters, 6,666 verses, and you will see, other than the word Allah and His Asma Husna, which repeats more than 2,800 times, the second largest word of ilm, or the knowledge and its derivatives, is more than 800 times. Unfortunately, we have forgotten this. And furthermore,
When we are talking of it, the new concept, the conspiracies which went on for the centuries to see that Muslims should remain illiterate, it's only because they introduced the concept of what you call is as a dunyai ulum and dini ulum. This is absolutely nonsense. This is not there in Islamic doctrine. This is not there in Quran. This is not there even in Sharia or in Ahadith. Quran speaks about ilm, and the plural of this is ulum, and there is a classification of only two. Then how is it that the word asri ulum and dini ulum or dunyai ulum came in? It was a conspiracy by the Jews, which about 400 to 500 years ago they introduced it, or the concept of dunyai ulum, dini ulum was not there. If you want, you can turn the pages of the history. So that means to say al-ulum al-aqliya, al-ulum al-naqliya are the only two things. When you are talking of al-ulum al-aqliya, al-ulum al-naqliya, when you are talking of al-ulum al-naqliya, it is the one which you will have to imitate. There is no so much of a scope to think or to do research on this, which we call it as a legislative versus. For example, you are forbidden to marry your sister and daughter or mother. You cannot do any more research on that. It's there. So when you are talking of the jurisprudence, you are talking of the fiqh, you are talking of the various aspects in the form of legislative verses. Let me tell you, out of 6,666 verses, only 250 legislative verses are there. Then what about the science? More than 750 verses are there in the Quran. That means to say 1/8 of the Quran speaks about the science. 1,400 verses of the Quran speaks about management, which is coming as the most important aspect. Not to go into much detail, the concept of the innovation and entrepreneurship and the concept of the inventorpreneurship as defined by the very great management company 3M Group, which has done it, clearly mentions about it. When you are talking of 750 verses which speaks of the Quran, you can imagine how much of the motivation and inspiration then the Sahaba Ikram took it, and no wonder they produced the best knowledge, best instrument, best science and best technology. It was then backed up with what the moral and ethical values and the concept of the Falahi Riyasat, which was established, or a welfare stage established by the Huzur Sallallahu Alaihi Wasallam during the Medina period, is the one which made the Muslims to see that the whole world kneel down before them, and 2/3 of the then world was under the control of Islam. Let me just go a little more. Recently we are talking of the rocking stars which was discovered. It is clearly mentioned in the Quran, as-samai wa tariq wa ma adraka ma tariq wa najm wa saqib. Not to go in, I'll go further a little more into the details. As now if you are looking at the very important sciences which the various scientists are struggling to understand. I assure all the people who are all graduates and who are in the field, is the genome mapping. All the scientists are struggling to understand the more into the depth of this. And the same challenge that is there in today, at the time when the Quran was to be revealed, the contemporary science, the greatest challenge was embryology. How an embryo is formed. Please remember, about 450 years ago, there were no good well, ladies and gentlemen, before I conclude, I thank very much the Shanti Prakashans, Mr. Kunni and all his colleague, for being very enthusiastic. I was very well welcomed. I was given the wonderful hospitality, and it was my homecoming because I spent the best time of my life in this place. I have tried to motivate and inspire many of the people in this Bangalore city. All the people have been grateful to them, and I'll be also convey my thanks for at that time giving me an opportunity and also sharing my experience at this time. And in the end, I will just avoid to conclude a shloka from Bhagavad Gita. I am trying to prepare the Muslim community as the people of the men of action. Because we are docile people. We need a men of action to unravel the challenges, to accept it, whatever the challenges that come to us, and to see that we'll just take the leaps.
and show to the world we are the best people. We are the one who will just do it huququl ibad and bring a social order, and at the same time we are very advanced in science and technology. And in this context, I have, as I told you, I was looking at the translation of the people in action. I was going through the Bhagavad Gita because comparative religion has been my hobby. And in this context, you will see that in shloka, in chapter 4 and shloka 18, the English translation of this Bhagavad Gita goes very well. The man who sees action in inaction. I repeat, the English translation. The man who sees action in inaction in action, he is the man of the he is a man of wisdom and true performer of all actions. Let us try to just get whatever is good from the different sources and see that we build up. This is exactly for a simple reason. Let me remind you, Khaira ummatun luqujit nanu ta'muruna bil ma'ruf wa tanhauna 'anil munkar wa tu'minuna billah. That is the one which you will have to take the responsibility for all of this one. Thank you once again, my dear audience, for giving me a drop silence to the whole 25 to 30 minutes. I'm highly grateful to this, and only I'll conclude. Woods are lovely, dark and deep, but I have promised to keep miles to go before I sleep. Miles to go before I sleep. Thank you very much. ಮಾದ್ರವರು ನಮ್ಮ ಪಾಲಿಗೆ ಒಂದು ರೀತಿಯಲ್ಲಿ ಚಲಿಸುವ ಜ್ಞಾನ ಭಂಡಾರವಿದ್ದಂತೆ, ಅತ್ಯಂತ ಸೂಕ್ಷ್ಮವಾಗಿ ಮತ್ತು ವಿಸ್ತಾರವಾಗಿ ಇಂದಿನ ಈ ವಿಚಾರಗೋಷ್ಠಿಯ ಉದ್ಘಾಟನೆಯನ್ನು ಅವರು ಮಾಡಿದ್ದಾರೆ. ಬಹಳಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಚರ್ಚಿಸಿದ್ದಾರೆ. ಅವರು ಇಂಗ್ಲೀಷ್ನಲ್ಲಿ ಮಾತನಾಡುವುದರ ಮೂಲಕ ಇನ್ನೊಂದು ಉಪಕಾರ ನಮಗೆ ಮಾಡಿದ್ದಾರೆ. ಈ ಸಭಾಂಗಣದಲ್ಲಿ ಕುಳಿತಿರುವ ಸಾವಿರಾರು ಜನ ನಮಗಿಂತ ಹೆಚ್ಚಾಗಿ ಸಾಮಾಜಿಕ ಜಾಲತಾಣದಲ್ಲಿ ದೇಶ ವಿದೇಶಗಳಲ್ಲಿ ಸಹಸ್ರಾರು ಜನರು ನಮ್ಮ ಈ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸುತ್ತಿದ್ದಾರೆ. ಅವರೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ತಲುಪಿದೆ ಮಾತ್ರವಲ್ಲ, ನಾವು ಬಿಟ್ಟಿರುವಂತಹ ಉಳಿಸುತ್ತೇವೆ ಎನ್ನುವ ಬಾಣ ಎಲ್ಲಿಗೆ ಹೋಗಿ ತಲುಪಬೇಕೋ ಅಲ್ಲಿಗೆ ಸರಿಯಾಗಿ ತಲುಪಿದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಇದುವರೆಗೆ ಈ ವೇದಿಕೆಯಲ್ಲಿ ಏನು ನಡೆಯಿತು ಇದು ನಮ್ಮ ಮುಖ್ಯ ಕಾರ್ಯಕ್ರಮವಲ್ಲ. ನಮ್ಮ ಮುಖ್ಯ ಕಾರ್ಯಕ್ರಮ ಒಂದು ಮಹತ್ವಪೂರ್ಣವಾದ ವಿಚಾರಗೋಷ್ಠಿ ಇನ್ನು ಮುಂದೆ ನಡೆಯಲಿದೆ. ಅದಕ್ಕಾಗಿ ಒಂದು ರೀತಿಯ ವಾರ್ಮ್ ಅಪ್, ನಿಮ್ಮನ್ನು ಬಿಸಿಗೊಳಿಸುವ ಕೆಲಸ ಮಾತ್ರ ಈ ವೇದಿಕೆಯಲ್ಲಾಗಿದೆ. ಇದೀಗ ನಿಮಗೆ ಸಣ್ಣ ವಿರಾಮವನ್ನು ಕೊಡುತ್ತೇವೆ. 6:45ಕ್ಕೆ ಸರಿಯಾಗಿ ನೀವೆಲ್ಲ ಬೇಗ ಬಂದು ಕುಳಿತುಕೊಳ್ಳುವುದರ ಮೂಲಕ ನಾವೆಲ್ಲ ಬಹುನಿರೀಕ್ಷಿಸುತ್ತಿರುವಂತಹ ವಿಚಾರಗೋಷ್ಠಿಯನ್ನು ಸಹ ನೀವು ಯಶಸ್ವಿಗೊಳಿಸಿಕೊಳ್ಳಬೇಕು. ಮತ್ತು ಮಾನವಾ ಮಾನವಾ ರಾಶಿಗಕಲ್ ತನ್ನರ ಅಕಲ್ ಬುದ್ಧಿ ತನ್ನರ ಚೆಲ್ಲುವ ಚೆಲ್ಲುವ ತೆರಿഞ്ഞോ ನಲ್ಮೇರೋ ಕಾರ್ಯ ತೆರಿഞ്ഞോ ನಲ್ಮೇರೋ ಕಾರ್ಯ ಈ ಭೂಮಿയിൽ ഊടനങ്ങ പെരുന്തര് നങ്ക് ആയുസ് ഉള്ളോ പാരി ചെറിയത് ഈ ഭൂമിയില് ഊടനങ്ങ പെരുന്തര് നങ്ക് ആയുസ് ഉള്ളോ പാരി ചെറിയത് മാനവാ മാനവാ ರಾಶಿಗಕಲೆ ತನ್ನರ ಅಕಲೆ ಬುದ್ಧಿ ತನ್ನರ ಬಂಡೋ ಪಲಕಾಯೆಲ್ಲ ಮುತ್ತಾಯಿ ಪೋ ಎಂಗ್ ಘರ್ಷಣೆ ದೂರ
இப்போ எங்கு கர்ஷன தூரா ஒரு மத்திலே கிருபத்திலே எல்லாரும் மனசிலும் ಎಂದಾಯಾರಾ ಮನುಷ್ಯರಾಸಿರೋ ಸೊಮ್ಮೆ ಪಿರುಸಾಕುವ ಬರ್ಕತ್ತರೋ ಸದಾ ನಂಗ ಪಡೆಯುವ ಮನುಷ್ಯರಾಸಿರೋ ಚೊಮ್ಮೆ ಪಿರುಸಾಕುವ ಬರ್ಕತ್ತರೋ ಸದಾ ನಂಗ ಪಡೆಯುವ ಮಾನವ ಮಾನವ ರಾಶಿ ಕಕಲೆ ತಂದೇರ ಅಕಲೆ ಬುದ್ಧಿ ತಂದೇರ ഈ മണ്ണില് ഞങ്ങ നടക്കുമ്പോ ഭൂമി കുന്തിങ്ങമേ ആവോ തീരാ ഈ മണ്ണില് ഞങ്ങ നടക്കുമ്പോ ഭൂമി കുന്തിങ്ങമേ ആവോ തീരാ പരിശുദ്ധമായോ ഈ മനസ്സില് കണ്ടാത്തോ ചിന്തന ಬರಗೆ ತೇರ ಶ್ವಾಸ ಇಕ್ಕುಂಬೋ ಎಂದಿಗಾಕಾರ ಐಕ್ಯತೆ ಗೂಡ ಕೊಡುಕುವ ಸಹಕಾರ ಶ್ವಾಸ ಇಕ್ಕುಂಬೋ ಎಂದಿಗೆ ಆಕಾರ ಐಕ್ಯತೆ ಕೂಡ ಕೊಡುಕುವ ಸಹಕಾರ ಮಾನವ ಮಾನವ ರಾಶಿ ಗಕಲೆ ತನ್ನೇರ ಅಕಲೆ ಬುದ್ಧಿ ತನ್ನೇರ ಚೆಲ್ಲುವ ಚೆಲ್ಲುವ ತೆರಿഞ്ഞോണൽ ಮೇರೋ ಕಾರ್ಯ ತೆರಿഞ്ഞോണൽ ಮೇರೋ ಕಾರ್ಯ ಈ ಭೂಮಿಲೆ ಊರಣಂಗ ಬಿರಿದರೆ ನಂಗೆ ಆಯಿಸೆ ಉಳ್ಳು ಬಾರಿ ಚೆರಿಯದೆ ಈ ಭೂಮಿಲೆ ಊಡನಂಗ ಬಿರಿದರೆ ನಂಗೆ ಆಯಿಸೆ ಉಳ್ಳು ಬಾರಿ ಚೆರಿಯದೆ ಮಾನವ ಮಾನವ ರಾಶಿ ಕಕಲೆ ತನ್ನೇರ ಅಕಲೆ ಬುದ್ಧಿ ತನ್ನೇರ ಇತಿಹಾಸ ಮತ್ತು ಮುಸ್ಲಿಮರು ಬಹಳ ಮಹತ್ವಪೂರ್ಣವಾದಂತಹ ವಿಚಾರಗೋಷ್ಠಿ. ಇದನ್ನು ಈಗಾಗಲೇ ಸ್ಥಾಪಕ ಕುಲಪತಿಗಳಾದಂತಹ ಯನಪಯ್ಯ ಯೂನಿವರ್ಸಿಟಿಯ ಪ್ರೊಫೆಸರ್ ಸೈಯದ್ ಅಖಿಲ್ ಅಹ್ಮದ್ ರವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಭಾಷಣದ ಮೂಲಕ ಉದ್ಘಾಟಿಸಿಕೊಟ್ಟಿದ್ದಾರೆ. ಇದೀಗ ಈ ವಿಚಾರ ಗೋಷ್ಠಿಯ ಮಹತ್ವದ ಮಜಲಿಗೆ ನಾವು ಹೋಗುತ್ತಿದ್ದೇವೆ. ಇಂದು ನಮ್ಮ ಜೊತೆಗೆ ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವವರು ಮುಂಬಯಿಯ ಖ್ಯಾತ ಇತಿಹಾಸ ತಜ್ಞರಾದಂತಹ ಡಾಕ್ಟರ್ ರಾಮ್ ಪುನಿಯಾನಿಯವರು, ಅವರ ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಸಹ ಇದ್ದಾರೆ. ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿರುವ ವಾರ್ತಾ ಭಾರತೀಯ ಪ್ರಧಾನ ಸಂಪಾದಕರಾದಂತಹ ಜನಾಬ್ ಅಬ್ದುಸ್ಸಲಾಂ ಪುತ್ತಿಗೆ ಅವರಿದ್ದಾರೆ. ಅವರನ್ನೆಲ್ಲ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ಣವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಸಂಘಟಕದಲ್ಲಿ ಉಪಸ್ಥಿತರಿದ್ದಂತಹ ರಾಮ್ ಪುನಿಯಾನಿ ಅವರು ವೇದಿಕೆಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ನಮ್ಮ ಮಾಜಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀ ಬಿ ರಮನಾಥ್ ರೈ ಅವರು ಸಹ ನಮ್ಮನ್ನು ಸೇರಿಕೊಂಡಿದ್ದಾರೆ. ಒಂದಷ್ಟು ಹೊತ್ತು ನಮ್ಮ ವೇದಿಕೆಯಲ್ಲಿ ಅವರು ಸಹ ಇರಬೇಕಾಗಿ ನಾವು ಅಪೇಕ್ಷಿಸುತ್ತಿದ್ದೇವೆ. ಅಬ್ದುಸ್ಸಲಾಂ ಯು ಕಾರ್ಯದರ್ಶಿಗಳು, ಶಾಂತಿ ಪ್ರಕಾಶನ ಟ್ರಸ್ಟ್, ಮೌಲಾನಾ ಮುಫ್ತಿ ಶೇಖ್ ಮಹತ್ತರ್ ಹುಸೇನ್ ಖಾಸಿಮಿ ಖಾಜಿಯ ಶರಿಯತ್, ಮೌಲಾನಾ ಯಾಹ್ಯಾ ತಂಗಲ್ ಮದನಿ ಖತೀಬರು, ಹವ್ವಾ ಜುಮ್ಮಾ ಮಸೀದಿ ಬೋಳಂಗಡಿ, ಕೆ ಎಂ ಅಶ್ರಫ್ ಮಂಗಳೂರು ನಗರಾಧ್ಯಕ್ಷರು ಜಮಾಅತೆ ಇಸ್ಲಾಮಿ ಹಿಂದ್, ಸಯೀದ್ ಇಸ್ಮಾಯಿಲ್ ವಲಯ ಸಂಚಾಲಕರು ಜಮಾಅತೆ ಇಸ್ಲಾಮಿ ಹಿಂದ್, ಅರಫಾ ಮಂಚಿ
ಉಪ ಸಂಪಾದಕರು, ಸನ್ಮಾರ್ಗ ವಾರಪತ್ರಿಕೆ ಪುಸ್ತಕದ ಅನುವಾದಕರು ಅವರನ್ನೆಲ್ಲ ವೇದಿಕೆಗೆ ಆಹ್ವಾನಿಸುತ್ತಾ ನಾವು ಒಂದು ಸೌಹಾರ್ದ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಆ ಸೌಹಾರ್ದ ಗೀತೆಗಾಗಿ ನಾನು ಅಶ್ರಫ್ ಅಪೋಲೋರವರನ್ನು ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಅಶ್ರಫ್ ಅಪೋಲೋ ಸೌಹಾರ್ದ ಗೀತೆಗಾಗಿ. ಪ್ರೀತಿಯ ಕಡಲಲ್ಲಿ ನಮ್ಮೆಲ್ಲರ ಪಯಣ ಕಣ್ತುಂಬಿ ಕಾಣುವ ಸಂತೋಷದ ಸುದಿನ. ಈ ಸ್ನೇಹ ಬಾಂಧವ್ಯ ಪ್ರೀತಿಯ ಸಂಕೇತ, ಎಂದಿಗೂ ಹೀಗೆಯೇ ಒಂದಾಗಿ ಬಾಳೋಣ. ಪ್ರೀತಿಯ ಕಡಲಲ್ಲಿ ನಮ್ಮೆಲ್ಲರ ಪಯಣ ಕಣ್ತುಂಬಿ ಕಾಣುವ ಸಂತೋಷದ ಸುದಿನ. ಈ ಸ್ನೇಹ ಬಾಂಧವ್ಯ ಪ್ರೀತಿಯ ಸಂಕೇತ, ಎಂದಿಗೂ ಹೀಗೆಯೇ ಒಂದಾಗಿ ಬಾಳೋಣ. ಐಕ್ಯತೆಯಿಂದ ಕೈ ಕೈಯನ್ನು ಹಿಡಿದು ಜಾತಿ ಎಂಬ ಅಡ್ಡ ಗೋಡೆ ನಮಗೇಕೆ ಬೇಕು. ಐಕ್ಯತೆಯಿಂದ ಕೈ ಕೈಯನ್ನು ಹಿಡಿದು ಜಾತಿ ಎಂಬ ಅಡ್ಡಗೋಡೆ ಏಕೆ ಬೇಕು. ನಾವೆಲ್ಲ ಒಂದೇ, ಆ ದೇವನ ಸೃಷ್ಟಿ, ಮಾನವ ಅತ್ಯಂತ ಉತ್ಕೃಷ್ಟ ಜೀವಿ. ಶಾಂತಿ ಪ್ರೀತಿ ಸಾರಿದೆ ಪ್ರತಿಯೊಂದು ಧರ್ಮ, ತಿಳಿದು ಬದುಕುವ ನಾವೆಲ್ಲ ಧರ್ಮಗಳ ಮರ್ಮ. ಶಾಂತಿ ಪ್ರೀತಿ ಸಾರಿದೆ ಪ್ರತಿಯೊಂದು ಧರ್ಮ, ತಿಳಿದು ಬದುಕುವ ನಾವೆಲ್ಲ ಧರ್ಮಗಳ ಮರ್ಮ. ಪ್ರೀತಿಯ ಕಡಲಲ್ಲಿ ನಮ್ಮೆಲ್ಲರ ಪಯಣ ಕಣ್ತುಂಬಿ ಕಾಣುವ ಸಂತೋಷದ ಸುದಿನ. ಈ ಸ್ನೇಹ ಬಾಂಧವ್ಯ ಪ್ರೀತಿಯ ಸಂಕೇತ, ಎಂದಿಗೂ ಹೀಗೆಯೇ ಒಂದಾಗಿ ಬಾಳೋಣ. ಉಸಿರಾಡುವ ಗಾಳಿಯು ತಾರತಮ್ಯ ತೋರಿಲ್ಲ, ಸೂರ್ಯ ಚಂದ್ರವು ಕೂಡ ಮೋಸ ಮಾಡಲೇ ಇಲ್ಲ. ಉಸಿರಾಡುವ ಗಾಳಿಯು ತಾರತಮ್ಯ ತೋರಿಲ್ಲ, ಸೂರ್ಯ ಚಂದ್ರರು ಕೂಡ ಮೋಸ ಮಾಡಲೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಹರಿಯುವ ನೆತ್ತರ ಬಣ್ಣವು ಕೆಂಪಲ್ಲದೆ ಬೇರಿಲ್ಲ. ಸೌಹಾರ್ದತೆಯ ಸಾಮ್ರಾಜ್ಯ ಕಟ್ಟುವ ನಾವೆಲ್ಲ, ಒಂದೇ ಬಳ್ಳಿಯ ಹೂವಿನಂತೆ ಬಾಳುವ ನಾವೆಲ್ಲ. ಸೌಹಾರ್ದತೆಯ ಸಾಮ್ರಾಜ್ಯ ಕಟ್ಟುವ ನಾವೆಲ್ಲ, ಒಂದೇ ಬಳ್ಳಿಯ ಹೂವಿನಂತೆ ಬಾಳುವ ನಾವೆಲ್ಲ. ಪ್ರೀತಿಯ ಕಡಲಲ್ಲಿ ನಮ್ಮೆಲ್ಲರ ಪಯಣ ಕಣ್ತುಂಬಿ ಕಾಣುವ ಸಂತೋಷದ ಸುದಿನ. ಈ ಸ್ನೇಹ ಬಾಂಧವ್ಯ ಪ್ರೀತಿಯ ಸಂಕೇತ, ಎಂದಿಗೂ ಹೀಗೆಯೇ ಒಂದಾಗಿ ಬಾಳೋಣ. ಪ್ರೀತಿಯ ಕಡಲಲ್ಲಿ ನಮ್ಮೆಲ್ಲರ ಪಯಣ ಕಣ್ತುಂಬಿ ಕಾಣುವ ಸಂತೋಷದ ಸುದಿನ. ಈ ಸ್ನೇಹ ಬಾಂಧವ್ಯ ಪ್ರೀತಿಯ ಸಂಕೇತ, ಎಂದಿಗೂ ಹೀಗೆಯೇ ಒಂದಾಗಿ ಬಾಳೋಣ. ಹೀಗೆ ಒಂದಾಗಿ ಬಾಳೋಣ ಬಹಳ ಸುಂದರವಾದಂತಹ ಸೌಹಾರ್ದ ಗೀತೆಯನ್ನು ಹಾಡಿದಂತಹ ಅಶ್ರಫ್ ಅಪೋಲೋ ಮತ್ತು ಶರೀಫ್ ಪೆರ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಸ್ನೇಹಿತರೆ, ಕೆಲವು ಹೊಸ ಅತಿಥಿಗಳು ವೇದಿಕೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಆದ್ದರಿಂದ ಅವರನ್ನು ಸಹ ಅಧಿಕೃತವಾಗಿ ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ಸ್ವಾಗತಿಸಲಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಮೊಹಮ್ಮದ್ ಕುಂಜಿ ಅವರು. ಬಿಸ್ಮಿಲ್ಲಾಹಿರ್ ರಹ್ಮಾನ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲಾಗಿದೆ. ಇದೀಗ ವಿಶೇಷ ಅತಿಥಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಸ್ವಾಗತಿಸುವ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ವೇದಿಕೆಗೆ ಈ ಕಾರ್ಯಕ್ರಮದ ವಿಶೇಷ ಅತಿಥಿ
ಡಾಕ್ಟರ್ ರಾಮ್ ಪುನಿಯಾನಿ ಅವರು ಆಗಮಿಸಿದ್ದಾರೆ. ಈ ದೇಶದ ಖ್ಯಾತ ಇತಿಹಾಸ ತಜ್ಞ. ಅವರು ಒಬ್ಬ ಡಾಕ್ಟರ್, ಒಬ್ಬ ಲೇಖಕ, ಒಬ್ಬ ವಿದ್ವಾಂಸ, ಒಬ್ಬ ಮೇಧಾವಿ, ಹೀಗೆ ಹಲವು ವಿಶೇಷಣಗಳಿಂದ ಅವರನ್ನು ನೀವು ಗುರುತಿಸಬಹುದು. ನಮ್ಮಲ್ಲಿ ಹೆಚ್ಚಿನವರಿಗೆ ಅವರು ಚಿರಪರಿಚಿತರು. ಯಾಕೆಂದರೆ ಧಾರಾಳವಾಗಿ ಅವರ ಭಾಷಣಗಳನ್ನು ನಾವು ಯೂಟ್ಯೂಬ್ಗಳಲ್ಲಿ ಆಲಿಸ್ತಲೇ ಇರುತ್ತೇವೆ ಮತ್ತು ಆ ಭಾಷಣಗಳಿಂದ ನಿರಂತರವಾಗಿ ನಾವು ಪಾಠಗಳನ್ನು ಕೂಡ ಕಲಿತಾ ಇರ್ತೇವೆ. ನಮ್ಮ ಸೌಭಾಗ್ಯ ಈ ಸುದಿನದಂದು ಶಾಂತಿ ಪ್ರಕಾಶನದ ಈ ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ಡಾಕ್ಟರ್ ರಾಮ್ ಪುನಿಯಾನಿ ಅವರು ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಬಹಳ ಪ್ರೀತಿಯಿಂದ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮೆಲ್ಲರ ಹಿರಿಯರು, ನಾವೆಲ್ಲ ಬಹಳ ಗೌರವಿಸುವ ಈ ಜಿಲ್ಲೆಯ ಒಬ್ಬ ಸ್ವಚ್ಛ ರಾಜಕಾರಣಿ, ತನ್ನ ಆದರ್ಶಗಳಿಗೆ ಬಹಳ ಬದ್ಧತೆ ಇರುವಂತಹ ಒಬ್ಬ ರಾಜಕಾರಣಿ ಬಿ ರಮಾನಾಥ ರೈ ಅವರು ನಮ್ಮ ಜೊತೆ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಶಾಂತಿ ಪ್ರಕಾಶನದ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೌಲಾನಾ ಯಹಿಯಾ ತಂಗಳ್ ಮದನಿ ಅವರು ಸ್ವಲ್ಪ ತಡವಾಗಿ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ಈ ಕಾರ್ಯಕ್ರಮ ಮುಗಿಯುವ ತನಕ ತಾವು ಇದೇ ಶಿಸ್ತಿನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂಬ ಕಳಕಳಿಯ ವಿನಂತಿಯೊಂದಿಗೆ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಕುಂಜಿಯವರಿಗೆ ಸ್ನೇಹಿತರೆ, ನಮ್ಮ ಜೊತೆಗೆ ಕರ್ನಾಟಕ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರಿದ್ದಾರೆ. ಮೊದಲ ಭಾಗದಲ್ಲಿ ನಾವು ಚರ್ಚಿಸಿದ ಹಾಗೆ ಹೇಗೆ ಇತಿಹಾಸವನ್ನು ಅಳಿಸಲಾಗುತ್ತಿದೆಯೋ ಹಾಗೆ ಈ ದೇಶದ ಸುಂದರ ಭಾಷೆಗಳನ್ನು ಅಳಿಸುವ ಪ್ರಯತ್ನಗಳು ನಡೆಯುತ್ತಿದೆ. ನಮ್ಮ ಸುಂದರ ಕನ್ನಡ ಭಾಷೆಯನ್ನು ಅಳಿಸಲು ಯಾರಾದರೂ ಪ್ರಯತ್ನಿಸಿದರೆ ಅವರಿಗೆ ದಿಟ್ಟವಾದ ಉತ್ತರವನ್ನು ಕೊಡುವ ಓರ್ವ ಸಮರ್ಥ ವ್ಯಕ್ತಿ ಇವತ್ತು ಆ ಪ್ರಾಧಿಕಾರದ ಅಧ್ಯಕ್ಷದ ಪೀಠದಲ್ಲಿ ಕುಳಿತಿದ್ದಾರೆ, ಪುರುಷೋತ್ತಮ ಬಿಳಿಮಲೆಯವರು. 2 ದಿನಗಳ ಹಿಂದೆ ಅವರು ಫೇಸ್ಬುಕ್ಕಿನಲ್ಲಿ ಬರೆದಂತಹ ಒಂದು ಮಾತು ಅವರ ಅನುಮತಿಯೊಂದಿಗೆ ಇಲ್ಲಿ ವಾಚಿಸಲು ಸರ್. 2 ದಿನಗಳ ಹಿಂದೆ ನೀವು ಫೇಸ್ಬುಕ್ಕಿನಲ್ಲಿ ಬರೆದ 2 ಮಾತನ್ನು ಇಲ್ಲಿ ನಾನು ವಾಚಿಸಲು ಇಷ್ಟಪಡುತ್ತೇನೆ. ಒಬ್ಬ ಫೋನ್ ಮಾಡಿದ, ಹಿಂದಿ ಭಾಷೆಯಲ್ಲಿ ಮಾತನಾಡಿದ. ನಾನು ಟೆಲಿಫೋನ್ ಎಂಕ್ವೈರಿ ಅಥಾರಿಟಿ ಆಫ್ ಇಂಡಿಯಾದಿಂದ ಮಾತನಾಡುತ್ತಿದ್ದೇನೆ ಅಂದ. ಮಾತಿಗೆ ಹಿನ್ನೆಲೆಯಾಗಿ ಕಚೇರಿಯಲ್ಲಿ ಇತರರು ಮಾತಾಡುವಂತೆ ಸದ್ದು ಕೂಡ ಕೇಳ್ತಿತ್ತು. ನಾನು ಸರಿ, ಏನಾಗಬೇಕು? ಅವನು, ನಿಮ್ಮ ಮೊಬೈಲ್ನಲ್ಲಿ ಇಲ್ಲೀಗಲ್ ಮಾತುಕತೆ ನಡೆಯುವುದು ಗಮನಕ್ಕೆ ಬಂದಿದೆ. 2 ಗಂಟೆಗಳಲ್ಲಿ ನಿಮ್ಮ ಫೋನ್ ಲೈನ್ ಕಟ್ ಮಾಡಲಾಗುವುದು. ಫೋನ್ ಸಾಕಾಗಿದೆ, ಬರೀ ನಿನ್ನಂತಹ ಬಾಸ್ಟರ್ಡ್ಗಳ ಫೋನ್ ಬರ್ತಿದೆ. ಅವನು ಫೋನ್ ಕಟ್ ಮಾಡಿದ. ನಾನು ನನ್ನ ಕೆಲಸ ಮುಂದುವರಿಸಿದೆ. ಇದು ಖಡಕ್ ಪುರುಷೋತ್ತಮ ಬಿಳಿಮಲೆ ಅವರ ಒಂದು ಶಾಂಪಲ್ ಮಾತ್ರ. ಇಂದಿನ ಈ ಮಹತ್ವಪೂರ್ಣವಾದ ವಿಚಾರಗೋಷ್ಠಿಗೆ ಭಾರತದ ಇತಿಹಾಸ ಮತ್ತು ಮುಸ್ಲಿಮರು ಎಂಬ ವಿಷಯದಲ್ಲಿ ಮಾತನಾಡಲು ಅವರನ್ನು ಗೌರವಪೂರ್ಣವಾಗಿ ನಾನು ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಶಾಂತಿ ಪ್ರಕಾಶನ ಆಯೋಜಿಸುತ್ತಿರುವ ಈ ವಿಚಾರ ಸಂಕಿರಣದ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಮಹನೀಯರಿಗೂ ಕೂಡ ಗೌರವಪೂರ್ವಕವಾಗಿ ನನ್ನ ವಂದನೆಗಳನ್ನು ಸಮರ್ಪಿಸಿ, ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರ್ತಿದ್ದೀನಿ. ಯಾಕೆಂತಂದರೆ 20 ನಿಮಿಷದಲ್ಲಿ ನಾನು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ ನಾನೊಂದು ಪ್ರಬಂಧವನ್ನೇ ಬರ್ಕೊಂಡು ಬಂದಿದ್ದೇನೆ. ಆದರೆ ಪ್ರಬಂಧವನ್ನು ಓದುವುದಿಲ್ಲ, ಅದರ ಮುಖ್ಯ ವಿಷಯಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಮತ್ತು ಈಗ ನಾನು ಹೇಳುವ ವಿಷಯಗಳು ನಾವು ಈ ಸೆಮಿನಾರ್ ಮುಗಿಸಿ ಹೊರಗೆ ಹೋದಾಗ ಅದು ಮುಗಿದು ಹೋಗಬಾರ್ದು. ಅದಕ್ಕೆ ನಾನು ಈ ವಿಷಯಗಳನ್ನು ಹೇಳುವುದರ ಜೊತೆಗೆ 1-2 ಕಾರ್ಯಸೂಚಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಲ್ಲಿ ಶಾಂತಿ ಪ್ರಕಾಶನ ಇದೆ, ಹಿರಿಯರಾದ ಪುತ್ತಿಗೆಯವರಿದ್ದಾರೆ, ಅನೇಕ ಬುದ್ಧಿಜೀವಿಗಳು ಇದ್ದೀರಿ. ಇಂಥ ಕಾರ್ಯಕ್ರಮಗಳಾದಾಗ ಶಕ್ತಿ ಮೀರಿ ಧನ ಸಹಾಯ ಮಾಡುವ ಹಿರಿಯರು, ಸ್ನೇಹಿತರು ಎಲ್ಲ ಇದ್ದೀರಿ.
ನಾವು ಎಲ್ಲರೂ ಸೇರಿ ಮಾಡಬೇಕಾದಂಥ ಒಂದು ಕೆಲಸ ಬಹಳ ಮುಖ್ಯವಾದ್ದು. ಅದಕ್ಕೆ ಒಂದು ಕಾರ್ಯಸೂಚಿಯನ್ನು ಇಟ್ಟುಕೊಂಡು ನಾವು ಒಂದು ವರ್ಷದ ಒಳಗಡೆ ಮಾಡಲಿಕ್ಕೆ ಸಾಧ್ಯ ಆಗುವ ಹಾಗೆ ಕೆಲವು ವಿಷಯಗಳನ್ನು ಈ ಸಂದರ್ಭದಲ್ಲಿ ಮುಂದಿಡುತ್ತಿದ್ದೇನೆ. ಇದು ಯಾಕೆ ಈ ಕೆಲಸ ಮಾಡಬೇಕಾಗಿದೆ ಅಂತಂದರೆ, ನೀವು ಕಳೆದ ಒಂದು ವರ್ಷದಲ್ಲಿ 2024 ಅನಂತರ 25ರಲ್ಲಿ ಚಾಲ್ತಿಗೆ ಬಂದ NCERTಯ ಪಠ್ಯಪುಸ್ತಕ, NCERT ಅವರು ಏನು ಮಾಡ್ತಾರಂದರೆ ಈ ವಿಷಯಗಳಿರುವ ಪುಸ್ತಕಗಳನ್ನು ಮಕ್ಕಳು ಓದಬೇಕು ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಕರಿಕ್ಯುಲಮನ್ನು ಇಟ್ಟುಕೊಂಡು ಯಾರು ಬೇಕಾದರೂ ಪುಸ್ತಕ ಬರಿಬೋದು. ಅದೇ ಕರಿಕ್ಯುಲಮನ್ನು ಆಚೆ ಈಚೆ ಹೋಗಬಾರ್ದು. ಮಕ್ಕಳಿಗೆ ಅರ್ಥ ಆಗುವ ಭಾಷೆಯಲ್ಲಿ ನೀವು ಇಂಗ್ಲೀಷಲ್ಲಿ ಬರಿಬೋದು. ಬರೆದ್ರೆ ಮಕ್ಕಳು ನಿಮಗೆ ಆ ಕರಿಕ್ಯುಲಮ್ನಲ್ಲೇ ಇದು ಇದೆ ಅಂತಂದರೆ ನೀವು ಹೇಳಿದ ಶಾಲೆಯಲ್ಲಿ ಅದನ್ನು ಓದ್ಬೋದು. ನಾನು ಒಂದು ಪುಸ್ತಕ ಓದ್ತಾ ಇದ್ದೆ, ಅದು ಓರಿಯೆಂಟಲ್ ಬ್ಲ್ಯಾಕ್ ಸ್ವ್ಯಾನ್ ಅವರು ಪ್ರಿಂಟ್ ಮಾಡಿದರು. ಹೈದರಾಬಾದಿನಲ್ಲಿದೆ ಓರಿಯೆಂಟಲ್ ಬ್ಲ್ಯಾಕ್ ಸ್ವ್ಯಾನ್, ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್ ಅವರು. ಅದರ ಸಿಲೆಬಸ್ ಕೊಟ್ಟದ್ದು NCERT ಅವರು. ಮತ್ತು ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಪಬ್ಲಿಷರ್ ಆದ್ದರಿಂದ ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರು ಪ್ರಕಟಿಸಿದ NCERTಯ ಪುಸ್ತಕವನ್ನು 6ನೇ ಕ್ಲಾಸಿನ ಮಕ್ಕಳು, ಕೋಟ್ಯಂತರ ಮಕ್ಕಳು ಇವತ್ತು ದೇಶದಲ್ಲಿ ಓದ್ತಾರೆ. ಅದರ 6ನೇ ಪಾಠದಲ್ಲಿ ಗ್ರೇಟ್ ಕಿಂಗ್ಡಮ್ಸ್ ಆಫ್ ಇಂಡಿಯಾ ಅಂತ ಒಂದು ಪಾಠ ಇದೆ. ಗ್ರೇಟ್ ಕಿಂಗ್ಡಮ್ಸ್ ಆಫ್ ಇಂಡಿಯಾ ಅಂತ ನೀವು ಯಾರಾದರೂ ಪುಸ್ತಕ ತೆಗೆದು ನೋಡ್ಬೋದು. ಗ್ರೇಟ್ ಕಿಂಗ್ಡಮ್ಸ್ ಆಫ್ ಇಂಡಿಯಾ ಪಾಠ ಆರಂಭವಾದಾಗ ಅದರ ಮೊದಲ ಪುಟದ ಅರ್ಧ ಭಾಗದಲ್ಲಿ ಗ್ರೇಟ್ ಕಿಂಗ್ಡಮ್ಸ್ ಆಫ್ ಇಂಡಿಯಾ ಅಂತ ಕುರು ಮತ್ತು ಪಾಂಚಾಲರ ಬಗ್ಗೆ ವಿವರ ಇದೆ. ಕುರು ಮತ್ತು ಪಾಂಚಾಲರು ಮಹಾಭಾರತದಲ್ಲಿ ಕಾಣಿಸಿಕೊಂಡ, ಕಾವ್ಯದಲ್ಲಿ ಕಾಣಿಸಿಕೊಂಡ, ಯುದ್ಧದಲ್ಲಿ ಮುಖಾಮುಖಿಯಾದ 2 ಗುಂಪುಗಳು. ಕುರು ಕೌರವರು, ಪಾಂಡವರು. ಅವು ಮಹಾ ಗ್ರೇಟ್ ಕಿಂಗ್ಡಮ್ಸ್ ಆಗಿ ನಮಗೆ ಕಾಣ್ತಾ ಇರೋದು ಕಾವ್ಯದಲ್ಲಿ. ಕವಿಬಂಧದೊಳು ಕಟ್ಟಿದರಲ್ತೆ ಏನಗ್ಗಳವೋ ಕವೀಂದ್ರರ ಅಂತ 11ನೇ ಶತಮಾನದ ಒಬ್ಬ ಕವಿ, ಕನ್ನಡದ ಕವಿ ಹೇಳ್ತಾನೆ. ಕವಿಗಳು ಕಟ್ಟುತ್ತಾರೆ, ಉದಾರವಾಗಿ ಕಟ್ಟುತ್ತಾರೆ. ವಾಮನನು 1 ಹೆಜ್ಜೆಯಿಂದ ಆಕಾಶವನ್ನು ಅಳೆದ, 1 ಹೆಜ್ಜೆಯಿಂದ ಭೂಮಿಯನ್ನು ಅಳೆದ. ಇದು ಕವಿಗಳು ಕಲ್ಪನೆಯಲ್ಲಿ ಕಟ್ಟಿದ್ದು, ಅದು ಇತಿಹಾಸ ಅಲ್ಲ. ಅದು ಕುರು ಮತ್ತು ಪಾಂಡವರು, ಕುರು ಮತ್ತು ಪಾಂಡವರ ಅವು 2 ಆ ಕಾಲದ ಟ್ರೈಬಲ್ ಗುಂಪುಗಳು, ಚಿಕ್ಕ ಚಿಕ್ಕ ಗುಂಪುಗಳಿದ್ದು ಹೋರಾಟ ಮಾಡಿದ್ದಾವೆ. ಆದರೆ ಅವು ಗ್ರೇಟ್ ಕಿಂಗ್ಡಮ್ಸ್ಗಳಲ್ಲ. ಈ ಪಾಠ ಪುಸ್ತಕದಲ್ಲಿ ಅವುಗಳನ್ನ ಗ್ರೇಟ್ ಕಿಂಗ್ಡಮ್ಸ್ ಅಂತ ಸೇರಿಸಿದ್ದಾರೆ. ಅರ್ಧ ಪುಟ ಮಾಹಿತಿ ಇದೆ. ನಿಜವಾದ ಗ್ರೇಟ್ ಕಿಂಗ್ಡಮ್ ಭಾರತದ ಇತಿಹಾಸದಲ್ಲಿ ಆರಂಭವಾದ್ದು ಗುಪ್ತರಿಂದ. ಆ ಗುಪ್ತರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಚಂದ್ರಗುಪ್ತ ಮೌರ್ಯ ದೊಡ್ಡ ಅಫ್ಘಾನಿಸ್ತಾನದಿಂದ ಪಾಟಲಿಪುತ್ರದವರೆಗೆ ದಕ್ಷಿಣಕ್ಕೆ ಬಹುಮಟ್ಟಿಗೆ ವಿಂಧ್ಯ ಪರ್ವತದವರೆಗಿನ ಉತ್ತರ ಭಾರತದ ಬೃಹತ್ ಇಂದ್ರ, ಗ್ರೇಟರ್ ಇಂಡಿಯಾ ಅಂತ ಹೇಳ್ತೀವಿ ನಾವು, ಅದನ್ನು ಒಂದು ಕಾಲದಲ್ಲಿ ಆಳಿ ಅಫ್ಘಾನಿಸ್ತಾನದಂಥ ಕಡೆ ಗ್ರೀಕರ ಜೊತೆ ಸಂಬಂಧವನ್ನು ಏರ್ಪಡಿಸಿಕೊಂಡು ರೋಮ್ನ ಜೊತೆ ವ್ಯಾಪಾರ ಮಾಡಿಕೊಂಡು ಒಂದು ಅರ್ಥದಲ್ಲಿ ಭಾರತೀಯ ಸಾಮ್ರಾಜ್ಯ ವಿದೇಶಗಳ ಜೊತೆಗೆ ಸಂಬಂಧವನ್ನು ಏರ್ಪಡಿಸಿಕೊಂಡು ಒಂದು ಸಾಂಸ್ಕೃತಿಕ ಮುಖಾಮುಖಿಗೆ ಕಾರಣವಾದಂಥ ಗ್ರೇಟ್ ಕಿಂಗ್ಡಮ್ ಗುಪ್ತರು. ಅದರ ಬಗ್ಗೆ ಮಾಹಿತಿ ಇದೆ. ಅದು ಆದ ಮೇಲೆ ಮೌರ್ಯರ ಬಗ್ಗೆ 3 ಸಾಲಿದೆ. ಗುಪ್ತರಷ್ಟೇ ದೊಡ್ಡ ಅರಸ ಅಶೋಕ, ಆದರೆ ಅಶೋಕನ ಬಗ್ಗೆ 3 ಸಾಲಿದೆ. ಆ 3 ಸಾಲಿನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಶೋಕನು ಬಹಳ ದೊಡ್ಡ ಅರಸನಾಗಿದ್ದ. ಕಳಿಂಗ ಯುದ್ಧದ ನಂತರ ಅವನು ಧರ್ಮ ಪ್ರಚಾರದಲ್ಲಿ ತೊಡಗಿದನು, ಇಷ್ಟೇ. ಅವನು ಬೌದ್ಧನಾದ, ಅವನು ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಿದ, ಯಾವುದು ಕೂಡ ಇಲ್ಲ. ಇದು ಆದ ಮೇಲೆ 4 ಸಾಲು ಉತ್ತರ ಭಾರತದ ಸಣ್ಣ ಪುಟ್ಟ ಅರಸರುಗಳ ಬಗ್ಗೆ ಇಟ್ಟು 1100ರಲ್ಲಿ
ಆ ಗ್ರೇಟ್ ಕಿಂಗ್ಡಮ್ಗಳ ಇತಿಹಾಸ ಮುಗಿದೋಗುತ್ತೆ. 1206ರಿಂದ 1857ರವರೆಗೆ ಭಾರತದ ಮುಕ್ಕಾಲು ಭಾಗವನ್ನು ಆಳಿದ ಮುಘಲರ ಬಗ್ಗೆ ಒಂದು ಸಾಲು ಕೂಡ ಇಲ್ಲ. ಇಸ್ಲಾಂ ಆಳ್ವಿಕೆ ಬರೀ ಮುಘಲರದು ಮಾತ್ರ ಅಲ್ಲ. ನಿಮಗೆ ಭಾಳ ಜನ ಗೊತ್ತಿರೋದು 4-5 ಗುಲಾಮಿ ವಂಶ, ಖಿಲ್ಜಿ ವಂಶ, ತುಘಲಕ್ ವಂಶ, ಸಯ್ಯದ್ ವಂಶ, ಲೋಧಿ ವಂಶ, ಆಮೇಲೆ ಮುಘಲ್ ಸಾಮ್ರಾಜ್ಯ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಅರಸನಾಗಿದ್ದಂಥ ಆದಿಲ್ ಶಾಹಿಯ ಕೊನೆ ಆಗೋದರೊಂದಿಗೆ, ಬಹದ್ದೂರ್ ಶಾ ಕೊನೆ ಆಗೋದರೊಂದಿಗೆ ಮುಘಲ್ ಸಾಮ್ರಾಜ್ಯ ಅವನತಿ ಆಯಿತು. 1206ರಿಂದ 1857ರವರೆಗೆ ಅಖಂಡ ಭಾರತವನ್ನು ಆಳಿದ, ನಿಜವಾದ ಅರ್ಥದಲ್ಲಿ ಗುಪ್ತರು, ಮೌರ್ಯರು, ಮುಘಲರು ಇವರು ಭಾರತದ ಬಹುಭಾಗವನ್ನು ಆಳಿದ. ದಕ್ಷಿಣ ಭಾರತವನ್ನು ಆಳಲಿಕ್ಕೆ ಹೆಚ್ಚಿನವರೆಗೆ ಆಗಲಿಲ್ಲ. ಯಾಕಂದರೆ ಚೋಳರು, ಪಾಂಡ್ಯರು, ಪುಲಕೇಶಿ ಇವ್ರನ್ನೆಲ್ಲ ರೆಸಿಸ್ಟೆನ್ಸ್ ಇತ್ತು. ಹರ್ಷನನ್ನು ಪುಲಕೇಶಿಯ ಸೋಲಿಸಿಬಿಡ್ತಾನೆ. ಆಮೇಲೆ ಇಷ್ಟು ದೂರದವರೆಗೆ ಅವರೇನು ಅರಸರು ಬರಲಿಲ್ಲ. ಯಾವುದೋ ಕಾರಣಕ್ಕೆ. ಭಾರತ ಅಂದರೆ ಉತ್ತರ ಭಾರತ, ವಿಂಧ್ಯಾದ ಉತ್ತರಕ್ಕೆ ಅಫ್ಘಾನಿಸ್ತಾನ ಗಡಿಯಾಗಿ, ಕಂದಹಾರ ಗಡಿಯಾಗಿ, ಈ ಕಡೆ ಇವತ್ತಿನ ಬಾಂಗ್ಲಾದೇಶದ ಗಡಿಯಾಗಿ ಇದ್ದಂಥ ಬೃಹತ್ ಭಾರತ. ಈ ಬೃಹತ್ ಭಾರತವನ್ನು ಸುಮಾರು 600 ವರ್ಷಗಳವರೆಗೆ ಆಳಿದ ಮುಸಲ್ಮಾನ ಅರಸರ ಪಾಠವನ್ನು ಸಂಪೂರ್ಣವಾಗಿ 6ನೇ ಕ್ಲಾಸಿನ NCERT ಕರಿಕ್ಯುಲಮ್ ಇರುವ ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರು ಪ್ರಕಟಪಡಿಸಿದ ಪುಸ್ತಕದಿಂದ ತೆಗೆದು ಹಾಕಿದ್ದಾರೆ. ನಮ್ಮ ಮಕ್ಕಳಿಗೆ ತಾಜ್ ಮಹಲ್ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಮಕ್ಕಳಿಗೆ ಹುಮಾಯೂನ್ ಸ್ಟೋಮ್ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಮಕ್ಕಳಿಗೆ ಡೆಲ್ಲಿಯಲ್ಲಿ ಆಕಾಶದಷ್ಟೆತ್ತರ ತಲೆ ಎತ್ತಿ ನಿಂತಿರುವ ಕುತುಬ್ ಮಿನಾರ್ ಬಗ್ಗೆ ಹೇಳಬೇಕಾದ್ರೆ, ನಮಗೆ ಇತಿಹಾಸದ ತಳಹದಿಯೇ ಇಲ್ಲದ ಹಾಗೆ ಶಿಕ್ಷಣ ಪದ್ಧತಿ ಮಾಡ್ತಾ ಇದೆ. ದುರ್ದೈವವೋ ನಮ್ಮ ನಿರಾಸಕ್ತಿಯೋ ನಮಗೆ ಅದನ್ನು ಅತ್ಯಂತ ತೀವ್ರವಾಗಿ ಪ್ರತಿಭಟಿಸುವ ಶಕ್ತಿ ಕೂಡ ಇಲ್ಲವಾಗಿದೆ. ಹಾಗಾಗಿ ಪಠ್ಯಪುಸ್ತಕದಿಂದ ಹೋಗಿದೆ, ನಾವು ಬಹುಮಟ್ಟಿಗೆ ಹೋದರೆ ಹೋಯಿತು ಅಂತ ಬಿಟ್ಟಿದ್ದೇವೆ. ಕೆಲವರು ಒಳಗೊಳಗೆ ರೋಧಿಸ್ತಾರೆ, ಹೀಗಾಗಿತ್ತಲ್ಲ. ನಾನು ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರಿಗೆ ಬರೆದೆ, ಶೇಮ್ ಆನ್ ಯುವರ್ ಪಾರ್ಟ್. ಹೌ ಕ್ಯಾನ್ ಯು ಡಿಲೀಟ್ ದ ಹಿಸ್ಟ್ರಿ ಆಫ್ 800 years ಆಫ್ ಇಂಡಿಯಾ ವಿಚ್ ಪ್ರೊಡ್ಯೂಸ್ಡ್ ಗ್ರೇಟ್ ವೆಲ್ತ್ ಟು ಇಂಡಿಯಾ. ಎಷ್ಟೋ ಸಮಯ ಆದ ಮೇಲೆ ಭಾರತವನ್ನು ಒಗ್ಗೂಡಿಸಿದ ಒಂದು ಸಾಮ್ರಾಜ್ಯ, ತಾಜ್ ಮಹಲನ್ನು ಕೊಟ್ಟ, ರಾಮಾಯಣವನ್ನು ಪರ್ಷಿಯಕ್ಕೆ ಅನುವಾದ ಮಾಡಿದ, 51 ಉಪನಿಷತ್ತುಗಳನ್ನು ದಾರಾಶಿಕೋ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿ ಅಲ್ಲಿಂದ ವಿಶ್ವವಿಖ್ಯಾತವಾಗಿ ಹೊರಟು ಹೋಯಿತು. ಅಂಥ ಸಂಸ್ಕೃತಿಯನ್ನು ನಿರ್ಮಾಣ ಮಾಡಿದ್ದನ್ನು ಹೇಗೆ ಬಿಡ್ತೀರಿ? ಶೇಮ್ ಆನ್ ಯು, ಪ್ಲೀಸ್ ಅಪೋಲಜೈಸ್ ಇಂಡಿಯನ್ ಅಂತ ಬರೆದೆ ನಾನು. ಒಂದು ಅಕ್ಷರದ ಉತ್ತರ ಕೂಡ ಬರಲಿಲ್ಲ, ಬರುವುದಿಲ್ಲ ಅಂತ ಗೊತ್ತಿತ್ತು ನನಗೆ. ಇದು ನಮ್ಮ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ನಾವು ಮಾಡಬೇಕಾದ ಕೆಲಸಗಳ ಒಂದು ಕಾರ್ಯಸೂಚಿ 2-3 ಕೊಡ್ತೇನೆ. ನಮಗೆಲ್ಲ ಏಜ್ ಆಗ್ತಾ ಇದೆ. ರಮನಾಥ್ ರೈ ಅವರು ನಾವೆಲ್ಲ ಒಟ್ಟಿಗೆ ಒಂದು ಕಾಲೇಜಲ್ಲಿ ಓದಿದ್ದವರು, ರಾಮ್ ಪುನ್ಯಾನವರು ನಮ್ಮ ಗುರುಗಳು, ಪುತ್ತಿಗೆಯವರು ದಿನ ಅವರ ಪತ್ರಿಕೆಯಿಂದ ಓದಿ ಬೆಳೀತಿರೋ, ಇದೆಲ್ಲ ನಮ್ಮ ತಲೆಮಾರು ಏನೋ ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಯೋಜನ ಎಷ್ಟಾಯಿತು ಅಂತ ದಯವಿಟ್ಟು ಕೇಳಬೇಡಿ. ಆದರೆ ಮಾಡಬೇಕಾದ ಕೆಲಸ ಇನ್ನೂ ಇದೆ. ಆದ್ದರಿಂದ ಚರಿತ್ರೆಯನ್ನು ಅಳಿಸಿ ಹಾಕುತ್ತಿರುವ, ನಿರ್ದಯವಾಗಿ ಒಂದು ಮಾನ ಮರ್ಯಾದೆ ಏನಾದರೂ ಇರಬೇಕಲ್ಲ ಒಬ್ಬನನ್ನು ತೆಗೆಯುವಾಗ. ಅವ ಕೆಟ್ಟ ಅರಸ ಅಂತಾದ್ರೂ ಬರೀರಿ. ಬಾಬರ್ ದುಷ್ಟ, ಅಕ್ಬರ್ ದುಷ್ಟ, ಶಾಜಹಾನ್ ದುಷ್ಟ, ಅವ ತಾಜ್ ಮಹಲ್ ಕಟ್ಟಬಾರದಿತ್ತು ಅಂತಾದರೂ ಬರೀರಿ. ಆದರೆ ಬರೆಯದೇ ಇರಬೇಡಿ. ಇದು ಆಗ್ತಾ ಇರೋದು. ಇಂಥ ಸಂದರ್ಭದಲ್ಲಿ ನಾವು ಭಾರತದ ಇತಿಹಾಸ ಕುರಿತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ ಇವತ್ತು. ನೋಡಿ, ಇದಕ್ಕೆಂಥ ಚಾರಿತ್ರಿಕ ಮಹತ್ವ ಇದೆ ನೋಡಿ ಈ ಥರದ ಪುಸ್ತಕ ಬರುವಾಗ. ಆದರೆ ಅಷ್ಟು ಸಾಕಾಗಲ್ಲ. ನಾವಿವತ್ತು ಏನು ಮಾಡಬೇಕು ಅಂತಂದರೆ, ನಾವೆಲ್ಲರೂ ಸೇರಿ ಸರ್ ಒಂದು ಕಾರ್ಯಸೂಚಿ ಏನು ಮಾಡಬೇಕು ಅಂತಂದರೆ, ಸುಮಾರು ಕ್ರಿಸ್ತ ಶಕ
ಕ್ರಿಸ್ತಶಕದ ಆರಂಭದಲ್ಲಿನೇ ಅರಬರು ಈ ಭಾಗಕ್ಕೆ ಬಂದಿದ್ದಾರೆ. ಕ್ರಿಸ್ತಶಕದ ಆರಂಭದಲ್ಲಿಯೇ 1ನೇ ಶತಮಾನದಷ್ಟೊತ್ತಿಗೆ ಅರಬರು ಗುಜರಾತಿನ ಕಾತಿಯಾವಾಡ, ನಮ್ಮ ಭಟ್ಕಳ, ಮಂಗಳೂರು, ಕೊಚ್ಚಿ, ಆಮೇಲೆ ಈ ಕಡೆ ಈ ಕಡಲ ಭಾಗದಲ್ಲಿ ಅರಬರು ವ್ಯಾಪಾರಕ್ಕಾಗಿ ಬಂದಿದ್ದರು. ನಾನು ಹಿಂದೆ ಒಂದು ಭಾಷಣದಲ್ಲಿ ಇಲ್ಲಿಯೇ ಹೇಳಿದೆ, ಅವರು ಬಂದಾಗ 3 ವಸ್ತುಗಳನ್ನು ಇಲ್ಲಿಂದ ತಗೊಂಡು ಹೋದರು. ಒಂದು ಕಾಳು ಮೆಣಸು, ಇನ್ನೊಂದು ಜೇಡಿ ಮಣ್ಣು ಮತ್ತು ತೆಂಗಿನ ನಾರು. ಈ ಕಾಸರಗೋಡಿಂದ ಸ್ವಲ್ಪ ದಕ್ಷಿಣಕ್ಕೆ ಹೋದರೆ ಅಲ್ಲಿ ಜೇಡಿ ಮಣ್ಣು ಸಿಗ್ತದೆ, ಕ್ಲೇ, ವೈಟ್ ಕ್ಲೇ, ಜೇಡಿ ಅಂತ ಹೇಳ್ತೀವಿ ನಾವು. ಈ ಜೇಡಿ ಮಣ್ಣು ಎಲ್ಲ ಕಡೆ ಸಿಗ್ತದೆ, ಅದು ಬಿಳಿ ಬಣ್ಣ ಇರ್ತದೆ. ಆದರೆ ಭಾರತದ ಪುಣ್ಯವೋ, ಕೇರಳದ ಪುಣ್ಯವೋ, ಕರಾವಳಿಯ ಪುಣ್ಯವೋ, ಅರಬ್ಬಿ ಸಮುದ್ರದ ಪುಣ್ಯವೋ, ಈ ಮಲಬಾರು ಪ್ರಾಂತದಲ್ಲಿ ಸಿಗುವ ಜೇಡಿ ಮಣ್ಣು ಸ್ವಲ್ಪ ಕೆಂಪು ಮಿಶ್ರಿತ, ಅದು ಕೆಂಪು ಮಿಶ್ರಿತ, ಚೂರು ಕೆಂಪು ಮಿಶ್ರಿತ. ಬರೀ ಬಿಳಿ ಸ್ವಲ್ಪ ಡಲ್ಲಾಗಿ ಕಾಣ್ತದೆ, ಆದರೆ ಕೆಂಪು ಮಿಶ್ರಿತ ಆದಾಗ ಅದು ಅದ್ಭುತವಾಗಿ ಕಾಣ್ತದೆ. ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಅರಬ್ ವ್ಯಾಪಾರಿಗಳು ಇಲ್ಲಿಗೆ ಬಂದು ಈ ಮಣ್ಣನ್ನು ತೆಗೆದುಕೊಂಡು ಹೋಗಿ ಬೇಯಿಸಿ ಅದನ್ನು ಅತ್ಯದ್ಭುತವಾದ ಹೂದಾನಿಗಳನ್ನು ಮಾಡಿ ಸ್ಥಾನದಲ್ಲಿ ಅಲ್ಲಿಯ ಮಹಾರಾಜರ ಮೇಜಿನ ಮೇಲೆ ಇರಿಸಲ್ಪಟ್ಟ ಹೂದಾನಿಯ ಮಣ್ಣು ಭಾರತದ ಕರಾವಳಿಯಿಂದ ಹೋಯಿತು. ಈಗ ಹಾಗೆ ಬಂದಾಗ ಅವರು ಬಂದು ಮಣ್ಣು ತಗೊಂಡು ಹೋದ್ರು ಅಂತ ಮಾತ್ರ ಅಲ್ಲ, ಅವರು ಇಲ್ಲಿಗೆ ಬರುವಾಗ ಇಲ್ಲಿಯ ಸಂಸ್ಕೃತಿಯನ್ನೂ ತಗೊಂಡು ಹೋಗ್ತಾರೆ, ಅಲ್ಲಿಯ ಸಂಸ್ಕೃತಿಯನ್ನೂ ನಮಗೆ ಕೊಡ್ತಾರೆ. ಎಷ್ಟೋ ವಿಷಯ, ಈಗ ಗುಲಾಬಿ ಹೂವು ನಮಗೆ ಅರಬ್ ಸ್ಥಾನದಿಂದ ಬಂತು. ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿಯಿಂದ ಹುರಿ ಹಗ್ಗ ಮಾಡಿ ಶಿರ್ಷಿಯಿಂದ ಕೊಚ್ಚಿವರೆಗೆ ಈ ಕರಾವಳಿಯಲ್ಲಿ ಬೆಳೀತಿದ್ದಂಥ ತೆಂಗಿನಕಾಯಿ ತೀರಾ ಕೇರಳದ ದಕ್ಷಿಣಕ್ಕೆ ಹೋದರೆ ತೆಂಗಿನಕಾಯಿ ಸಣ್ಣದು. ಈ ಚಂದ್ರಗಿರಿ ನದಿ ದಾಟಿ ಈ ಕಡೆ ಬಂದ ಹಾಗೆ ತೆಂಗಿನಕಾಯಿ ದೊಡ್ಡದಾಗ್ತದೆ. ಪಿಲಿಮಂಡೆ ಎಂದು ಬಂದು ಪುಣ್ಯಕ್ಕೆ, ಪಿಲಿಮಂಡೆ ದೊಡ್ಡ ದೊಡ್ಡ ತೆಂಗಿನಕಾಯಿ. ಈ ದೊಡ್ಡ ತೆಂಗಿನಕಾಯಿಯಿಂದ ಅದನ್ನು ತೆಗೆದ್ರೆ ಅದು ತೆಂಗಿನಕಾಯಿ ಹಾಳಾಗೋಗಲಿ, ಆ ತೆಂಗಿನಕಾಯಿಯಿಂದ ಸಿಗುವ ಕಾಯರ್ ಇದೆಯಲ್ಲ, ಕಾಯರ್, ತೆಂಗಿನಕಾಯಿ ಏನು ಹೇಳೋದು ಅದಕ್ಕೆ, ಆ ಕಾಯರ್, ಅದು ದೊಡ್ಡ ತೆಂಗಿನಕಾಯಿಯಿಂದ ತೆಗೆದು ಸುಲಭ. ಅದನ್ನು ಹಗ್ಗ ಮಾಡಿ, ಆ ಹಗ್ಗ ಎಷ್ಟು ಅದ್ಭುತವಾದ ಹಗ್ಗ ಅಂದರೆ ಅದು ನೇತ್ರಾವತಿ ನದಿ ಒಳಗೆ ಹೋಗುವ ದೋಣಿ ಕಟ್ಟುವ, ಸಿಹಿ ನೀರಿನಲ್ಲಿ ದೋಣಿ ಕಟ್ಟುವುದಕ್ಕೂ ಆಗ್ತಿತ್ತು, ಕಡಲಿನಲ್ಲಿ ಹೋಗುವ ಹಾಯಿ ಹಡಗು ಕಟ್ಟಲಿಕ್ಕೂ ಆಗ್ತಾಯಿತ್ತು. ಸಿಹಿ ನೀರು ಮತ್ತು ಉಪ್ಪು ನೀರಿಗೆ ಸಮಾನವಾಗಿ ಒದಗುವ ತೆಂಗಿನಕಾಯಿಯ ನಾರು ಇದೆಯಲ್ಲ, ಅದರಿಂದ ಮಾಡಿದ ಹಗ್ಗ ಇದೆಯಲ್ಲ, ಅದನ್ನು ಈ ಕರಾವಳಿ ತಯಾರು ಮಾಡಿದ್ದರಿಂದ ಅದನ್ನು ತೆಗೆದುಕೊಂಡು ಹೋಗುವುದಕ್ಕೆ ನೂರಾರು ಸಂಖ್ಯೆಯ ಅರಬರು ಈ ಭಾಗಕ್ಕೆ ಬಂದಿದ್ದರು. ನಮ್ಮ ಕಾಯರನ್ನು ತಕ್ಕೊಂಡು ಹೋದರು. ಅದನ್ನು ಏನು ಮಾಡಿದರೂ ಅಲ್ಲಿ ಅದು ಬೇರೆ. ಅದು ಆದರೆ ಸಣ್ಣ ಸಣ್ಣ ವಿಷಯಗಳು ನಮ್ಮ ಕರಾವಳಿಯನ್ನು ವಿದೇಶಗಳಿಗೆ ಮುಟ್ಟಿಸಿದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅರಬರು, ಇಸ್ಲಾಮಲ್ಲದು ಅರಬರು. ಆದರೆ 7ನೇ ಶತಮಾನಕ್ಕೆ ಅಷ್ಟು ಹೊತ್ತಿಗೆ ಪ್ರವಾದಿ ಮಹಮ್ಮದರು ಅರಬ್ ಸ್ಥಾನದಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಿ ದಯೆಯನ್ನು ಬೆಳೆಸಿ ಏಕದೇವೋಪಾಸನೆಯನ್ನು ಹೇಳಿಕೊಟ್ಟು ಮಾನವರೆಲ್ಲರೂ ಸಮಾನರು ಅಂತ ಒಂದು ಸಂದೇಶವನ್ನು ಕೊಟ್ಟದ್ದು ಆ ಕಾಲದಲ್ಲಿ ಅತ್ಯಂತ ಕ್ರಾಂತಿಕಾರಿಯಾದ್ದಾಗಿತ್ತು. ಅದನ್ನು ಜಗತ್ತಿನ ಯಾವ್ಯಾವ ಮೂಲೆಯಲ್ಲಿ ಅರಬರು ಇದ್ದರೋ ಅವರು ಇದ್ದಲ್ಲಿಯೇ ಅಂಗೀಕರಿಸಿದರು ಮತ್ತು ಇಸ್ಲಾಮನ್ನು ಕಾಸ್ಮೋಪಾಲಿಟನ್ ಮಾಡಿದರು. ನೋಡಿ, ಕಾಸ್ಮೋಪಾಲಿಟನ್ ಮಾಡಿದರು. ಅದು ಅಲ್ಲೇ ಇದ್ದದಲ್ಲ ಅದು. ಆದರೆ ಅವರು ಕರಾವಳಿ ಇದ್ದಾಗ ಕರಾವಳಿ ಎಲ್ಲದನ್ನು ಅಂಗೀಕರಿಸಿ ನೋಡಿ. ಕ್ರಿಸ್ತಶಕ 643ಕ್ಕೆ ಕರಾವಳಿಯ ಮೊದಲ ಹಡಗು ಬಂತು ಅಂತ ಇತಿಹಾಸ ಹೇಳ್ತದೆ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸಾಹೇಬ್ರೆ, ನಾವು ಇಸ್ಲಾಂ ಭಾರತಕ್ಕೆ ಬಂದದ್ದು, ಅದು ಬೆಳೆದದ್ದು, ನಮ್ಮ ಸಂಸ್ಕೃತಿಗೆ ಮುಖಾಮುಖಿ ಆದ್ದು, ನಮ್ಮ ಸಂಸ್ಕೃತಿಯಿಂದ ಅರಬ್ ಸ್ಥಾನಕ್ಕೆ ಅದು ತೆಕ್ಕೊಂಡು ಹೋದ್ದು, ಅಲ್ಲಿಂದ ನಮಗೆ ತಂದದ್ದು, ಇದು ಎಲ್ಲದರ ಕುರಿತು 60-70 ಪುಟಗಳ ಚಿಕ್ಕ 100 ಪುಸ್ತಕ ತರಬೇಕು ಒಂದು ವರ್ಷದ ಒಳಗಡೆ. 100 ಪುಸ್ತಕ ನಮಗೆ ತರಲಿಕ್ಕೆ ಸಾಧ್ಯ ಆಗಬೇಕು. ಇದು ಬಹಳ ಮುಖ್ಯ. ಇದನ್ನು ಕನ್ನಡದಲ್ಲಿ ತನ್ನಿ. ಯಾಕಂದರೆ ಇದು ಕನ್ನಡ ಓದುಗರಿಗೂ ಬೇಕು. ಇದು
ಭಾಳ ಜನರಿಗೆ ಈ ಇತಿಹಾಸವೇ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ರಾಮ ಜನ್ಮಭೂಮಿ ಉರುಳಿಸಿ ಹಾಕಿದ್ರು ಅಂತ, ಇಷ್ಟೇ. ಆದರೆ ಅದರ ಹಿಂದೆ 2000 ವರ್ಷಗಳಿಂದ ಚರಿತ್ರೆಯನ್ನು ಕಟ್ಟಿದ ಬಗೆ ಇದೆಯಲ್ಲ, ಅದರ ಸೂಕ್ಷ್ಮಗಳಿದೆಯಲ್ಲ, ಇದನ್ನು ನಾವು ಸಣ್ಣ ಸಣ್ಣ ಪುಸ್ತಕಗಳಲ್ಲಿ 14 ಪಾಯಿಂಟ್ ಅಂತ ಹೇಳ್ತೀವಿ, ದೊಡ್ಡ ಅಕ್ಷರಗಳಲ್ಲಿ ಪ್ರಿಂಟ್ ಮಾಡಿ ನಮ್ಮ ಹೈಸ್ಕೂಲಿನ ಕಾಲೇಜಿನ ಮಕ್ಕಳು ಓದುವ ಹಾಗೆ ಆದರೆ NCT ಅವರು NRCT ಅವರು ಅಥವಾ ಯಾರವರು ನಮ್ಮ ಓರಿಯೆಂಟಲ್ ಬ್ಲ್ಯಾಕ್ಸ್ ಅವರು ಹಾಳಾಗಿ ಹೋಗಲಿ, ಆದರೆ ನಮ್ಮ ಮಕ್ಕಳು ಹಾಳಾಗಿ ಹೋಗಲಿಕ್ಕೆ ನಾವು ಬಿಡೋಲ್ಲ. ಅದನ್ನೇ ಮೊಹಮ್ಮದ್ ಅಲಿ ಅವರು ಹೇಳಿದ್ದು, ಅವರು ಬಿಡಲಿ, ನಾವು ಕಟ್ಟುತ್ತೇವೆ ಅಂತ. ಕಟ್ಟುವುದಕ್ಕೆ ಒಂದು ಕಾರ್ಯಸೂಚಿ ಬೇಕು. ಆದ್ದರಿಂದ ಇಸ್ಲಾಂ ಇದನ್ನು ನೋಡ್ತಾ ಇದ್ದೆ, ಈ ಪುಸ್ತಕವನ್ನು ಭಾಳ ಚೆನ್ನಾಗಿದೆ ಅದು. ನಾನು ಈಗ ಹೇಳಿದ ಅರಬರು ಇಲ್ಲಿಗೆ ಬಂದಿದ್ದು, ಆಮೇಲೆ ಇಸ್ಲಾಂ ಇಲ್ಲಿಗೆ ಪ್ರವೇಶ ಆದ್ದು ನೋಡಿ. ಇಸ್ಲಾಂ ಇಲ್ಲಿಗೆ ಒಂದು ಸಾರಿ ಪ್ರವೇಶ ಆದ ಮೇಲೆ ಇಲ್ಲಿಯ ಜನಗಳ ಜೊತೆಗೆ ಮಾಪಿಳ್ಳಗಳು ಆ ಚರಿತ್ರೆಗಳಿಗೆಲ್ಲ ಹೋಗುವುದಿಲ್ಲ ನಾನು. ಆದರೆ ಈ ಸಮನ್ವಯದಿಂದ ನೋಡಿ, ಅವನು ಇಬ್ರಾಹಿಂ ಕಾಸಿಮನ ಬಗ್ಗೆ ಅದರಲ್ಲಿದೆ, ಈ ಪುಸ್ತಕದಲ್ಲಿದೆ. ನಾನೀಗ ನೋಡಿದೆ ಈ ಕಾಸಿಮ್ ಮೊಹಮ್ಮದ್ ಬಿನ್ ಕಾಸಿಮ್ ನೋಡಿ, ಮೊಹಮ್ಮದ್ ಬಿನ್ ಕಾಸಿಮ್ 7ನೇ ಶತಮಾನದಲ್ಲಿ, ಅಂದರೆ ಅಷ್ಟೊತ್ತಿಗೆ ಇಸ್ಲಾಂಗೆ ಕನ್ವರ್ಟ್ ಆಗಿತ್ತು. ಅರಬರ ಕತೆ ಮುಗಿಯಿತು. ಅರಬರು ಏಷ್ಯಾದ, ಮುಖ್ಯವಾಗಿ ಆಗ್ನೇಯ ಏಷ್ಯಾದ ಮತ್ತು ಬೇರೆ ಬೇರೆ ಕಡೆಯ ಜನಗಳ ಜೊತೆ ವ್ಯಾಪಾರ ಮೂಲಕವಾದಂಥ ಒಂದು ಸಂಬಂಧವನ್ನು ಸ್ಥಾಪಿಸಿದ್ದರಿಂದ ಅರೇಬಿಕ್ ಕಲ್ಚರ್ ಎಂಬುದು ಕ್ರಿಸ್ತಶಕ 2ನೇ ಶತಮಾನದಷ್ಟೊತ್ತಿಗೆ ಒಂದು ಕಾಸ್ಮೋಪಾಲಿಟನ್ ಕಲ್ಚರ್ ಆಗಿತ್ತದು, ಅಂತಾರಾಷ್ಟ್ರೀಯವಾದ ಕಲ್ಚರ್ ಆಗಿತ್ತದು. ಆ ಕಲ್ಚರ್ ಇಸ್ಲಾಂ ಆಗಿ ಇಂಡಿಯಾಕ್ಕೆ ಬಂದಾಗ ನೋಡಿ, ಮೊಹಮ್ಮದ್ ಕಾಸಿಮ್ ಬರೀತಾನೆ. ಈ ಮೊಹಮ್ಮದ್ ಕಾಸಿಮ್ ಮೇಲೆ ಒಂದು ಪುಸ್ತಕ ಬರಬೇಕು. ಮೊದಲನೆಯ ಹಡಗು ಕರಾವಳಿಗೆ ಬಂತಲ್ಲ 643ರಲ್ಲಿ, ಅದರ ಬಗ್ಗೆ ಒಂದು ಪುಸ್ತಕ ಬರಬೇಕು. ಅರೇಬಿಯನ್ಸ್ ಬಂದು ಇಲ್ಲಿ ನಮ್ಮಲ್ಲಿ ಏನೆಲ್ಲ ವ್ಯವಹಾರ ಮಾಡಿದ್ರು, ಕಾಳುಮೆಣಸು ಹೇಗೆ ಹೋಯ್ತು, ಆ ಕಾಳುಮೆಣಸು ಎಲ್ಲಿಗೆ ಹೋಯ್ತು, ಜೇಡಿ ಮಣ್ಣು ಎಲ್ಲಿಗೆ ಹೋಯ್ತು, ತೆಂಗಿನಕಾಯಿ ನಾರು ಎಲ್ಲಿಂದ ಬಂತು, ಇದರ ಬಗ್ಗೆ ಒಂದು ಪುಸ್ತಕ ಆಗಬೇಕು. ಮೊಹಮ್ಮದ್ ಕಾಸಿಮ್ ಸಿಂಧೂ ಪ್ರಾಂತದಲ್ಲಿ ಬಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಇಲ್ಲಿದ್ದಂಥ ಸಾಂಪ್ರದಾಯಿಕ ಜನಗಳು ಇದ್ದಾರಲ್ಲ, ಭಾರತೀಯರು ಮತ್ತು ಬಂದವರ ನಡುವೆ ಒಂದು ಸಣ್ಣ ಸಂಘರ್ಷ ಏರ್ಪಟ್ಟಾಗ ಅವ 4 ಒಪ್ಪಂದಗಳಿಗೆ ಸಹಿ ಹಾಕ್ತಾನೆ. ಈ 4 ಒಪ್ಪಂದಗಳು ಆರ್ಕೈವ್ಸಲ್ಲಿ ಸಿಗ್ತದೆ. ಈ ಆರ್ಕೈವ್ಸಲ್ಲಿರುವ ಈ ಮಾಹಿತಿ ಕನ್ನಡಕ್ಕೆ ಬರಬೇಕು, ಪುಸ್ತಕ ಆಗಬೇಕು, ನಮ್ಮ ಮಕ್ಕಳು ಓದಬೇಕು, ನಾವು ಓದಬೇಕು. ಅದು ಯಾವುದು 4 ಪಾಯಿಂಟ್ ಅಂದರೆ, ಒಂದು ನೋಡಿ, ಸಹಿ ಹಾಕಿದ್ದು ಮತ್ತು ಅದಕ್ಕೆ ಖಲೀಫನಿಂದ ಒಪ್ಪಿಗೆ ತಗೋತಾನೆ ಅವನು, ಸುಮ್ಮನೆ ಅವನೇ ಮಾಡಿದಲ್ಲ. ಮೊಹಮ್ಮದ್ ಬಿನ್ ಕಾಸಿಮ್ ಸಿಂಧಿನಲ್ಲಿ ಬಂದಾಗ ಜನರೊಡನೆ ಮಾಡಿಕೊಂಡ 4 ಒಪ್ಪಂದಗಳು ಆರ್ಕೈವ್ಸಲ್ಲಿ ಸಿಕ್ಕುವ ಮೆಟೀರಿಯಲ್. ಒಂದು, ಸ್ಥಳೀಯರನ್ನು ನಾನು ಕೊಲ್ಲುವುದಿಲ್ಲ, ಬಟ್ ಎ ಬ್ಯೂಟಿಫುಲ್, ಐ ವಿಲ್ ನಾಟ್ ಕಿಲ್ ದ ಲೋಕಲ್ ಪೀಪಲ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರು ಏನು ಕತೆ ಕಟ್ಟೋದು, ಅವರು ಲಕ್ಷಾಂತರ ಜನರನ್ನು ಕೊಂದರು. ಲಕ್ಷಾಂತರ ಜನರೇ ಇರಲಿಲ್ಲ ಆ ಕಾಲದಲ್ಲಿ, ಎಲ್ಲಿಂದ ಕೊಂದು ಹಾಕೋದು? ಇದೆಲ್ಲ ಅಂದರೆ ಸುಳ್ಳು. ಅವ 1 ಲಕ್ಷ ಅಂತ ಹೇಳಿದರೆ ವಾಟ್ಸಪ್ನ 3ನೇ ಮೆಸೇಜಿನಲ್ಲಿ 15 ಲಕ್ಷ ಜನಗಳನ್ನು ಕೊಂದನು, 6ನೇ ಮೆಸೇಜಿನಲ್ಲಿ 1,50,00,000 ಜನಗಳನ್ನು ಕೊಂದನು. ಅಷ್ಟು ಜನ ಇರಲಿಲ್ಲ ಸ್ವಾಮಿ ಆಗ. ಮೊನ್ನೆ ಯಾರೋ ಕೇಳ್ತಾ ಇದ್ದರು, ಟಿಪ್ಪು ಸುಲ್ತಾನನು ಮಂಡ್ಯದಲ್ಲಿ 80,000 ಬ್ರಾಹ್ಮಣರನ್ನು ಮುಸ್ಲಿಂ ಮತಕ್ಕೆ ಕನ್ವರ್ಟ್ ಮಾಡಿದ ಅಂತ. ಎಲ್ಲಿದ್ದರು 80,000 ಜನ ಟಿಪ್ಪು ಉಳಿದ ಕಾಲದಲ್ಲಿ? ಆ ಮಡಿಕೇರಿಯಲ್ಲಿ ಇದ್ದದ್ದು ಹೇಳಿ ಕೇಳಿ 10-30,000 ಜನ ಇದ್ದಿರಬೇಕು. ಅಲ್ಲಿ ಸೊಳ್ಳೆ, ಪ್ಲೇಗು, ಈಗೆಲ್ಲ ಅದು ಏನು ಭಾಳ ಒಳ್ಳೆಯ ಊರದು. ಒಂದು 100 ವರ್ಷದ ಹಿಂದೆ ಕೊಡಗಿಗೆ ಯಾರು ಹೋಗ್ತಾ ಇರಲಿಲ್ಲ. ಇದು ಇಂಥ ಕಾಲಘಟ್ಟದಲ್ಲಿ ನಾವು ತೀವ್ರವಾದ ಸಂಶೋಧನೆಯ ಮೂಲಕ, ಆರ್ಕೈವ್ಸಲ್ಲಿ ಸಿಕ್ಕುವ ಮಾಹಿತಿಗಳ ಮೂಲಕ, ಲಂಡನ್ ಮ್ಯೂಸಿಯಂ ಮೊದಲಾದ ಕಡೆ ಸಿಗುವ ಮಾಹಿತಿಗಳನ್ನು ಇಟ್ಟುಕೊಂಡು ಚರಿತ್ರೆಯ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಬರೆದು ಜನಗಳ ತಿಳುವಳಿಕೆಯನ್ನು ಹೆಚ್ಚಿಸದೆ ಹೋದರೆ ಮುಂದಿನ 50 ವರ್ಷದಲ್ಲಿ ನಮಗೆ ಯಾರಿಗೂ ನಮ್ಮದೇ ನಾಡಿನಲ್ಲಿ ಒಂದು ಸ್ಥಳವೇ ಇಲ್ಲದಂಥ ವಾತಾವರಣ ಬರ್ತದೆ. ಅದನ್ನು ತಯಾರು ಮಾಡೋದಕ್ಕೆ ಜನ ಸಿದ್ಧರಿದ್ದಾರೆ. ಅದನ್ನು ನಮ್ಮ ಪ್ರೊಫೆಸರ್ ಸಾಹೇಬರು ತುಂಬ ಚೆನ್ನಾಗಿ ಹೇಳಿದರು ನೋಡಿ. ಅದು ಒಂದು, ಸ್ಥಳೀಯರನ್ನು ಕೊಲ್ಲುವುದಿಲ್ಲ, ಪೂಜಾ ಸ್ಥಳಗಳನ್ನು ನಾಶ ಮಾಡುವುದಿಲ್ಲ. ಇದು ಲಿಖಿತ ಒಪ್ಪಂದ ಸರ್, ಅಪ್ರೂವ್ಡ್ ಬೈ ಖಲೀಫಾ. ನೋಡಿ ಅದು ಎಷ್ಟು ಚೆನ್ನಾಗಿದೆ, ಇದು ಹೇಳಬೇಕು ನಾವು. 2ನೇದು ನೋಡಿ, ಆ ಕಾಲಕ್ಕೆ ಅವನು ಅಷ್ಟೆಲ್ಲ ಆದ ಮೇಲೆ ಪಾಪ್ಯುಲರ್ ಆದ ಅವನ ಹತ್ರ ಬ್ರಾಹ್ಮಣರ ಒಂದು ನಿಯೋಗ ಹೋಗ್ತದೆ ಆ ಕಾಲದಲ್ಲಿ.
ಆ ಬ್ರಾಹ್ಮಣರು ಹೋಗಿ ಕೇಳುವುದೇನು ಅಂತಂದರೆ, ನೋಡಿ ಸ್ವಾಮಿ, ನಾವು ಬ್ರಾಹ್ಮಣರು ಅನೇಕ ಬೇರೆ ಸಮುದಾಯಗಳಿದೆಯಲ್ಲ, ಅವರಿಗಿಂತ ನಾವು ಹೆಚ್ಚಿನ ತಿಳುವಳಿಕೆ ಇದ್ದವರು, ವಿದ್ಯಾವಂತರಾದ್ದರಿಂದ ನಿಮ್ಮ ಅಧಿಕಾರ ಸ್ಥಾನದಲ್ಲಿ ನಮಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂದರು. ಅದಕ್ಕೆ ಮೊಹಮ್ಮದ್ ಕಾಸಿಂ ಒಪ್ಪುತ್ತಾನೆ. ಹಾಗಾಗಿ ಬ್ರಾಹ್ಮಣರು ಮೊಹಮ್ಮದ್ ಕಾಸಿಮ್ನ ಅಧಿಕಾರ ಸ್ಥಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಇತಿಹಾಸ ಹೆಂಗಿದೆ ನೋಡಿ. ಈಗ ಬೈಯುವುದು ಯಾರು ಮೊಹಮ್ಮದ್ ಕಾಸಿಮಿಗೆ? ಅವರೇ. ಬೈಯುವುದು ಯಾರು? ಶಾಪ ಹಾಕೋರು ಯಾರು? ಪಾಲಿಟಿಕ್ಸ್ ಮಾಡೋರು ಯಾರು? ಅವರೇ. ಅವು ಬಂದಾಗ ನಾವು ಬುದ್ಧಿವಂತರು ಸ್ವಾಮಿ, ನಮಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದ, ಲೆಟ್ರ್ ಕೊಟ್ಟು, ಅರ್ಜಿ ಕೊಟ್ಟು, ಕೆಲಸ ತಗೊಂಡು ದರ್ಬಾರ್ ಮಾಡಿದವರು ಯಾರು? ಅವ್ರು ಯಾರು? ಈ ಇತಿಹಾಸವನ್ನು ಹೊರಗೆ ಹಾಕ್ಬೇಕು. ಇದು ಎರಡನೇದು. ಮೂರನೇದು ಮತಾಂತರದ ಪ್ರಶ್ನೆ. ಡೆಲಿಕೇಟ್, ಇಟ್ಸ್ ವೆರಿ ಡೆಲಿಕೇಟ್. ಅಲ್ಲಿ ಇರುವುದು ಏನು ಅಂತಂದರೆ, ಮತಾಂತರ ಪ್ರಜೆಗಳ ಆಯ್ಕೆ. ಇದು ಸಿಟಿಸನ್ಸ್, ಅವರು ಬೇಕಾದರೆ ಮತಾಂತರ ಆಗ್ಬೋದು, ಬಲಾತ್ಕಾರದ ಮತಾಂತರ ಇಲ್ಲ ಎಂಬುದು ಮೊಹಮ್ಮದ್ ಕಾಸಿಮನ 4 ತೀರ್ಮಾನಗಳಲ್ಲಿ ಒಂದು. ಮತಾಂತರ ಪ್ರಜೆಗಳ ಆಯ್ಕೆ ಕಡ್ಡಾಯವಲ್ಲ. ಆದರೆ ಒಂದುಂಟಲ್ಲಿ, ಮೂಲ ಧರ್ಮದಲ್ಲಿ ಮತಾಂತರ ಆಗದೆ ಉಳಿದವರಿಗೆ ಒಂದು ತಲೆಗದ್ದಾಯ ಇತ್ತು. ಇದನ್ನು ಹೇಳೋಣ. ಯಾಕಂದರೆ ಅಧಿಕಾರ ಸ್ಥಾನದಲ್ಲಿರುವವರು ಎಲ್ಲರೂ ಉದಾರಿಗಳಲ್ಲ, ಎಲ್ಲರೂ ಕ್ರೂರಿಗಳು ಅಲ್ಲ. ಅದು ಅವರವರ ಆಡಳಿತಕ್ಕೆ ಸಂಬಂಧಪಟ್ಟದ್ದು. ಅರಸರು ಬಹುಮಟ್ಟಿಗೆ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಅರಬ್ ಆಗಲಿ, ಯಾರೇ ಆಗಲಿ, ಅವರ ಗುಣಧರ್ಮ ಒಂದೇ ಇರ್ತದೆ: ಸಂಪತ್ತಿನ ರಕ್ಷಣೆ, ಸಂಪತ್ತಿನ ಹೆಚ್ಚುವರಿ, ಸಂಪತ್ತಿನ ರಕ್ಷಣೆ. ಇದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅವರು ಮಾಡ್ತಾರೆ. ಹಾಗಾಗಿ ಅದು ಇದೆ. ಮೂಲ ಧರ್ಮದಲ್ಲಿ ಉಳಿದವರಿಗೆ ತಲೆಗಂದಾಯ, ಆದರೆ ತೆರಿಗೆ ಎಲ್ಲರಿಗೂ ಸಮಾನ. 4ನೇದು ಬ್ರಹ್ಮನಾಬಾದ್ ಅಂತ ಅಲ್ಲೇ ಇದೆ, ಸಿಂಧಿನ ಹತ್ರ. ಅವರ ಜನರ ಕೋರಿಕೆ, ಅವ್ರು ಏನು ಹೇಳ್ತಾರೆ ಅಂದರೆ, ನಮಗೆ ಬೇರೆ ಬೇರೆ ದೇವರುಗಳಿದ್ದಾರೆ, ಆ ದೇವರುಗಳ ಅವನು, ಯಾಕಂದರೆ ಇಸ್ಲಾಂ ಏನು ಹೇಳಿತು, ಒಂದೇ ದೇವರು, ದೇವನೊಬ್ಬ ನಾಮಾಲವು, ಒಂದೇ ದೇವರು ಅಂತ ಹೇಳಿದರು. ಆದರೆ ಇಲ್ಲಿಗೆ ಬಂದಾಗ ಇಲ್ಲಿ ದೇವರು 106 ಇದೆಯಲ್ಲ, ಲೆಕ್ಕವೇ ಸಿಗ್ತಾ ಇಲ್ಲ ನಮಗೆ. ಇಷ್ಟೊಳಗೆ ಎಲ್ಲ ಸೆನ್ಸಸ್ ಆಗಿದೆ, ದೇವರುಗಳ ಸೆನ್ಸಸ್ ಆಗೇ ಇಲ್ಲ ಭಾರತದಲ್ಲಿ. ಅದು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನೀವು ಇವತ್ತೊಂದು 50 ಕೋಟಿ ಅಂದರೆ ನಾಳೆ ಅವು 150 ಕೋಟಿ ಆಗಿರ್ತವೆ. ಅವು ಬೇತೆ, ಒಂದು ಬೇತೆ ಅಂತ ಹೇಳ್ತಾರೆ ಹೀಗೆ. ಆದರೆ ಏನೇ ಇರಲಿ, ಅದು ಬೇರೆ ವಿಷಯ. ಆರಾಧನೆ ಸ್ವಾತಂತ್ರ್ಯ ನೀಡಬೇಕು ಅಂತ ಹೇಳ್ತಾರೆ. ನಮಗೆ ಬೇರೆ ಬೇರೆ ದೇವರುಗಳಿದ್ದಾರೆ, ಯಾಕಂದರೆ ಇದು ಬೇರೆ ಬೇರೆ ದೇವರುಗಳ ಆರಾಧನಾ, ಮಲ್ಟಿಪಲ್ ಆರಾಧನಾ ಪರಂಪರೆಯ ನಾಡು ಮತ್ತು ಏಕದೇವೋಪಾಸನೆ, ಅಲ್ಲಾನೇ ಅಂತಿಮ ಅಂತ ಹೇಳುವಂಥ ಒಂದು ಆರಾಧನಾ ಕ್ರಮದ ನಡುವೆ ಬಿಕ್ಕಟ್ಟು ಬಂದಾಗ ಮೊಹಮ್ಮದ್ ಕಾಸಿಂ ಆಯಿತು, ನಿಮ್ಮ ದೇವರ ಆರಾಧನೆ ನೀವು ಮಾಡಿಕೊಳ್ಳಿ ಅಂತ ಎಗ್ರಿಮೆಂಟ್ ಮಾಡಿ ಸಹಿ ಮಾಡಿದ್ದಾನೆ. ಇನ್ನೇನು ಬೇಕು? ಹೀಗಾಗಿ ನಾವು ಇದನ್ನು ಇವತ್ತು ಹೇಳಬೇಕಾಗಿದೆ. ಹಾಗಾಗಿ ಸಿಂಧಿನ ಆಡಳಿತ ಇದೆಯಲ್ಲ, ಅದು ಸಿಂಧಿಗೆ ಬಂದಾಗ, ನಾನು ಆರಂಭದಲ್ಲಿ ಏನು ಹೇಳಿದೆ, ಕಾಸ್ಮೋಪಾಲಿಟನ್ ಅಂತ ಹೇಳಿದೆ ನಾನು. ಈ ಕಾಸ್ಮೋಪಾಲಿಟನ್ ಎಂಬುದು ಎಲ್ಲ ಕಡೆ ಒಂದೇ ರೀತಿ ಇರಲಿಲ್ಲ ಎಂಬುದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸಿಂಧಿಗೆ ಬಂದಾಗ ಅದು ಸಿಂಧ್ ಜನಗಳ ಸಂಸ್ಕೃತಿ ಮತ್ತು ಅರಬ್ನಿಂದ ಇಸ್ಲಾಮಿಗೆ ಕನ್ವರ್ಟ್ ಆಗಿ ಇಸ್ಲಾಂ ಮೂಲಕ ಬಂದ ಸಂಸ್ಕೃತಿ ಎರಡೂ ಸೇರಿ ಪೂರ್ತಿ ಇಸ್ಲಾಮೂ ಅಲ್ಲದ, ಪೂರ್ತಿ ಹಿಂದೂ ಅಲ್ಲದ ಒಂದು ಮಧ್ಯಮ ತರಗತಿಯ ಸಂಸ್ಕೃತಿ ನಿರ್ಮಾಣ ಆಯಿತು. ಒಂದು ಮಧ್ಯಮ ತರಗತಿಯ ಸಂಸ್ಕೃತಿ ನಿರ್ಮಾಣ ಆಯಿತು. ಅದು ಸಹಿಷ್ಣುತೆಗೆ ಒಂದು ಸಂಕೇತ ಮತ್ತು ಇದು ಅರಬರ ಒರಿಜಿನಲ್ ನಾಗರಿಕತೆಗಿಂತ ಎಷ್ಟೋ ಉಜ್ವಲವಾಗಿತ್ತು, ಎಷ್ಟೋ ಉಜ್ವಲವಾಗಿತ್ತು. ಇದನ್ನು ನಾವು ಪಠ್ಯಪುಸ್ತಕಗಳ ಮೂಲಕ ಹೇಳಬೇಕು. ಇನ್ನು ಒಂದು ಪಾಯಿಂಟ್ ಹೇಳಿ ನಿಲ್ಲಿಸ್ತೀನಿ, ನನ್ನ ಸಮಯ ಆಯಿತು, 5 ನಿಮಿಷ ತಗೊಳ್ತೀನಿ. ಏನಂದರೆ, ಈಗ ಇಸ್ಲಾಂ ಇಂಡಿಯಾಕ್ಕೆ ಬಂದದ್ದು ಯಾವಾಗ ಅಂತ ಕೇಳಿದರೆ 7ನೇ ಶತಮಾನ ಅಂತ ಹೇಳೋದು ಸ್ಪಷ್ಟ. ಮೊದಲ ಹಡಗು ಕರಾವಳಿಗೆ ಬಂದದ್ದು ಕ್ರಿಸ್ತಶಕ 643 ಎಂಬುದು ದಾಖಲು. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಮುಸಲ್ಮಾನ ಭಾರತಕ್ಕೆ ಬಂದಾಗ ಭಾರತದ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಒಂದು ಚೂರು ನಾವು ಹೆಚ್ಚು ಎಚ್ಚರದಿಂದ ಅರ್ಥ ಮಾಡಿಕೊಳ್ಬೇಕು. ಒಂದು, ಸರಳವಾಗಿ ಹೇಳ್ತೀನಿ, ಸಮಯ ಕಡಿಮೆ ಇದೆ. ಒಂದು, ಬೌದ್ಧ ಧರ್ಮದ ಆಘಾತದಿಂದ ಹಿಂದೂ ಧರ್ಮ ದುರ್ಬಲವಾಗಿತ್ತು. ಜೈನ ಧರ್ಮದ ಆಘಾತದಿಂದ ಅಹಿಂಸೆಯೇ ಪರಮೋ ಧರ್ಮ ಅಂತ ಅವರು ಹೇಳಿದ್ದರಿಂದ ಹಿಂಸೆಯನ್ನು ಪ್ರಧಾನವಾಗಿಟ್ಟುಕೊಂಡಂಥ ಹಿಂದೂ ಧರ್ಮದ ಕೆಲವು ರಿಚುವಲ್ಗಳು ಏನಾಗಿದ್ದಾವೆ, ಅವು ತನ್ನ ಶಕ್ತಿಯನ್ನು ಕಳ್ಕೊಂಡಿತು. ಜಾತಿ ಪದ್ಧತಿ ಬಹಳ ಕ್ರೂರವಾಗಿತ್ತು. ಇವುಗಳ ಎಲ್ಲವನ್ನು ಕೂಡ ನಿಭಾಯಿಸುವಂಥ ಒಂದು ಪ್ರಚಂಡವಾದ ರಾಜಶಕ್ತಿ ಇರಲಿಲ್ಲ. ಕ್ರಿಸ್ತಕ 647 ಹರ್ಷ ಸತ್ತೋಗ್ತಾನೆ.
ಹರ್ಷ ಸತ್ತು ಹೋದ ಮೇಲೆ 647 ನೋಡಿ, 643ಕ್ಕೆ ಹೊಸ ಹಡಗು ಬಂದಿದೆ. 647ರಲ್ಲಿ ಹರ್ಷ ಸತ್ತು ಹೋಗ್ತಾನೆ. 647ರಿಂದ 1206 ಮುಘಲ್ ಸಾಮ್ರಾಜ್ಯ ಬರುವಲ್ಲಿವರೆಗಿನ ಭಾರತದಲ್ಲಿ ಇದ್ದಷ್ಟು ರಾಜಕೀಯ ಅರಾಜಕತೆ, ಗೊಂದಲ ಭಾರತೀಯ ಚರಿತ್ರೆಯಲ್ಲಿ ಎಂದೂ ಇರಲಿಲ್ಲ. ದಕ್ಷಿಣದಲ್ಲಿ ಪುಲಕೇಶಿ, ಆ ಕಡೆ ಪಾಂಡ್ಯರು, ಈ ಕಡೆ ಚೋಳರು, ಚೇರರು, ಉತ್ತರ ಭಾರತಕ್ಕೆ ಹೋದರೆ ಪರಮಾರರು, ಚಂಡೇಲರು, ಎಲ್ಲ ಸಣ್ಣ ಸಣ್ಣ ಹರ್ಷನ ಕಾಲದಲ್ಲಿ ಬೃಹತ್ ಸಾಮ್ರಾಜ್ಯದ ಒಳಗೆ ಸೇರಿಕೊಂಡಿದ್ದವರು ಹರ್ಷ ಸತ್ತು ಹೋದ ಕೂಡಲೇ ಎಲ್ಲರೂ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಪರಸ್ಪರ ಜಗಳಾಡಿ ಒಂದು ಅರಾಜಕತೆ ಉಂಟಾಗಿತ್ತು. ಅರಾಜಕತೆ ಉಂಟಾದ ಸಂದರ್ಭದಲ್ಲಿಯೇ ಹಿಂದೂ ಧರ್ಮವು ದುರ್ಬಲವಾಗಿತ್ತು. ಆ ದುರ್ಬಲವಾದ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸುವುದಕ್ಕೆ 7ನೇ ಶತಮಾನದಲ್ಲಿ ಶಂಕರಾಚಾರ್ಯನಂತವನ ಪ್ರವೇಶ ಆಗಬೇಕಾಯಿತು. ಮಹಾಭಾರತದಂಥ ಕಥೆ ಒಳಗಡೆ ಶೂದ್ರ ಶಂಭೂಕನ ತಲೆ ಕಡದ ಕಥೆಯನ್ನು ಸೇರಿಸಬೇಕಾಯಿತು. ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಅಂತ ಹೇಳುವುದು ಯಾಕೆ ಅಂತಂದರೆ ಅದು ಹೇಳಲಾಗದ ಸ್ಥಿತಿ ತಲುಪಿತ್ತು ಅಂತ. ಅದು ಅಧಪತನಕ್ಕೆ ಹೋದಾಗ ಅದನ್ನು ಎತ್ತಿ ಹಿಡಿಯುವುದಕ್ಕೆ ಮನುಸ್ಮೃತಿ ಬೇಕಾಯಿತು. ಅದರಿಂದ ಈ ದೇಶದ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಮಾಡಿದ ಮಹಾಪ್ರಯತ್ನ ಅಂದರೆ ಅದು ಮನುಸ್ಮೃತಿ. ಅದು ಎಷ್ಟು ಕೆಟ್ಟದಾಗಿದೆ ಅಂತಂದರೆ ಅದನ್ನು ಒಪ್ಪಿಕೊಂಡ್ರೆ ಹಿಂದೂ ಧರ್ಮ ಸಂಪೂರ್ಣ ನಾಶ ಆಗಿ ಹೋಗ್ತದೆ. ಆ ಥರ ಇದೆ ಅದು. ಆ ಸಂದರ್ಭದಲ್ಲಿನೇ ಮಹಾಭಾರತದ ಒಳಗೆ ನೋಡಿ, ಶೂದ್ರ ವಿದ್ಯೆ ಕಲ್ತ್ರೆ, ಶಂಭೂಕ ವಿದ್ಯೆ ಕಲ್ತ್ರೆ ಬ್ರಾಹ್ಮಣ ಹುಡುಗ ಸಾಯ್ತಾನೆ ಅಂತ ಒಂದು ಕತೆ ಕಟ್ಟಿದ್ರು. ಅದು ಮೂಲ ರಾಮಾಯಣದಲ್ಲಿ ಇಲ್ಲ ಅದು. ಆದರೆ ಅಂಥ ಒಂದು ಕಥೆಯನ್ನು ಕಟ್ಟಿದ್ದು ರಾಮಾಯಣದ್ದು ಅಂತ ಸೇರಿಸಿದ್ರು. ಸೇರಿಸಬೇಕಾದಂಥ ಒಂದು ಅವಶ್ಯಕತೆ ಇತ್ತು ನೋಡಿ, ಒಂದು ಅವಶ್ಯಕತೆ ಇತ್ತು. ಭಾಗವತ ಕೃಷ್ಣ ಮತ್ತು ವೈದಿಕ ವಿಷ್ಣು ಎರಡು ವಿರೋಧ ಧ್ರುವದಲ್ಲಿದ್ದವರು. ಅವರು ಒಂದೇ ಕಡೆ ಇದ್ದವರೇ ಅಲ್ಲ ಅವರು. ಆದ್ದರಿಂದ ಗೋವರ್ಧನಗಿರಿಯ ಘಟನೆಯಲ್ಲಿ ದನಗಳಿಗೆ ತೊಂದರೆ ಕೊಟ್ಟಂಥ ಇಂದ್ರನ ಮಳೆಯನ್ನು ಕಿರುಬೆರಳೆತ್ತಿ ಇಂದ್ರನ ವಿರುದ್ಧ ನಿಂತವನೇ ಕೃಷ್ಣ. ಇಂದ್ರನ ವಿರುದ್ಧ ನಿಂತವನು. 7ನೇ ಶತಮಾನಕ್ಕಾಗುವಾಗ ಇಂದ್ರ ಮತ್ತು ಇವರು ಒಂದು ಹಂತಕ್ಕೆ ಬಂದು ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸುವ ಕೆಲಸ ಮಾಡಲಾಯಿತು. ಇಂಥ ಒಂದು ದುರ್ಬಲವಾದ ಭಾರತೀಯ ರಾಜಕೀಯ ಸಂದರ್ಭದಲ್ಲಿ ಪ್ರವೇಶ ಮಾಡಿ ತಮ್ಮ ಶಕ್ತಿ, ಸಾಮರ್ಥ್ಯ, ಯೋಚನೆ, ವ್ಯಾಪಾರದ ಗುಣಗಳು, ಸಹಿಷ್ಣುತೆ ಗುಣಗಳಿಂದ ಕೆಲಸ ಮಾಡುತ್ತಾ 1200ಕ್ಕಾಗುವಾಗ ಮೊಘಲ್ ಸಾಮ್ರಾಜ್ಯ ಉದಯವಾಗಿ ಮುಂದೆ 800 ವರ್ಷಗಳ ಕಾಲ ಭಾರತವನ್ನು ಅದು ಆಳಿತು ಅಂತ ಹೇಳೋದು. ಇದರ ಜೊತೆಗೆ ಒಂದು ಮಾತನ್ನು ನಾವು ಮತ್ತೆ ಹೇಳಬೇಕು. ಇಸ್ಲಾಂ ಈ ದೇಶವನ್ನು ಆಳಿದ ಮೇಲೆ ಹಿಂದೂಗಳ ಜೀವನದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಎಂಬುದನ್ನು ಮರಿಬಾರದು. ಇದು ನಮ್ಮ ಮೇಲೆ ಮಾಡಿದ ಪರಿಣಾಮ. ಇದು ಬರೀ ಹಾಳಾದ್ದನ್ನು ಹೇಳ್ತಾ ಇದ್ದಾರೆ, ಒಳ್ಳೆಯದಾದ್ದನ್ನು ಹೇಳೋದಿಲ್ಲ. ಭಾರತಕ್ಕೆ ಇಸ್ಲಾಂ ಪ್ರವೇಶ ಮಾಡಿದಾಗ ಅದು ಒಂದು ಧಾರ್ಮಿಕ ಶಕ್ತಿಯಾಗಿ ಪ್ರವೇಶ ಮಾಡಲಿಲ್ಲ, ಅದು ಒಂದು ಸಾಮಾಜಿಕ ಶಕ್ತಿಯಾಗಿ ಪ್ರವೇಶ ಮಾಡಿತ್ತು. ಆದ್ದರಿಂದಲೇ ಜಾತಿ ಸಮಾಜದಲ್ಲಿ ಅತ್ಯಂತ ಕೆಳಗಿದ್ದಂಥ ಶೂದ್ರರು, ಮಹಿಳೆಯರು, ದಲಿತರು ದೊಡ್ಡ ಸಂಖ್ಯೆಯಲ್ಲಿ ಆ ಧರ್ಮವನ್ನು ಅಪ್ಪಿಕೊಂಡ್ರು. ಇದನ್ನು ಮತಾಂತರ ಅಂತ ಹೇಳೋದು ಕಷ್ಟ. ಯಾಕೆ ಮತಾಂತರ ಅಂತ ಹೇಳಬೇಕಾದ್ರೆ ಇವರು ಹಿಂದೂಗಳಾಗಿರ್ಬೇಕಲ್ಲ. ಇವರು ಹಿಂದೂಗಳೇ ಆಗಿರಲಿಲ್ಲ, ಹಿಂದೂ ಧರ್ಮದ ಹೊರಗಡೆ ಇದ್ರಲ್ಲ ಅವರು. ಹಿಂದೂ ಧರ್ಮದ ಹೊರಗಡೆ ಇದ್ದವರು ಬೇರೆ ಯಾವುದೋ ಧರ್ಮವನ್ನು ಸೇರಿದಾಗ ಮತಾಂತರ ಅಂತ ಹೆಂಗೆ ಹೇಳ್ತೀರಿ ನೀವು? ಅದು ಮತಾಂತರವೇ ಅಲ್ಲ, ಅದವರ ಆಯ್ಕೆ ಆಗಿತ್ತು, ಹೋದರು. ಹಾಗೆ ಹೋದಾಗ ಅದು ಸಾಮಾಜಿಕತೆ, ನಮ್ಮ ಸಂಖ್ಯಾ ವ್ಯವಸ್ಥೆಯನ್ನು ಅರೇಬಿಗೆ ಮುಸಲ್ಮಾನರು ತಕ್ಕೊಂಡು ಹೋಗಿ ಅದನ್ನು ಪಾಶ್ಚಾತ್ಯರಿಗೆ ಪರಿಚಯಿಸಿದರು. ಮುಖ್ಯವಾಗಿ ವೈದ್ಯಶಾಸ್ತ್ರ, ಭಾರತೀಯ ವೈದ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿದ ಇಸ್ಲಾಂ ಪಂಡಿತರು ಆ ವೈದ್ಯಶಾಸ್ತ್ರವನ್ನು ಪಶ್ಚಿಮದ ದೇಶಗಳಿಗೆ ಪರಿಚಯಿಸಿದ ರೀತಿ ಅಧ್ಯಯನ ಯೋಗ್ಯವಾದ್ದು, ಒಂದು ಪುಸ್ತಕ ಆಗಲಿಕ್ಕೆ ಯೋಗ್ಯವಾದ್ದು. ಅಲ್ಲಿಯ ವಾಸ್ತುಶಿಲ್ಪ ಶೈಲಿಯನ್ನು ಭಾರತಕ್ಕೆ ತಂದು ಇಂಡೋ ಸಾರ್ಸನಿಕ್ ಸ್ಟೈಲ್ ಅಂತ ಒಂದು ನಿರ್ಮಾಣ ಆಗಿ ಕಮಾನುಗಳ ಕಲ್ಪನೆ ಭಾರತದಲ್ಲಿ ಇರಲಿಲ್ಲ, ಅದನ್ನು ಕೊಟ್ಟರು. ಈಸ್ಥೆಟಿಕ್ ಸೆನ್ಸ್ ಅಂತ ಹೇಳ್ತೀವಿ, ಆ ಎಸ್ಥೆಟಿಕ್ ಸೆನ್ಸ್ ಹಿಂದೂಸ್ತಾನಿ ಸಂಗೀತದ ಮೂಲಕ ಬಂತು, ವಾಸ್ತುಶಿಲ್ಪದ ಮೂಲಕ ಬಂತು, ಮತ್ತು ಇನ್ನು ಅನೇಕ ಹಾಕುವ ಬಟ್ಟೆಯಲ್ಲಿ ಬಂತು. ಅನೇಕ ನೇಕಾರರು ಮುಸ್ಲಿಮರಾಗಿ ಕನ್ವರ್ಟ್ ಆದರು. ಯಾಕಂದರೆ ಬಟ್ಟೆಗೆ ಮುಸಲ್ಮಾನರು ಕೊಟ್ಟ ಬೆಲೆ ಮತ್ತು ಅದನ್ನು ಭಾರತದಿಂದ ತೆಗೆದುಕೊಂಡು ಹೋಗಿ ವಿದೇಶದಲ್ಲಿ ಅವರು ಮಾರುಕಟ್ಟೆಯನ್ನು ಬೆಳೆಸಿದ ರೀತಿಯಲ್ಲಿ ನೇಕಾರರ ಬದುಕು ಉಜ್ವಲವಾಗಿದ್ದು ಮುಸಲ್ಮಾನರ ಕಾಲದ ಆಡಳಿತದಲ್ಲಿ ಎಂಬುದನ್ನು ನಾವು ಯಾವಾಗಲೂ ಮರಿಬಾರದು.
ಹೀಗೆ ಲೋಹಶಾಸ್ತ್ರ ಇತ್ಯಾದಿಗಳಲ್ಲಿ ಮುಸ್ಲಿಮರ ಕೊಡುಗೆ ಬಹಳ ಇದೆ. ಅಕ್ಬರ್ನ ಕಾಲದಲ್ಲಿ ಒಂದು ಟ್ರಾನ್ಸ್ಲೇಷನ್ ಬ್ಯೂರೋವೇ ಇತ್ತು, ಅನುವಾದ ಬ್ಯೂರೋವೇ ಇತ್ತು. ಅಕ್ಬರ್ನ ಅಮ್ಮ ಅದನ್ನು ನಡೆಸ್ತಾ ಇದ್ದರು. ರಾಮಾಯಣ ಅನುವಾದ ಆಯಿತು, ಮಹಾಭಾರತ ಅನುವಾದ ಆಯಿತು, ಉಪನಿಷತ್ತುಗಳು ಅನುವಾದ ಆಯಿತು. ಇವೆಲ್ಲ ವಿದೇಶಕ್ಕೆ ಹೋಗಿದ್ದರ ಬಗ್ಗೆ ನಾವು ಬೇರೆ ಬೇರೆ ಪುಸ್ತಕಗಳನ್ನು ಮಾಡಬೇಕು. ತಂತ್ರಜ್ಞಾನವನ್ನು ಕೂಡ ಭಾರತಕ್ಕೆ ದೊಡ್ಡ, ಅದನ್ನು ಸಾಹೇಬರು ಭಾಳ ಚೆನ್ನಾಗಿ ಹೇಳಿದರು, ವೈಸ್ ಚಾನ್ಸಲರ್. ತಂತ್ರಜ್ಞಾನದಲ್ಲಿ ಈಗ ಮುಸಲ್ಮಾನ ಕಮ್ಯುನಿಟಿ ಹಿಂದೆ ಇದೆ, ಬಟ್ ಇಸ್ಲಾಂ ಕಲ್ಚರ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಟೆಕ್ನಾಲಜಿ ಟು ಇಂಡಿಯನ್ ಕಲ್ಚರ್. ಆ್ಯಕ್ಚುಲಿ ದೇ ಇಂಟ್ರೊಡ್ಯೂಸ್ಡ್. ಆ ಚಕ್ರ ಇದೆಯಲ್ಲ, ಚಕ್ರ ಕೈಯಲ್ಲಿ ಹೀಗೆ ಮಾಡೋದು, ಗಾಲಿ, ಅನೇಕ ನಾನು ಆ ಪ್ರಬಂಧದಲ್ಲಿ ಪಟ್ಟಿ ಮಾಡಿದ್ದೇನೆ. ಅವುಗಳನ್ನೆಲ್ಲ ನಮಗೆ ತಂದದ್ದು ಅವರೇ. ಅಂದರೆ ಇಲ್ಲಿ ಇರಲಿಲ್ಲ ಅಂತ ನಾನು ಹೇಳಲಾರೆ, ಇಲ್ಲಿ ಇದ್ದದನ್ನು ಇನ್ನೂ ಅದ್ಭುತವಾಗಿ ಹೆಚ್ಚು ಕೆಲಸ ಮಾಡುವ ಹಾಗೆ ಮಾಡಿದ್ದು ಮುಸಲ್ಮಾನರು. ಹಾಗಾಗಿ ನೋಡಿ, 1200ರಿಂದ 1800 600 ವರ್ಷಗಳ ಭಾರತ ಮೊಘಲ್ ಸಾಮ್ರಾಜ್ಯ ಜಗತ್ತಿನ 4 ಅತ್ಯಂತ ಪ್ರಖ್ಯಾತವಾದ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಭಾರತದ ಆರ್ಥಿಕತೆ ದೊಡ್ಡದಾಗಿ ಬೆಳೆಯಿತು. ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಂಥ ಜಾತಿ ವ್ಯವಸ್ಥೆ ಸ್ವಲ್ಪ ಸಡಿಲ ಆಯಿತು. ಅನೇಕರಿಗೆ ಬಿಡುಗಡೆ ದೊರಕಿತು. ಇದೆಲ್ಲ ಪಾಸಿಟಿವ್ ಆದದ್ದು. ನಾವು ನಮ್ಮ ಮಕ್ಕಳಿಗೆ ಇತಿಹಾಸದ ಒಳ್ಳೆಯ ಗುಣಗಳನ್ನು ಹೇಳೋಣ. ತೆಗೆಯುವವರು ತೆಗಿಲಿ, ಆದರೂ ನಾವು ಇಂಥವುಗಳನ್ನೆಲ್ಲ ಇಟ್ಟುಕೊಂಡು ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ 100 ಪುಸ್ತಕ ತರ್ತಾ ಇದ್ದೀನಿ. ಕರ್ನಾಟಕದ ಸಮನ್ವಯ ಸಂಸ್ಕೃತಿ ಅಂತ. ಕರ್ನಾಟಕದ ಜನ ಒಟ್ಟಿಗೆ ಹೇಗೆ ಬದುಕಿದ್ರು, 41 ಪುಸ್ತಕ ತಯಾರಾಗಿದೆ. ನಂಗೆ ಗೊತ್ತೇ ಇರಲಿಲ್ಲ. ಜಟ್ಪಟ್ ಬೀಬಿ ಅಂತ ಇದ್ದಾರೆ. ಜಟ್ಪಟ್ ಬೀಬಿ ಬಗ್ಗೆ ಒಂದು ಪುಸ್ತಕ ಬರ್ತಾ ಇದೆ. ಸೂಫಿ ಸೈಂಟ್ ಅವಳು. ಎಷ್ಟು ಕೆಲಸ ಮಾಡಿದ್ದಾಳೆ ಅವಳು, ಎಷ್ಟು ಜನಕ್ಕೆ ಅನ್ನ ಹಾಕಿದ್ದಾಳೆ ಗೊತ್ತೇ ಇಲ್ಲ. ಸೊ ಒಂದು 41 ಪುಸ್ತಕ ನಮ್ಮ ಜಾತ್ರೆಗಳ ಬಗ್ಗೆ. ನಮ್ಮ ಮೌನುದ್ದೀನ್ ತಿಂತಿಣಿ ಮೌನಪಯ್ಯ, ಹಿಂದೂಗಳು ಮೌನಪಯ್ಯ ಅಂತಾರೆ, ಮುಸ್ಲಿಮರು ಮೌನುದ್ದೀನ್ ಅಂತಾರೆ. ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ರಾಜಕಾರಣಿಗಳಿಗೆ, ಜನಗಳಿಗಲ್ಲ. ಆದ್ದರಿಂದ ಗೆಳೆಯರೇ, ಇತಿಹಾಸ ನಮಗೆ ಭಾರ ಆಗೋದು ಬೇಡ, ಇತಿಹಾಸ ನಮ್ಮ ಕಣ್ಣಿನ ಧೂಳಾಗೋದು ಬೇಡ. ಇತಿಹಾಸ ಬೆಳಕಾಗಲಿ. ಬೆಳಕಾಗುವಂಥ ಪುಸ್ತಕಗಳನ್ನು ಬರೆದು ನಾವು ಜನಗಳಿಗೆ ತಿಳಿ ಹೇಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾವು ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ನಾವೆಲ್ಲ ಬಹಳಷ್ಟು ನಿರೀಕ್ಷಿಸುತ್ತಿರುವುದು ಡಾಕ್ಟರ್ ರಾಮ್ ಪುನಿಯಾನಿ ಅವರ ಮಾತುಗಳನ್ನು. ಅವರು ಈಗಾಗಲೇ ತಮ್ಮ ಇಳಿವಯಸ್ಸಿನಲ್ಲೂ ಸಹ ಬಹಳ ದೂರದಿಂದ ಆಗಮಿಸಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವಪೂರ್ಣವಾಗಿ ಪೋಡಿಯಂಗೆ ಆಹ್ವಾನಿಸುತ್ತೇನೆ. ಅವರು 40 ನಿಮಿಷಗಳ ಕಾಲ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 40 ಮಿನಿಟ್ಸ್ ಅವರಿಗೆ ಕೊಟ್ಟಿದ್ದೇವೆ. ನೋಡಿ, ಆ ಪ್ರಾಯದ ಮುಖದಲ್ಲಿಯೂ ಮೂಡಿ ಬರುವ ಆ ಮುಗುಳ್ನಗೆ ನಮಗೆ ಸ್ಫೂರ್ತಿ ಆಗಬೇಕು. प्रिय दोस्तों, आदाब, नमस्ते। अरे आप तो जवाब ही नहीं दे रहे। पहले तो मैं शांति प्रकाशन का बहुत आभारी हूँ कि उन्होंने मुझे इस मौके पे बुलाया है, और उनको बहुत बहुत बधाई देता हूँ। जो किताब का आज रिलीज़ किया गया है, जिस पे मैं नहीं आ सका क्योंकि कन्नड़ा में फंक्शन था, पर आज़ादी के आंदोलन में मुसलमानों ने पार्टीशन का विरोध कैसे किया, मुसलमानों ने आज़ादी के आंदोलन में भाग कैसे लिया, इस पर जो महत्वपूर्ण किताब आई है उसके लिए मैं इनको बधाई देता हूँ और उम्मीद करता हूँ कि उनका संदेश जगह जगह पहुँचे। अब सवाल उठ रहा है इतिहास का। अब भाई, इतिहास में जो हुआ उसका बदला तो आज ले नहीं सकते, राइट रॉन्ग। अब आप लोग तो बोल रहे इतिहास का बदला नहीं ले सकते। एक बार मैं गया एक मीटिंग में, मैंने बोला इतिहास का बदला ले सकते हैं क्या? तो एक दोस्त खड़े हो गए, यहाँ तिलक लगा हुआ था, छाती बाहर फुलाई, बोले ले सकते क्या, हम तो लेंगे। मैं डर गया। मैंने कहा ये क्या बोल रहे भैया? तो मेरा दिमाग थोड़ा ठीक चला। मैंने कहा यार ऐसा है, इतिहास का बदला लेने की बात कर रहे हो, तो मेरी कुछ जो महिला प्रगतिशील आंदोलन में जुड़ी हुई दोस्त हैं, महिलाएं, वो मुझे कह रही हैं कि हम भी इतिहास का बदला लेंगे। मैंने कहा कैसे? बोले पहले वो सती प्रथा होती थी ना, अब हम उसके बदले में सता प्रथा शुरू करेंगे।
तो मैंने कहा बाबा ये तो बड़ी मुश्किल हो जाएगी। तो जैसे ही मैंने उनको ये बोला, उनकी छाती नीचे बैठ गई, वो हाथ जोड़ के नीचे बैठ गए। थैंक यू वेरी मच, मैंने कह दिया। इतिहास इतिहास है, क्यों? हमको उससे सीखना है कि क्या गलतियां हुई है जो हमको दोहराना नहीं है। ये इतिहास का मतलब होता है, क्योंकि हमको एक अच्छा भविष्य, अच्छा फ्यूचर बनाना है, उसके लिए हमको इतिहास की उतनी बातें सीखनी पड़ेंगी। थोड़ा सा मैं परिचय मेरा दे देता हूँ। मेरा परिचय तो बहुत प्रेम से, उदारता से दिया गया, फिर भी आपको बता देता हूँ। मेरे जैसा डॉक्टर MD मेडिसिन इतिहास में क्यों पड़ गया? अब मैं IIT में चैन से रह रहा था। चैन से तो नहीं रह सकते इस समाज में, क्योंकि समाज में बहुत असमानता है, गरीबी है, भुखमरी है, बेकारी है, तो बेचैनी तो पहले भी थी। पर 6 दिसंबर 1992 को जब बाबरी मस्जिद को शहीद किया गया, मेरे अंदर कुछ खटका। मैंने कहा ये क्या हो रहा है? बाबर की औलाद के नाम पे गालियां बना रहे हैं और दावे कर रहे हैं कि पहले तो यहाँ मंदिर था, मंदिर को तोड़ा गया, मस्जिद बनवाई गई, हम अब मस्जिद को तोड़ेंगे। तोड़ दिया। वहाँ से मुझे लगा ये जो मामला है इतिहास का नहीं, इतिहास के दुरुपयोग का, मिसयूज़ ऑफ हिस्ट्री जो है, इसका मुकाबला करना ज़रूरी है। क्योंकि इसी इतिहास के दुरुपयोग से लोगों में नफ़रत पैदा की जा रही है। और मेरा विश्वास कीजिए, अगर नफ़रत नहीं हो तो दंगे नहीं करवाए जा सकते। एक सवाल तो मैं पूछना भूल गया, दंगे होते हैं या करवाए जाते हैं? करवाए जाते हैं। और दंगे तभी करवा सकते हैं जब समाज में पहले नफ़रत फैलाई जाए। करीब 100 साल से, 125 साल से मुसलमानों के खिलाफ नफ़रत फैलाई जा रही है। डबल साइड था। आज़ादी के आंदोलन के पहले ये साइड दोनों तरफ से था। मुसलमान सांप्रदायिक लोग, कम्युनल मुस्लिम्स, वो हिंदुओं के खिलाफ नफ़रत फैलाते थे, और कम्युनल हिंदू संगठन वो मुसलमानों के खिलाफ नफ़रत फैलाते थे। अब आज़ादी के बाद जो हिंदुओं के खिलाफ नफ़रत फैलाने वाली ताकत थी, वो तो पाकिस्तान चली गई और उसने पाकिस्तान को बर्बाद कर दिया। मेरा विश्वास कीजिए, किसी एक धर्म की बात मैं नहीं कह रहा, मैं ये बात कह रहा हूँ, जब भी इतिहास का दुरुपयोग करके भविष्य को बनाने की कोशिश की जाती है, उस देश में प्रगति नहीं हो सकती, और यही बात पाकिस्तान में हुई। अब भारत में फिर 1992 पे आ जाता हूँ। उसके पहले एक और मज़ेदार सवाल आपको पूछ लेता हूँ, जवाब दीजिएगा। मेरे को दोस्त मानिएगा, ऐसा मत मानिएगा ये क्या प्रोफेसर आ गया सवाल पूछ रहा है। सरल सवाल है, बताइए भारत को आज़ादी कब मिली? 1947। आपका बहुत धन्यवाद, मेरा कन्फ्यूजन दूर कर दिया, क्योंकि एक बहुत बड़ी एक्टर है, वो झांसी की रानी की एक्टिंग करती है, वो बोलती हमको आज़ादी 2014 में मिली। तब से मैं बड़ा परेशान, भाई आज़ादी कब मिली, इसलिए सबसे मैं चेक करता हूँ आज़ादी कब मिली। आज़ादी किसको कहते हैं? आज़ादी उसको कहते हैं जब हम अपने राज्य को खुद अपनी मर्जी से चलाएं। अब ये लोग ऐसा मानते हैं कि जो मुस्लिम पीरियड था वो हमारी गुलामी का पीरियड था। मुस्लिम पीरियड हमारी गुलामी का पीरियड था, ऐसा वो कहते हैं। अब गुलामी किसको कहते हैं? 2 बातें याद रखिएगा। एक, जब हमारा एडमिनिस्ट्रेशन, प्रशासन, उसका कंट्रोल बाहर से हो। क्लियर? अब बताइए, बाबर से लेके, अकबर से लेके औरंगज़ेब तक ये बाहर से ऑर्डर लेते थे कि यहीं अपने सलाहकारों से बात पूछते थे? नंबर 1 या नंबर 2? नंबर 2, यानी बाहर से कोई इंस्ट्रक्शन नहीं आता था। इंग्लैंड से कोई वॉइसरॉय नहीं बना के भेजते थे, इंग्लैंड में पॉलिसी तय नहीं करते थे। नंबर 2, ये बाबर से लेके औरंगज़ेब तक जिनके बारे में ख़ास तौर से नफ़रत फैलाई जाती है, वो यहाँ की संपत्ति लूट कर कहाँ ले गए? काबुल, कांधार, मक्का, मदीना या कहीं नहीं? कहाँ ले गए? कहीं नहीं ले गए।
यहीं शासन किया, यहीं जिए, यहीं मरे, यहीं उनकी जो लग्जरिया जो भी उन्होंने लाइफ भी किया तो यहीं किया। तो यहाँ की संपत्ति वो बाहर लूट कर नहीं ले गए। हमारी संपत्ति बाहर लूट कर कौन ले गए? ब्रिटिश हुए। वो हमारी गुलामी का पीरियड था। और मेरा विश्वास रखिए, जो आज संगठन ये नफ़रत फैलाने के पीछे है, वो संगठन ने अंग्रेज़ों के खिलाफ कभी लड़ाई नहीं की। चुपचाप अपने दंड बैठक करते थे, डंडा चलाना सीखते थे और अपना अपना काम करते थे। आज वही लोग मुसलमानों के खिलाफ नफ़रत फैलाने में सबसे आगे हैं। अब मैं बम्बई में था 1992 में, IIT में पढ़ाता था। तो IIT के अंदर और बाहर एक नारा चलता था, माफ़ कीजिएगा मैं इसको बोल रहा हूँ, बोलना नहीं चाहिए, बाबर की औलाद जाओ उधर या जाओ उधर। तो मैंने सोचा ये बाबर को क्यों या मुसलमान राजाओं को विदेशी क्यों बोलते हैं? दूसरी बात, राजाशाही, समझ लीजिए, राजाशाही, किंगडम्स और आधुनिक राज्य में फ़र्क है या नहीं है? है। पहले आपको राजाशाही में कहीं जाना है तो वीसा पासपोर्ट लगता था क्या? नहीं लगता था। देश की बाउंड्री होती थी क्या? ये बाउंड्री हमारी है, उधर चीन की है, इधर पाकिस्तान से लड़ेंगे, उधर चीन से लड़ेंगे, ऐसा था? अरे जिस राजा के पास जितनी ताकत होती थी वो उतना अपना साम्राज्य का विस्तार करता था। तो बाबर भारत में कैसे आया, ख्याल कीजिए। बाबर उस समय काबुल में राज्य कर रहा था और उसके परिवार का जो झगड़ा था, उसके चाचा, मामा, भतीजा जो भी है, परिवारों में ही झगड़े होकर राज्य सत्ता चलती थी। तो वो बेचारा बाबर तक काबुल तक सिमट गया। तो भारत के एक राजा ने उसको लेटर भेजा, ख्याल कीजिएगा, उस राजा का नाम याद रखिएगा। भारत के एक राजा ने उसको लेटर भेजा कि भैया आप आओ, अपन दोनों पार्टनरशिप में दिल्ली के राजा को हराएंगे, गोरी या जो भी उसका नाम था उसको हराएंगे और फिर अपन दोनों मिलकर राज करेंगे पार्टनरशिप में। अब बाबर ने बोला आइडिया तो अच्छा है। बाबर आया और इस राजा का नाम था राणा सांगा। बताइए ये हिंदू था या मुसलमान था? हिंदू था। तो राज्य सत्ता का आधार धर्म था या सत्ता था? सत्ता था। तो खैर बाबर आया, फिर बाद में कहानी बदल गई। उस समय राणा सांगा नहीं गए तो ये दिल्ली में जाके उसने राज किया। बाद में बाबर और राणा सांगा की भी लड़ाई हुई जिसमें बाबर जीत गया। अब बाबर पे इतनी नफ़रत फैलाते हैं तो मैंने कहा मैं भी थोड़ा पढ़ लूँ बाबर के बारे में। और तो एक बार मौका मिला दिल्ली जाने का। दिल्ली में एक नेशनल म्यूज़ियम है। नेशनल म्यूज़ियम में पुरानी अच्छी अच्छी चीज़ें लगी हुई हैं। उसमें एक जो चीज़ लगी हुई थी वो थी बाबर की वसीयत, विल ऑफ बाबर। बाबर ने वसीयत किसके लिए लिखी थी? हुमायूं के लिए। बाबर उसमें क्या लिखता है? बाबर लिखता है कि बेटा हुमायूं, अल्लाह का शुक्र करो कि इतनी अच्छी धरती पर राज्य करने का मौका हमको मिला है, अल्लाह का शुक्र करो। पर याद रखो बेटा, यहाँ के ज़्यादा लोग हिंदू हैं। हिंदू लोग मंदिरों में पूजा करते हैं, गाय को पवित्र मानते हैं। तुम मंदिरों को मत टूटने देना, गाय को मरने मत देना। कौन लिख रहा है? बाबर। अभी तो उसको हिंदुओं का दुश्मन करके प्रस्तुत किया जा रहा है। खैर, अब ये एक बात हो गई इतिहास की। और आज जब 6 दिसंबर 1992 के बाद मैंने देखा तो यही बात ज़्यादातर कही गई कि हिंदू राजा बहुत महान थे, मुसलमान राजा बहुत क्रूर और आक्रामक थे। पहले प्रोफेसर साहब ने जो सुना बोला मैं समझ नहीं पाया, पर आपको एक मज़ेदार किस्सा बताता हूँ। आपको पता है सोमनाथ का मंदिर किसने तोड़ा था? महमूद गजनवी। उसने कहा था भाई इस्लाम में मूर्ति पूजा वर्जित है, इसलिए मैं सोमनाथ के मंदिर को तोड़ रहा हूँ। एक बात और सोचिए, कॉमन सेंस, साइंटिफिक टेम्पर, वैज्ञानिक सोच लगाइए। अगर महमूद गजनवी को सोमनाथ का मंदिर केवल मूर्तियां तोड़ने के लिए करना था तो उसको गजना से लेके सोमनाथ आने की ज़रूरत थी क्या? यस नो। रास्ते में बहुत मंदिर थे, किसी भी मंदिर को तोड़ सकता था?
किसी भी मूर्ति को तोड़ सकता था। अरे बामियान में गौतम बुद्ध की मूर्तियां थी, उसको तोड़ सकता था, कि उसको क्यों नहीं तोड़ा? उसको पता था क्या कि बाद में तालिबान के बेवकूफ़ लोग आएंगे, वो इसको तोड़ेंगे, उसके लिए छोड़ दो? नहीं, उसलिए रास्ते के मंदिरों को इसलिए नहीं तोड़ा कि उसमें संपत्ति नहीं थी, संपत्ति नहीं थी, और उसको चाहिए थी संपत्ति। संपत्ति के लिए आता है और धर्म के आवरण में लिखता है कि इस्लाम मूर्ति पूजा को अलाउ नहीं करता, इसलिए मैं सोमनाथ की मूर्ति तोड़ रहा हूँ। बिल्कुल क्लियर है, राजा लोग संपत्ति के लिए, सत्ता के लिए राज्य करते थे और उसमें कई बार धर्म का नाम लगा देते थे अपने आप को अच्छा बताने के लिए। तो खैर, ये महमूद गजनवी को थोड़ा और देख लेते हैं। अब गजना से आया तो क्या अकेला आया होगा कि उसके साथ फौज थी? फौज थी। जरा मुझे जवाब देते जाइए, अच्छा लगता है। वो अकेला आया कि फौज थी? महमूद गजनवी की फौज में 12 सेनापति थे। सेनापति को आजकल क्या कहते हैं, वो जो कर्नल, लेफ्टिनेंट जनरल वगैरह वगैरह, 12 सेनापति थे। 12 सेनापतियों में 5 सेनापति हिंदू थे, तिलक, सोंदी, हरजान, राय और हिंद। तो जो सोमनाथ का मंदिर तोड़ा, अकेले मुसलमानों ने तोड़ा या हिंदू मुसलमान दोनों ने तोड़ा? दोनों ने तोड़ा। धर्म के लिए तोड़ा, संपत्ति के लिए तोड़ा। आगे मज़े की बात, रास्ते में आ रहा था, मुल्तान नाम का एक शहर था। मुल्तान में अब्दुल फत दाऊद का राज था। तो इसने अब्दुल फत दाऊद को बोला, भैया मैं सोमनाथ जा रहा हूँ मंदिर तोड़ने, मुझे तुम्हारे राज्य में से, मुल्तान में से होकर जाने की अनुमति दो, परमिशन दो। अगर नहीं दिया वही प्रॉब्लम है। अगर मंदिर तोड़ना मुसलमान राजाओं का काम था तो ये मुल्तान का राजा महमूद गजनवी को क्या कहता, वेरी गुड यार, तू मंदिर तोड़ने जा रहा है, चल मैं भी तेरे साथ चलता हूँ। ऐसा कहना चाहिए था, पर उसका उल्टा, उसने कहा खबरदार, जो तू मेरे राज्य में आया मेरे राज्य में नहीं आ सकता। वो शॉर्टकट था। महमूद गजनवी आया और इन 2 मुसलमान राजाओं की लड़ाई में मुल्तान की जामा मस्जिद टूट गई। जवाब दीजिए, महमूद गजनवी ने मंदिर तोड़ने के पहले क्या तोड़ा? मस्जिद तोड़ा। ठीक है। अब महमूद गजनवी के बाद उसका बेटा मसूद गजना का राजा बना। मसूद ने अपनी सेना को तिलक का नाम याद रखिए, अभी मैंने बोला था, तिलक के नेतृत्व में उसने भेजा सेंट्रल एशिया में। एक मस्जिद में किसी ने संपत्ति छुपा के रखी थी, तो मसूद ने सेना भेजकर उस मस्जिद को तुड़वाकर संपत्ति वहाँ से लाई। जवाब देना पड़ेगा, बाप ने संपत्ति के लिए क्या तोड़ा? मंदिर। बेटे ने संपत्ति के लिए क्या तोड़ा? मस्जिद। बड़े मियाँ तो बड़े मियाँ, वेरी गुड। इसमें मज़हब का मामला तो मुझे कहीं दिख ही नहीं रहा। खैर, अब ये एक बात हो गई और उसमें कहा गया कि राजा जैसे बताते हैं कि धर्म के लिए एक दूसरे से लड़ते थे। गलत है, इसका कोई इसका ये नहीं कहूँगा। अभी हमारे महाराष्ट्र में एक फिल्म आई थी, पता नहीं आपने देखी कि नहीं, छावा। छावा में औरंगज़ेब को बताया गया बहुत क्रूर। औरंगज़ेब को क्रूर बताया गया कि भाई औरंगज़ेब ने संभाजी महाराज को बहुत अत्याचार किया। अब राजा दुश्मनों से क्या प्रेम से रहते थे? दुश्मन को मारना तो राजा का कर्तव्य है और काम है, कर्तव्य तो नहीं है, नहीं होना चाहिए, पर दुश्मन को तो राजा मारते थे। अब उसी के साथ साथ ये कहा कि औरंगज़ेब ये कट्टर खतरनाक मुसलमान राजा था। मैं आपको केवल जानकारी देना चाहता हूँ कि संभाजी महाराज जिसको औरंगज़ेब ने प्रताड़ना की, उसको औरंगज़ेब के जिस सेनापति ने पकड़ के लाया उसका नाम था राठौड़। पहला नाम मैं भूल रहा, राठौड़, राजपूत। एक राजपूत सेनापति संभाजी महाराज को औरंगज़ेब के लिए पकड़ के लाता है। धर्म का मामला है कि सत्ता का मामला है? सत्ता का मामला है। ठीक है। अब हमारे महाराष्ट्र में तो छत्रपति शिवाजी महाराज बहुत आदरणीय है, मैं भी बहुत उनका आदर करता हूँ कई कारणों से। तो लोग ये भी बोलते हैं, देखो औरंगज़ेब कितना क्रूर था, शिवाजी महाराज के साथ उसने लड़ाई की।
अध्ययन किया मैंने। शिवाजी महाराज अपने राज्य का विस्तार कर रहे थे। याद रखिए, शिवाजी महाराज के पिता राजा नहीं थे, शिवाजी महाराज अपने राज्य का विस्तार कर रहे थे। तो इधर से बीजापुर के आदिल शाह और उधर से दिल्ली से औरंगज़ेब ये परेशान हो रहे थे कि भाई ये भी अगर एक राजा बन जाएगा तो हमारी रियासत तो कम हो जाएगी। तो औरंगज़ेब ने अपनी सेना भेजी शिवाजी के खिलाफ, और औरंगज़ेब की सेना के जो सेनापति थे, ख्याल से सुनिएगा और याद रखिएगा, औरंगज़ेब के सेनापति का नाम था राजा जय सिंह। हिंदू या मुसलमान? अब शिवाजी महाराज की सेना में देखते हैं, शिवाजी महाराज की सेना में कई सेनापति थे, उनमें कुछ सेनापति मुसलमान थे। सिद्दी संबल, इब्राहिम गारदी, दौलत खान, 3 के नाम मुझे याद हैं। यानी सेना भी धर्म के आधार पे नहीं बनी थी। अब फिर बात आती है कि प्रशासन कैसे चलता था। प्रशासन कैसे चलता है तो इसके 2 उदाहरण याद रखिए। एक तो आपको पता होगा, अकबर के दरबार में 9 रत्न थे, 9 ज्वेल्स इन अकबर्स कोर्ट, यस नो। उसमें कुछ 9 रत्न हिंदू थे, नाम गेस कर सकते हैं आप? बीरबल, वेरी गुड। और दूसरे राजा जो थे उनका नाम था राजा टोडरमल। राजा टोडरमल अकबर के दरबार में क्या काम करते थे? राजा टोडरमल अकबर के दरबार में वही काम करते थे जो आज नरेंद्र मोदी की सरकार में निर्मला सीतारामन करती हैं। वेरी गुड। अब ये परंपरा चलती रही, और औरंगज़ेब जिसको इतना खतरनाक मुसलमान माना जाता है, उसके दरबार में प्रोफेसर अत्तर अली की किताब है द एडमिनिस्ट्रेशन ऑफ मुगल किंग्स, वो लिखते हैं कि औरंगज़ेब के दरबार में हिंदू ऑफिसर्स की संख्या बढ़कर 33% हो गई। यानी औरंगज़ेब के दरबार में हिंदू भी है, मुसलमान भी है, जय सिंह भी है, राजा रघुनाथ बहादुर भी है। ये सब प्रकार से प्रशासन चलता था, जो यहाँ का एक तरीका था। अब लेटेस्ट क्या आया? लेटेस्ट आया, लोग बोलने लगे भाई अकबर तो एक अच्छा राजा था, क्योंकि आप जानते होंगे अमर्त्य सेन जो हमारे नोबेल लॉरिएट हैं, उन्होंने लिखा भारत के 2 सबसे बड़े महान एम्परर, शहनशाह जो हुए हैं, राजा जो हुए हैं, एक है सम्राट अशोक और दूसरे हैं अकबर। मेरे ख्याल से अभी प्रोफेसर साहब बता रहे थे, अकबर ने वो डिपार्टमेंट भी खोला जिसमें जो हिंदू ग्रंथ हैं उनका अनुवाद तर्जुमा कराने की बात की गई। दारा शिकोह ने तो और भी उसमें काम किया। तो अकबर को एक जनरली ठीक ठाक राजा माना जाता है अभी भी, तो उसको भी बदनाम करना चाहिए। तो बोले अकबर बड़ा क्रूर था, उसने चित्तौड़ में घेराबंदी की, उसमें 30,000 लोग मारे गए। अब मुझे ये बताइए, कौन सा राजा जब आक्रमण करता है तो लोग नहीं मारे जाते? ऐसा कभी होता है क्या कि शिवाजी महाराज उधर आक्रमण कर रहे और वो आप गुलाब के फूल बांट रहे, गुलाब के फूल बांट के राजा को बोल रहे तेरा राज मुझे दे देना, मेरे को चाहिए? ऐसा होता था या तलवार के आधार पे होता था? तलवार के आधार पे। अकबर ने भी वही किया। अब यहाँ एक मज़ेदार सवाल आता है कि राजा क्रूर होते थे या रहम दिल होते थे, वो तो मैं नहीं जानता, पर इतना है सभी राजाओं के हाथ में तलवार दिखाई जाती है, यस नो? वो तलवार सब्जी काटने के लिए होती है कि दुश्मन को मारने के लिए होती है? दुश्मन को मारने के लिए होती है। तो उस समय तो इस प्रकार की क्रूरता, दुश्मनों को मारना, ये कोई बड़ी बात नहीं थी। और ये एक बात हो गई। अभी प्रोफेसर साहब मेरे ख्याल से बता रहे थे कि कैसे हिंदू मुसलमानों में मेल जोल हुआ। तो पहली बात याद रखिए, जो भी राजा राज करता था वो धर्म के लिए नहीं करता था। और उसका एक उदाहरण बताता हूँ, वो उदाहरण है अकबर और राणा प्रताप का। अकबर और राणा प्रताप क्या ये धर्म के लिए लड़े? ऐसा बताते हैं। धर्म का इसमें कोई मामला ही नहीं था, ये मामला था मनसबदारी का। मनसबदारी का मामला था। अकबर अपने राज्य का विस्तार कर रहे थे, राणा प्रताप को उन्होंने 5,000 का ओहदा, मनसबदारी 5,000 की ऑफ़र की। राणा प्रताप ने कहा ये तो मेरा अपमान है, मैं आपकी बात नहीं सुनता। तो अकबर के जो सलाहकार थे राजा टोडरमल, उन्होंने कहा ये नहीं सुनता ना तो अपन इस पर लड़ाई छेड़ देते।
तो याद रखिए, राणा प्रताप के खिलाफ लड़ाई छेड़ने की आइडिया किसने दी? टोडरमल ने दी। ठीक है, अब लड़ाई कहाँ हुई? हल्दी घाटी के मैदान में। इसमें भी एक मज़ेदार किस्सा है आज की जो शासन व्यवस्था है। अब ये लड़ाई में अकबर जीत गए, राणा प्रताप हार गए, ये क्लियर है। पर उसको बदल दिया, इतिहास की किताबों को बदल रहे। वो जो राजस्थान की उप मुख्यमंत्री जो हैं कोई दिया कुमारी, वो हल्दी घाटी के मैदान में गई। उन्होंने देखा वहाँ ताम्रपत्री का कॉपर प्लाक लगा हुआ है कि इस साल में राणा प्रताप और अकबर की लड़ाई हुई, अकबर जीत गए, राणा प्रताप हार गए। वो बोले, अरे एक हिंदू राजा कैसे हार सकता है, निकालो इसको, निकालो। और दूसरा लगवा दिया कि इस लड़ाई में राणा प्रताप जीत गए, अकबर हार गए। वेरी गुड। और अपनी हार की खुशी में राणा प्रताप जंगल में जाके घास की रोटी खाने लग गए। ये मैं ऐड कर रहा हूँ। अब खैर, ये दोनों की जो लड़ाई हुई, उसमें हल्दी घाटी की लड़ाई को थोड़ा देख लेते हैं। हल्दी घाटी के मैदान में एक तरफ अकबर की फ़ौज है, एक तरफ राणा प्रताप की फ़ौज है। अकबर की फ़ौज में अकबर खुद नहीं है। एक्सक्यूज़ मी, अकबर वो खुद नहीं है तो सेना का नेतृत्व कौन कर रहा है? सेना का नेतृत्व कर रहे हैं राजा मान सिंह। तो बताइए, अकबर की फ़ौज में केवल मुसलमान है या हिंदू मुसलमान दोनों हैं? अब इधर से राणा प्रताप की फ़ौज को देखिए। राणा प्रताप की फ़ौज में 3000 सिपाही थे और उनके 2 सेनापति थे। खुद वो सेना का नेतृत्व कर रहे थे और उनके 2 सेनापति में एक का नाम था राम सिंह और दूसरे का नाम याद रखिएगा, उनका नाम था हकीम खान सूर। तो सवाल ये है, राणा प्रताप की सेना में केवल हिंदू थे या हिंदू मुसलमान दोनों थे? दोनों तरफ हिंदू हैं? यस नो? दोनों तरफ मुसलमान हैं? तो ये हिंदू मुसलमान की लड़ाई है कि 2 राजाओं की लड़ाई है? ये लड़ाई धर्म के लिए है कि सत्ता के लिए? सत्ता के लिए। अब इसको आगे चलते हैं। इस कहानी को यहीं मैं ख़त्म करने के पहले बता दूं कि अकबर की मृत्यु के बाद जहांगीर राजा बना और राणा प्रताप की मृत्यु के बाद अमर सिंह राजा बने। जहांगीर ने अमर सिंह को मैसेज भेजा, भाई अपने पिताजी लोग लड़े थे मनसबदारी के सवाल पे, मैं तुमको 10 हज़ारी का मनसब देता हूँ। ओके? अमर सिंह ने बोला थैंक यू वेरी मच, अब मैं आपके साथ मिल जाऊँगा। तो ये सवाल को आज किस प्रकार से देखते हैं, चुन चुन के एक एक घटनाएं बताते हैं। अकबर ने औरंगज़ेब ने काशी विश्वनाथ का मंदिर तोड़ा। अभी रिचर्ड ईटन और बाकी के रिसर्चर्स ने बताया औरंगज़ेब ने करीब 10 मंदिर तोड़े थे। आज इसको बढ़ा चढ़ाकर 100, 1000, लाख कितने भी नंबर डाल देते हैं। अब औरंगज़ेब ने मंदिर क्यों तोड़ा, उसकी 2 थियरीज़ हैं। एक तो उसके जो बागी लोग थे, बागी यानी विद्रोही, अपोनेंट्स, वो मंदिर में छुपे हुए थे। और दूसरा है, वो बताना थोड़ा डेंजरस है, कि मंदिर के अंदर कुछ इमोरल, अनैतिक एक्ट चल रहे थे। वो आपको पता होगा ना, आसाराम बापू, हाँ वैसा कुछ चल रहा था। तो इसमें से एक कोई तो भी कारण होगा। तो औरंगज़ेब ने मंदिर तोड़ा, 10 मंदिर तोड़े। पर इसी औरंगज़ेब ने 50 मंदिरों को दान दिया। वो कितनों को पता है? अब आसाम का कामाख्या देवी का मंदिर, उज्जैन का महाकाल का मंदिर, वृंदावन का भगवान श्री कृष्ण का मंदिर, चित्रकूट का बालाजी मंदिर, 100 ऐसे करीब मंदिर के। ये कहाँ से बता रहा हूँ मैं? डॉक्टर विशंबरनाथ पांडे की किताब फरमान्स ऑफ किंग औरंगज़ेब। डॉक्टर विशंबरनाथ पांडे ने क्या किया, अपने रिसर्चर्स को भेजा उत्तर भारत के और दूसरी जगहों के पुजारियों के पास, जो राजा के द्वारा दिए गए फरमान यानी कोर्ट ऑर्डर वो थे, जमा कराया। और वो खुद हैरान हो गए कि औरंगज़ेब ने इस मंदिर को दान दिया, औरंगज़ेब उस मंदिर को दान दिया। तो हम जब सच्चाई का एक भाग देखते हैं तो वो सच्चाई नहीं होती। दोनों चीज़ों को देख के आप निष्कर्ष निकाल सकते हैं कि मंदिर जो तोड़े गए वो धर्म के लिए तोड़े गए या कुछ और कारण थे। और सबसे बड़ा कारण जो है, एक क्विज़ आपका ले लेता हूँ जो आपको पता ही नहीं होगा। बताइए, भारत में सबसे ज़्यादा मंदिर तोड़ने वाला कौन था? तो
तो जवाब मैं ही दे देता हूँ। सबसे ज़्यादा मंदिर तोड़ने वाला एक राजा था कश्मीर का, उसका नाम था राजा हर्षदेव। ये मैं आपको कहाँ से बता रहा हूँ? ये बता रहा हूँ कवि कल्लण की किताब राज तरंगिणी से। और वो मंदिरों को क्यों तोड़ता था? खर्चे होते थे राज खजाने में, पैसा नहीं था, तो उसने आइडिया निकाला भाई मंदिर में तो सोना चांदी पर बहुत कुछ है, तो एक अपने दोस्त को ओहदा दे दिया देवोत्पतन नायक। देवोत्पतन नायक, देव उत्पतन नायक, देवों की मूर्तियों को तोड़ने वाला अधिकारी। और आगे ये लिखा, भैया वही मूर्तियाँ तोड़ के लाना जो सोने चांदी की बनी हो, वही मूर्तियाँ तोड़ लाना जिसमें हीरे जवाहरात जड़े हों, पत्थर की मूर्तियाँ आम लोगों के लिए छोड़ देना। तो ये मंदिर पे भी बहुत बड़ा विवाद हुआ, आज भी चल रहा है। आज तो एक के बाद एक, हाँ ये मस्जिद अभी एक का, ये तो क्या बोला था अयोध्या में, क्या बोला था, ये तो केवल झांकी है, काशी मथुरा बाकी है। अब काशी मथुरा के साथ और भी 100 चीज़ों को जुड़ गए, जामा मस्जिद तक आ गए हैं। सावधान रहिएगा, इतिहास का इतना डेंजरस उपयोग कभी नहीं देखा। एक फिर कहा गया भाई भारत में इस्लाम जो है वो मुसलमान राजाओं ने फैलाया। सोचिएगा, राजा लोग धर्म फैलाते कि सत्ता फैलाते, ये ज़रा अपने मन में सोचिएगा। पर मैं आपको बताना चाहूँगा कि भारत में जो धर्म फैला वो कैसे फैला। कोई मुझे बता सकता है कि भारत की पहली मस्जिद भारत के कौन से राज्य में बनी थी? वेरी गुड, थैंक यू वेरी मच। अब केरल में तो मुसलमान राजा का राज्य नहीं था। 15वीं शताब्दी में पहली बार टीपू सुल्तान आया, फिर 7वीं 8वीं शताब्दी में यहाँ चेरामन जुमा मॉस्क कैसे बनी? तो हुआ ऐसा दोस्तों कि अरब देशों से व्यापारी आते थे, वहाँ का सामान यहाँ बेचते थे, और यहाँ से क्या लेकर जाते थे? आपके पास क्या क्या है? आम, केले और मसाले। भारतीय मसालों का दुनिया में कोई जवाब नहीं, लाजवाब मसाले यहाँ से लेके जाते थे, अरब देशों में बेचते थे, और वहीं से भारत के पहले इस्लाम की शुरुआत हुई। फिर दूसरा, अगर औरंगज़ेब किसी सिख गुरु का से बदला लेते हैं, या औरंगज़ेब संभाजी को कैसा है कि मुसलमान बन जाओ तो माफ़ कर दूंगा, ये हारे हुए राजा माफ़ी मांगने का तरीका था। इसमें धर्म का प्रसार आम जनता में नहीं हुआ। आम जनता में धर्म का जो प्रसार हुआ वो हमको समझना पड़ेगा स्वामी विवेकानंद से। स्वामी विवेकानंद संकलित रचनाएं खंड 8 पृष्ठ 330 रामकृष्ण मिशन कलकत्ता, क्या लिखते हैं? ये कहना बिल्कुल गलत है। कौन कह रहा है? स्वामी। क्या कह रहे हैं? ये कहना बिल्कुल गलत है कि इस्लाम या तलवार की नोक पर फैला। यहाँ के जाति व्यवस्था से पीड़ित लोगों ने, दोज अफेक्टेड बाय कास्ट सिस्टम, एट्रोसिटीज ऑफ कास्ट सिस्टम, उन्होंने इस्लाम को कबूल किया अपनी धार्मिक मुक्ति के लिए। अब ये इस्लाम के फैलने का तरीका है, और वो मुझे याद नहीं रहता, एक है ना लकुम दीन वकुम वलिया दीन, ऐसा कुछ तो भी है ना। मेरे लिए मेरा धर्म, आपके लिए। धर्म के मामले में ज़बरदस्ती नहीं होना चाहिए, ये इस्लाम क्लियर कट कहता है। मैं तो यहाँ तक कहूँगा कि जो ज़बरदस्ती से फैलाया जाए वो इस्लाम नहीं हो सकता। अब पर लोगों में पॉपुलर है, अरे मुसलमान राजा, एक हाथ में तलवार एक हाथ में कुरान, घोड़े पर बैठ कर आए, लोगों को तलवार से डराया, कुरान पकड़ा दी। अब मैं हर जगह ये बोलता था। एक बार मैं एक कॉलेज में गया, वहाँ के लड़के लड़कियाँ शायद ज़्यादा इंटेलिजेंट थे। मैंने ऐसा बोला, मुसलमान राजा घोड़े पर बैठ कर आए, एक हाथ में तलवार एक हाथ में कुरान, इस्लाम फैलाया। तो 4-5 लड़के लड़कियाँ खड़े हो गए, बोले सर अगर राजा के एक हाथ में तलवार है एक हाथ में कुरान है तो घोड़े की लगाम कौन संभालेगा? मैंने कहा आई डोंट नो बाबा, ये बात तो मुझे समझ में कभी आती नहीं है कि ये ऐसा कैसे होगा। ठीक है, तो धर्म एक ऐसी चीज़ है जो यहाँ फैलती रही। अब ये जो तरीका है, जैसे मैं दोहराऊंगा नहीं, भारत की सभ्यता जो शायद इन्होंने बताई मेल जोल की सभ्यता है, और इसका
सबसे बड़ा उदाहरण दो बड़े राष्ट्रवादी लोगों का उदाहरण दूंगा। महात्मा गांधी, हिंद स्वराज, क्या लिखते हैं? हिंद स्वराज में महात्मा गांधी लिखते हैं, मुसलमान राजाओं के राज्य में हिंदू प्रजा चैन से रहती थी। हिंदू राजाओं के राज्य में मुसलमान प्रजा चैन से रहती थी, मेल मिलाप था। इसी से हमारी सभ्यता, साहित्य, कला, संगीत, कपड़े पहनने का तरीका, खाने पीने का तरीका सब विकसित हुआ। डिटेल में नहीं जाऊंगा, मैं अभी हैदराबाद से आ रहा हूँ। जब भी हैदराबाद आता हूँ 1-2 महीने रुकता हूँ, मेरा वज़न थोड़ा बढ़ जाता है। क्यों भाई? बिरयानी। खुश होता हूँ, अरे वज़न बढ़ गया। फिर पूछता हूँ बिरयानी तू आई कहाँ से? तो जवाब मिलता है मैं आई थी ईरान से। ईरान में मुझे कहते हैं बिरयान, आप लोगों ने मसाले डाल के मुझे और टेस्टी बना दिया, बन गई बिरयानी। ऐसी कितनी चीज़ें हैं जो बाहर से यहाँ आई और यहाँ से बाहर गई। एक गहरी बात आपको बताता हूँ, अभी दुनिया में भी यही बात चल रही है, इस्लामोफोबिया। आपको याद है जोरान ममदानी जीत कर आया, लड़का है इसलिए आया, ऐसा बोल रहा हूँ मैं। जीत कर आया और क्या बोलता है? मैं मुसलमान हूँ, मैं सोशलिस्ट डेमोक्रेट हूँ और इसके लिए मुझे कोई खेद नहीं है, इसके लिए मैं माफ़ी मांगने वाला नहीं हूँ। उसने ये क्यों कहा? कि आज दुनिया भर में मुसलमानों के लिए नफ़रत फैलाई गई। 9/11 के बाद जब वो अलकायदा और बाकी आलतू फालतू लोग खड़े हो गए, उन्होंने कहीं बमबारी की, कहीं ये किया, कहीं वो किया, तो अमेरिकन मीडिया, याद रखिए दुनिया का सबसे ख़तरनाक काम मेरे हिसाब से आज तक जो हुआ है मीडिया के द्वारा, वो था इस्लामिक टेररिज्म नाम के शब्द को फैलाना। दुनिया के 135-150 करोड़ लोग मुसलमान निशाने पर आ गए। इस्लामोफोबिया। और भारत में तो पहले से ही था। एक संगठन है जो अपनी शाखाओं में यही पढ़ाता है, अरे हिंदू राजा वेरी ग्रेट, हिंदू राजा वेरी ग्रेट, मुसलमान राजा वेरी बैड। अरे भाई राजा राजा होता है, अपने हिसाब से काम करेगा। टीपू सुल्तान सरी का राजा होगा, टीपू सुल्तान के बारे में भी ऐसा बोलते हैं। पर आपको पता है अंग्रेज़ों के खिलाफ लड़ने वाले राजाओं में जो मारा गया उसमें सबसे पहला और एकमात्र राजा कौन था? टीपू सुल्तान। अब ये टीपू सुल्तान, उस समय टीपू सुल्तान ने मराठों को भी कहा, निज़ाम को भी कहा कि ये अंग्रेज़ों को यहाँ मत आने दो, हम आपसी मामले आपस में सुलटा लेंगे, समझा लेंगे, पर ये अंग्रेज़ अगर आए तो ये हमारे सब के लिए एक ख़तरनाक बात होगी। ये टीपू सुल्तान ने उनको कहा था। तो खैर ये हमारे इतिहास की बातों को, जो मैं मेल जोल की बात बता रहा था, बिरयानी का मज़ा तो आ ही गया। एक बात और बता देता हूँ कि इसी बात को पंडित जवाहरलाल नेहरू ने अपनी किताब डिस्कवरी ऑफ इंडिया में लिखा। डिस्कवरी ऑफ इंडिया में पंडित जवाहरलाल नेहरू क्या लिखते हैं? भारत एक ऐसी स्लेट, पैलिम्पसेट स्लेट, बच्चों की जो स्लेट होती है, क ख ग घ लिखते हैं, ABCD लिखते हैं। भारत एक स्लेट की जगह है, एक तरह है जिसमें अलग अलग लेयर्स आए। पर भारत की खासियत ये है कि नए लेयर ने पुराने लेयर को नहीं मिटाया, पुराने लेयर से सीखा और आगे चला, उसको बढ़ाकर। यही होती है मेल जोल की परंपरा, सिंक्रेटिक कल्चर और ये सब। इसीलिए पता नहीं, थोड़ा मैं मेरी एज के हिसाब से पुराने उदाहरण दे रहा हूँ कि इवन आज तक हिंदी फिल्मों में इसका कितना प्रभाव था, कितना प्रभाव था, हिंदी सीरियल्स में कितना प्रभाव था। आपने महाभारत सीरियल का नाम सुना होगा? यस नो कि मैं ज़्यादा बूढ़ा हूँ? सुना होगा। आपको पता है इसकी स्क्रिप्ट किसने लिखी? इसकी स्क्रिप्ट लिखी राही मासूम रज़ा। और लगान फिल्म में एक गीत है, ओ पालनहारे निर्गुण और न्यारे, लिखने वाले का नाम जावेद अख्तर, संगीत देने वाले का नाम AR रहमान। अभी वंदे मातरम पे कंट्रोवर्सी चल रही है और वंदे मातरम पे जो बात कही थी, अभी खोटा झूठ बोलने वाले तो झूठ बोलते हैं, पर वंदे मातरम के केवल पहले 2 पैरा सॉन्ग समिटी ऑफ कॉन्स्टिट्यूशन, कॉन्स्टिट्यूएंट असेंबली, सॉन्ग समिटी ऑफ कॉन्स्टिट्यूशन ने पहले 2 पैरा स्वीकार किए।
क्यों? रविंद्रनाथ टैगोर की सलाह पर। रविंद्रनाथ टैगोर जी ने कहा पहले 2 पैरा तो जनरल हैं, इसको ले लेना चाहिए, और बाकी जो पैरा हैं वो केवल हिंदू देवी देवताओं के ऊपर हैं। हम तो एक सेकुलर राष्ट्र बनाना चाहते हैं। अब तो सेकुलरिज्म एक गाली बनती जा रही है, पर मैं उसी के लिए खड़ा रहूँगा। सेकुलरिज्म होना चाहिए, सेकुलरिज्म के आधार पे ही हमारा देश चल सकता है। फिर ताजमहल की बात आई। अब ताजमहल में बोलते वो देखो वो ऐसा है ना, वो हिंदुओं का प्रतीक है, ये ऐसा है, वो ये हिंदुओं के, ये पहले शिव मंदिर था, शाहजहाँ ने इसको बदल के ताजमहल बना दिया। मैं आपको एक कारण बताता हूँ जो विस्तार में मैंने अपने वीडियो में रखा है, वो ये है कि शाहजहाँ ने इसके लिए 2 बड़े आर्किटेक्ट नियुक्त किए थे शाहजहाँ बनाने के लिए, ये ताजमहल बनाने के लिए। एक का नाम था उस्ताद लाहौरी जो मुसलमान थे, और दूसरे उनके सहायक नंबर 2 पे जो थे वो एक हिंदू आर्किटेक्ट थे, और हिंदू आर्किटेक्ट थे इसीलिए वहाँ कुछ कुछ आपको हिंदू प्रतीक देखने को मिल जाएंगे। शाहजहाँ को उसको ऑब्जेक्शन नहीं था। हमको तो उसकी तारीफ करनी चाहिए कि एक मुसलमान होते हुए उसने हिंदू आर्किटेक्ट को एक मुख्य आर्किटेक्ट के रूप में रखा। अब अंत में टाइम है थोड़ा, चिट्ठी आ गई 5 आ गए, कोई बात नहीं। अब आखिरी में इतना बता दूं कि जंग आज़ादी में उतना भाग मुसलमानों ने लिया जितना कि हिंदुओं ने लिया, इसमें कोई फ़र्क नहीं है। इस किताब का मैं इसीलिए स्वागत करता हूं, और मैं एक रिकमेंडेशन देता हूं, इस किताब के ऊपर एक वीडियो सीरीज़ बनाइए, यूट्यूब चैनल पर उसको डालिए, कन्नड़ा में, इंग्लिश में डालिए, सब लोगों को पता हो। मेरे दोस्त शमसुल इस्लाम ने इसी प्रकार की एक किताब लिखा है, इंडियाज़ मुस्लिम्स अगेंस्ट पार्टीशन, और उसमें एक अल्लाह बख्श नाम के थे। अब ये इतना बताना चाहूँगा, पार्टीशन की मांग सभी मुसलमानों की मांग नहीं थी। जो मुस्लिम लोग लीग में थे वो यहाँ के नवाब, ज़मींदार, जागीरदार, बड़े लोग थे। आम लोग मुस्लिम लीग से दूर रहे, और इसलिए 1940 में जब मोहम्मद अली जिन्ना ने अलग पाकिस्तान की मांग रखी तो अल्लाह बख्श ने आज़ाद मुस्लिम कॉन्फ्रेंस दिल्ली में बुलाई। आज़ाद मुस्लिम कॉन्फ्रेंस में 50,000 लोग आए, और उसमें 5,000 महिलाएं भी आई, और उन्होंने प्रस्ताव क्या पास किया? उन्होंने प्रस्ताव ये पास किया कि हम मुसलमान, आम मुसलमान पाकिस्तान के मांग के विरोध में हैं। ये हमारे लिए एक बहुत दुख की बात होगी अगर इस्लाम के नाम पे पाकिस्तान बन गया, तो ये हम सब गरीब मुसलमानों के लिए, आम मुसलमानों के लिए एक खतरे की घंटी होगी। और उसमें ऐसे कितने नाम गिना दूँ जो महात्मा गांधी के बायां हाथ दायां हाथ लाठियाँ बन के चले। मौलाना अबुल कलाम आज़ाद, पार्टीशन हुआ, यहाँ से मुसलमान पाकिस्तान जाने लग गए कि भाई अपना मुल्क बन गया, पर पाकिस्तान सभी मुसलमानों के लिए नहीं था। पाकिस्तान उन्हीं मुसलमानों एरियाज उनके लिए था जो मुस्लिम मेजॉरिटी राज्यों में थे। बाकी मुसलमान जहाँ थे उनको वहीं रहने का अधिकार था, और यहाँ एक्सचेंज ऑफ पॉपुलेशन की कोई बात नहीं हुई। तो आज भारत में जो मुसलमान रहता है वो किसी की मेहरबानी से नहीं रहता, वो यहाँ के संविधान के आधार पे रहता है। खैर, इसको मैं कट शॉर्ट कर रहा हूँ, मैं आपका ज़्यादा वक्त नहीं लेकर एक दो अपील करना चाहूँगा कि आज ये जो नफ़रत की आग फैलाई जा रही है वो कुछ संगठनों द्वारा फैलाई जा रही है। नीचे से लेकर ऊपर तक सोशल मीडिया, टीवी मीडिया, कानाफूसी के माध्यम से नफ़रत फैलाई जा रही है। ये नफ़रत के आधार पे दंगे करवाए जाते हैं। दंगों के कारण समाज में पोलराइजेशन होता है, और येल यूनिवर्सिटी का रिसर्च है प्रोफेसर साहब कि जहाँ भी दंगे करवाए जाते हैं वहाँ कम्युनल पार्टी पहले से मजबूत हो जाती है। इशारा समझ लीजिएगा। तो हम क्या करें? केवल सेमिनार लेके रुक जाएं? गलत। ये हमारी यात्रा की शुरुआत होगी। उसमें करना क्या है? नंबर 1, जो
मुसलमान, और याद रखिए क्रिश्चियन, जो मुसलमानों और क्रिश्चियंस के खिलाफ नफ़रत फैलाई जा रही है, उसकी सच्चाई लोगों तक पहुंचाना। और अगर मुझे माफ़ करेंगे तो मैं आपको एक छोटी सी मेरी 80-90 पेज की किताब है, जो केवल करीब 70 प्रश्न जो लोग करते हैं, मुसलमान ऐसे हैं, क्रिश्चियन ऐसे हैं, आज़ादी में ऐसा हुआ, उसका छोटे छोटे में जवाब है। मैं आपको एक प्रति भेंट दे दूंगा, आप क्या करते हैं। दूसरा, फिर से कमर्शियल ब्रेक, खुद के बारे में कह रहा हूँ, उसके लिए माफ़ी चाहता हूँ। मैंने 17 के 16 वीडियो बनाए हैं। ये पूरी बात अभी तो 45 मिनट में ख़त्म करनी है, बात तो लंबी है, तो मैंने उसके 18 वीडियो बनाए हैं। 30 मिनट के, 25 मिनट के, एक एक चीज़ को विस्तार में लिया है। अगर उसको आप कन्नड़ा में सब टाइटल करके प्रसारित कर सकते हैं तो मुझे खुशी होगी। और आगे सवाल यह है, आज हिंदू मुसलमानों के बीच में नफ़रत की दीवार बनाने का काम चल रहा है। हिंदू मुसलमानों के बीच में नफ़रत की दीवार बनाने का काम चल रहा है। हमारा काम होना चाहिए इन नफ़रत की दीवारों को तोड़कर मोहब्बत के पुल बनाएं। हमारा काम होना चाहिए भारतीय संविधान की वैल्यूज़ स्कूल में, कॉलेज में, बस्ती में जगह जगह फैलाए जाएं, और भारत की संविधान का जो मूल्य है, लिबर्टी, इक्वालिटी, फ्रेटर्निटी, इक्वालिटी भी है, फ्रेटर्निटी भी है। यहाँ के जिस जिस धर्म के लोग हैं, हम सब एक परिवार के लोग हैं और हम सब बराबर हैं। कोई हिंदू है इसलिए ऊपर है, मुसलमान है इसलिए नीचे है, गलत। इस सब को रोकने के लिए अगर कुछ नौजवान लड़के लड़कियां अपना थोड़ा वक्त देना चाहते हैं तो हम एक छोटी सी वर्कशॉप कर सकते हैं, जिससे वो घर घर जाकर संविधान के मूल्यों का प्रचार करें, आज़ादी के आंदोलन की सच्चाई का प्रचार करें, ऐसी किताबों के बारे में लोगों को बताएं, और दूसरा जो चीज़ है उसको बताएं। इसी के साथ मैं माफ़ी मांगते हुए अपनी बात समाप्त करता हूँ। थैंक यू ವೆರಿ ಮಚ್। ಇತಿಹಾಸದ ಪುಟಗಳಲ್ಲಿ ಅಡಗಿರುವಂತಹ ಮುಸ್ಲಿಮರ ತ್ಯಾಗಗಳು, ಮುಸ್ಲಿಮರ ಹೋರಾಟಗಳು, ಮುಸ್ಲಿಮರ ಕೊಡುಗೆಗಳನ್ನು ಎಳೆಯಾಗಿ ನಮ್ಮ ಮುಂದೆ ಬಿಡಿಸಿಟ್ಟಂತಹ ಡಾಕ್ಟರ್ ರಾಮ್ ಪುನಿಯಾನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಭಾಷಣಕ್ಕೆ ಹೋಗುತ್ತಿದ್ದೇವೆ. ನಮ್ಮ ಜೊತೆಗಿರುವಂತಹ ವಾರ್ತಾ ಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದಂತಹ ಜನಾಬ್ ಅಬ್ದುಲ್ ಸಲಾಂ ಪುತ್ತಿಗೆ ಅವರನ್ನು ನಾನು ಪ್ರೀತಿಪೂರ್ವಕ ಪೋಡಿಯಮ್ಮಿಗೆ ಆಹ್ವಾನಿಸುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಅಲಾ ಆಲಿ ಸಯ್ಯಿದಿನಾ ಮುಹಮ್ಮದ್ ವಬಾರಿಕ್ ವಸಲ್ಲಂ. ನಮ್ಮ ಜ್ಞಾನವನ್ನು ವರ್ಧಿಸಿದ ಆದರಣೀಯ ವಿದ್ವಾಂಸರುಗಳೇ, ಸಭೆ ಮುಗಿಯುವುದಕ್ಕಾಗಿ ಕಾಯ್ತಾ ಇರುವಂತಹ ಆದರಣೀಯ ಶ್ರೋತೃಗಳೇ, ಬಹಳ ನಾಜೂಕಾದ ಒಂದು ವಿಷಯವನ್ನು ಇವತ್ತು ಚರ್ಚೆಗೆತ್ತಿಕೊಂಡಿದ್ದೇವೆ. ಇತಿಹಾಸ ಅಂದರೆ ಏನು ಅಂತ. ಯಾರ ಬಳಿ ಒಂದು ಚಂದದ ವರ್ತಮಾನ ಇಲ್ಲವೋ, ವರ್ತಮಾನದಲ್ಲಿ ಅಭಿಮಾನಾರ್ಹವಾದಂತಹ ಏನೂ ಇಲ್ಲವೋ, ಅವರು ಇತಿಹಾಸದಲ್ಲಿ ಆಶ್ರಯ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪರ್ಷಿಯನ್ ಭಾಷೆಯಲ್ಲಿ ಒಂದು ತಮಾಷೆಯ ಮಾತಿದೆ, ಪಿದ್ರಮ್ ಸುಲ್ತಾನ್ ಬೂದ್ ಅಂತ. ನನ್ನ ತಂದೆ ರಾಜನಾಗಿದ್ದ ಅಂತ. ನಾನು ಏನು ಅಲ್ಲದೇ ಇದ್ದಾಗ ಬರುವ ಮಾತು ಅದು. ನಾನು ಏನು ಅಂತ ಹೇಳಲಿಕ್ಕೆ ಏನೂ ಇಲ್ಲದಾಗ ಪಿದ್ರಮ್ ಸುಲ್ತಾನ್ ಬೂದ್ ಅಂತ, ನನ್ನ ತಂದೆ ರಾಜನಾಗಿದ್ದ ಅಂತ. ಇವತ್ತು ಅನೇಕರು ಇದೇ ಗುಂಗಿನಲ್ಲಿ ಬದುಕ್ತಾ ಇದ್ದಾರೆ. ಮತ್ತು ಯಾರ ಹತ್ರ ತಮ್ಮದಾದಂತಹ ನಿಜವಾದ ಅಭಿಮಾನಾರ್ಹವಾದಂತಹ ಇತಿಹಾಸ ಇಲ್ಲವೋ, ಅವರು ಇತಿಹಾಸವನ್ನು ಸ್ವತಃ ಬರೀಲಿಕ್ಕೆ ಆರಂಭಿಸ್ತಾರೆ. NCERTಯ ಪುಸ್ತಕ, ಇತಿಹಾಸ ಪುಸ್ತಕ ಬರೆದವರನ್ನು ನಾವು ಅಭಿನಂದಿಸಬೇಕು. ಅದು ಎಷ್ಟು ಸ್ಪಷ್ಟವಾಗಿ ಕಾದಂಬರಿಯಾಗಿದೆ ಅಂತ ಹೇಳಿದರೆ, ಯಾರಿಗೂ ಬುದ್ಧಿ ಹೇಳಬೇಕಾಗಿಲ್ಲ, ಯಾರಿಗೂ ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕಾಗಿಲ್ಲ, ಇದು ಇತಿಹಾಸ ಅಲ್ಲ ಅಂತ. ಅಷ್ಟು ಸ್ಪಷ್ಟವಾಗಿ, ಅದು ಅಷ್ಟು ಒರಟಾಗಿ ಕಾದಂಬರಿಯ ರೂಪದಲ್ಲಿದೆ. ಸೊ ಸ್ವತಃ ಇತಿಹಾಸ ಬರೆಯುವವರು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ತಮ್ಮದು ಅಂತ ಕೆಲವನ್ನು ಗುರುತಿಸ್ತಾರೆ,
ಮತ್ತು ಆ ಜಗತ್ತಿನ ಎಲ್ಲ ಒಳಿತನ್ನು ಆ ತಮ್ಮದು ಅನ್ನುವ ಕ್ಯಾಟಗರಿಗೆ ಸೇರಿಸ್ತಾರೆ. ಅದೇ ರೀತಿ ಕೆಲವರನ್ನು ಶತ್ರುಗಳು ಅಂತ ಗುರುತಿಸ್ತಾರೆ. ಜಗತ್ತಿನ ಎಲ್ಲ ಕರಾಳತೆಗಳನ್ನು ಆ ಶತ್ರುಗಳ ಮೇಲೆ ಹೇರಿಬಿಡ್ತಾರೆ. ಮತ್ತು ಸ್ವಲ್ಪ ಬುದ್ಧಿ ಇರುವವರಿಗೆ ಗೊತ್ತಾಗ್ತದೆ ಇತಿಹಾಸ ಅನ್ನೋದು ಈ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರುವುದಿಲ್ಲ ಅಂತ. ಇತಿಹಾಸಕ್ಕೆ ತನ್ನದೇ ಆದಂಥ ಇತಿಮಿತಿ ಇದೆ. ಇತಿಹಾಸವನ್ನು ಕಂಡವರು ಯಾರೂ ಇಲ್ಲ, ಮತ್ತು ಇತಿಹಾಸವನ್ನು ಕಂಡವರು ಕೂಡ ಕಂಡ ಹಾಗೆ ಬರೆದಿರುವುದಿಲ್ಲ. ಇತಿಹಾಸ ಬರೆಯುವವರಿಗೆ ವೇತನ ಕೊಡುವವರಿರ್ತಾರೆ, ಅವರಿಗೆ ಪೋಷಕರಿರ್ತಾರೆ, ಅವರು ಅನೇಕರನ್ನು ಸಂತೋಷಪಡಿಸಬೇಕಾಗ್ತದೆ. ಅಂತಹ ಪ್ರಭಾವಗಳೆಲ್ಲ ಇತಿಹಾಸದ ಮೇಲೆ ಇರ್ತದೆ. ಆದ್ದರಿಂದಲೇ ಇತಿಹಾಸ ಮತ್ತು ಕಾದಂಬರಿ ಇದರ ನಡುವೆ ಇರುವಂತಹ ತೆರೆ ಬಹಳ ತೆಳ್ಳಗಿನ ತೆರೆ. ಯಾವಾಗ ಅದು ಪರಸ್ಪರ ಮಿಕ್ಸ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಗೊತ್ತಿದೆ, ನಾವೆಲ್ಲ ಬಹಳ ಭಾವುಕತೆಯಿಂದ ಕೇಳುವ ಓದುವ ರಾಮಾಯಣ. ಈ ರಾಮಾಯಣಕ್ಕೆ 300ಕ್ಕೂ ಹೆಚ್ಚು ಜನಪ್ರಿಯವಾದಂಥ ಆವೃತ್ತಿಗಳಿವೆ, ವರ್ಷನ್ಸ್ ಇವೆ. ರಾಮಾಯಣ ಒಂದು ರಾಮಾಯಣದಲ್ಲ, 300ಕ್ಕಿಂತ ಹೆಚ್ಚು ವರ್ಷನ್ಸ್ ರಾಮಾಯಣಕ್ಕೆ ಇದೆ. ಅದೇ ರೀತಿ ಮಹಾಭಾರತಕ್ಕೆ 1000ಕ್ಕಿಂತ ಹೆಚ್ಚು ಜನಪ್ರಿಯ ಆವೃತ್ತಿಗಳಿವೆ. ಕೆಲವೊಮ್ಮೆ ದೊಡ್ಡ ವ್ಯತ್ಯಾಸಗಳೊಂದಿಗೆ, ಕೆಲವೊಮ್ಮೆ ಸಣ್ಣ ವ್ಯತ್ಯಾಸಗಳೊಂದಿಗೆ. ಸೊ ಅದೇ ರೀತಿ ಈ ಇತಿಹಾಸ ಮತ್ತು ಕಾದಂಬರಿಗಿರುವ ಸಂಬಂಧ ಅದು. ಇತಿಹಾಸಕ್ಕೂ ಆವೃತ್ತಿಗಳಿವೆ. ಇತಿಹಾಸ ಹೇಗಿರ್ತದೆ ಅನ್ನೋದು ಅದನ್ನು ಯಾರು ಬರೀತಾರೆ, ಬರೆಯುವವರು ಎಷ್ಟು ಪ್ರಾಮಾಣಿಕರಾಗಿರ್ತಾರೆ, ಎಷ್ಟು ವಸ್ತುನಿಷ್ಠರಾಗಿರ್ತಾರೆ ಅನ್ನೋದನ್ನು ಅವಲಂಬಿಸುತ್ತೆ. ಈ ಭಾರತದ ಇತಿಹಾಸದಲ್ಲಿ ಮುಸ್ಲಿಮರ ಪಾತ್ರ, ಇಂತಹ ಸಬ್ಜೆಕ್ಟ್ಗಳನ್ನು ಡೀಲ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಡೀಲ್ ಮಾಡಬೇಕಾಗ್ತದೆ. ಭಾವುಕತೆಯನ್ನು, ಇಮೋಷನ್ಸನ್ನು ಸೈಡಿಗೆ ಇಟ್ಟು ಬಹಳ ಗಟ್ಟಿ ಮನಸ್ಸಿನಿಂದ ನಾಜೂಕಾಗಿ ಎಚ್ಚರಿಕೆಯೊಂದಿಗೆ ಡೀಲ್ ಮಾಡಬೇಕಾಗ್ತದೆ. ಒಂದು ಜಾಯಿಂಟ್ ಫ್ಯಾಮಿಲಿಯ, ಒಂದು ಅವಿಭಕ್ತ ಕುಟುಂಬದ ಮನೆ ಏನಿದೆ, ಅದರಲ್ಲಿ ಆ ಕುಟುಂಬದ ಸದಸ್ಯರು ಒಬ್ಬೊಬ್ಬರು ನಿಂತು ಈ ಮನೆಯ ಈ ಇಟ್ಟಿಗೆ ಇದು ನನ್ನ ತಾತನದ್ದು, ಆ ಇಟ್ಟಿಗೆ ನಿನ್ನ ತಾತನದ್ದು ಅಂತ ಲೆಕ್ಕ ಮಾಡಿ ಯಾರ ಕೊಡುಗೆ ಯಾರದ್ದು ಅಂತ ಗುರುತಿಸ್ಲಿಕ್ಕೆ ಆರಂಭಿಸಿದೆ ಆ ಮನೆಯ ಕತೆ ಮುಗೀತು ಅಂತ ಅರ್ಥ. ಇಲ್ಲಿ ಕೊಡುಗೆ ಕೊಡುವವರು ಕೆಲವರು ಮತ್ತು ಕೊಡುಗೆ ಸ್ವೀಕರಿಸುವವರು ಕೆಲವರು ಅಂತ ಆ ಕಲ್ಪನೆಯನ್ನು ನಾವು ಕಳಚಿಕೊಳ್ಬೇಕು. ಇದು ಈ ರೀತಿ ಕೆಲವರು ಕೊಡುವುದು ಕೆಲವರು ತೆಗೆದುಕೊಳ್ಳುವುದು ಅಂತ ಪ್ರೊಸೆಸ್ಸೇ ಅಲ್ಲ. ಇತಿಹಾಸ ಅನ್ನೋದು ಎಲ್ಲರೂ ಜೊತೆಯಾಗಿ ಬಾಳಿದವರು ಪರಸ್ಪರ ವಿನಿಮಯ ಮಾಡಿಕೊಂಡ ಜ್ಞಾನ, ಅನುಭವ, ಇದಕ್ಕೆ ಇತಿಹಾಸ ಅನ್ನೋದು. ಇದರಲ್ಲಿ ಯಾರ ಕೊಡುಗೆ ಯಾವುದು ಅಂತ ಕ್ಲಿಯರ್ ಆಗಿ ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಅದೊಂದು ಒಳ್ಳೆಯ ಪ್ರಕ್ರಿಯೆ ಕೂಡ ಅಲ್ಲ. ಮತ್ತು ಒಂದು ರೋಗ ಇದೆ ಏನಂತ ಹೇಳಿದರೆ, ಇತಿಹಾಸದಲ್ಲಿ ಏನೆಲ್ಲ ಒಳ್ಳೆಯದಿದೆ ಅದು ನಮ್ಮ ಪರಂಪರೆ, ಮತ್ತು ಕೆಟ್ಟದೇನೆಲ್ಲ ಇದೆ ಅದು ಬೇರೆಯವರ ಪರಂಪರೆ ಅಂತ. ಇದು ಚಿಕಿತ್ಸೆ ಬಯಸುವಂಥ ಒಂದು ರೋಗ. ಅದು ಪೂರ್ವಜರ ಬಗ್ಗೆ ಅಂಧಾಭಿಮಾನ ಅನ್ನೋದು ಬಹಳ ದೊಡ್ಡ ದೌರ್ಬಲ್ಯ. ಪೂರ್ವಜರು, ಅದು ನಮ್ಮವರಿರಲಿ ಅಥವಾ ಬೇರೆಯವರ ಪೂರ್ವಜರಿರಲಿ, ಎಲ್ಲರಲ್ಲೂ ವಸ್ತುನಿಷ್ಠವಾಗಿ ಏನೆಲ್ಲ ಒಳಿತು ಕಾಣ್ತದೋ ಅದನ್ನು ನಮ್ಮದು ಅಂತ ಹೇಳಬೇಕು ನಾವು. ಮತ್ತು ಯಾರಲ್ಲೂ ಪೂರ್ವಜರಲ್ಲಿ ಏನೆಲ್ಲ ಕೆಡುಕು ಕಾಣ್ತದೋ ಅದು ನಮ್ಮ ಪೂರ್ವಜರಿರಲಿ, ಇನ್ನೊಬ್ಬರ ಪೂರ್ವಜರಿರಲಿ, ಅದನ್ನು ನಾವು ಮನಸಾರೆ ತಿರಸ್ಕರಿಸಬೇಕು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದನ್ನು ತೀರ್ಮಾನ ಮಾಡುವಾಗ ಯಾರು ನಮ್ಮವರು ಯಾರು ಅನ್ಯರು ಎನ್ನುವ ಆಧಾರದಲ್ಲಿ ಅಲ್ಲ, ಅವರವರ ಸಾಧನೆಗಳು, ಅವರವರ ಕೊಡುಗೆಗಳು, ಇದರ ಆಧಾರದಲ್ಲಿ ಅದರ ತೀರ್ಮಾನ ಆಗಬೇಕು. ಇನ್ನು ಕೆಲವೊಮ್ಮೆ ಈ ಒಂದು ಸಮುದಾಯದ ಕೊಡುಗೆಯ ಬಗ್ಗೆ ಚರ್ಚಿಸುವಾಗ ಜನರ ಭಾಷೆ ಬಹಳ ಎಪಾಲಜೆಟಿಕ್ ಆಗಿರ್ತದೆ. ನಾವು ಈ ಸಮಾಜಕ್ಕೆ ಕೊಡುಗೆ ನೀಡಿದ್ದೇವೆ ಅಂತ. ನಿಜವಾಗಿ ಯಾವುದೇ ಸಮುದಾಯಕ್ಕೆ ಈ ರೀತಿ ಎಪಾಲಜೆಟಿಕ್ ಆಗಿ ಕ್ಷಮಾಪಣೆಯ ದಾಟಿಯಲ್ಲಿ ನಮ್ಮ ಕೊಡುಗೆಯೂ ಇದೆ ಈ ಕಟ್ಟಡದಲ್ಲಿ ಅಂತ ಹೇಳುವ ಅಗತ್ಯವೇ ಇಲ್ಲ. ಕಟ್ಟಡ ಎಲ್ಲರಿಗೆ ಸೇರಿದ್ದು, ಎಲ್ಲರೂ ಸಮಾನ ಪಾಲುದಾರರು. ಮತ್ತು ಕೊಡುಗೆಗಳ ಬಗ್ಗೆ ಚರ್ಚಿಸುವಾಗ ಬಹಳ ಆರೋಗ್ಯವಂತ ವಾತಾವರಣದಲ್ಲಿ ಎಲ್ಲರ ಕೊಡುಗೆಗಳನ್ನು ಗೌರವದೊಂದಿಗೆ ಚರ್ಚಿಸಬೇಕು. ಇವತ್ತು ಯಾವುದೇ ಸಮುದಾಯದ, ಯಾವುದೇ ವ್ಯಕ್ತಿಯ, ಯಾವುದೇ ಗುಂಪಿನ ಸ್ಥಾನಮಾನ ತೀರ್ಮಾನಿಸುವಾಗ ಅವರ ಕೊಡುಗೆ ಏನು ಅಂತ ಇವತ್ತು ತೀರ್ಮಾನಿಸಬೇಕು ನಾವು. ಅವರ ಇತಿಹಾಸದಲ್ಲಿ ಅವರ ಪೂರ್ವಜರು ಕೊಟ್ಟ ಕೊಡುಗೆ ಏನು ಅಂತ ಅದರ ಆಧಾರದಲ್ಲಿ ಇವತ್ತು ವರ್ತಮಾನದಲ್ಲಿ ಯಾರದೇ ಸ್ಥಾನಮಾನ
ನಿರ್ಧರಿಸಲಿಕ್ಕೆ ಹೋಗಬಾರ್ದು. ಅದು ದೊಡ್ಡ ಅನ್ಯಾಯ ಮತ್ತು ದೊಡ್ಡ ಅವಿವೇಕ ಕೂಡ. ಅದು ಇತಿಹಾಸದ ಪುಸ್ತಕಗಳನ್ನು ನಾನೊಮ್ಮೆ 1984ರಲ್ಲಿ ಪ್ರೊಫೆಸರ್ ಬಿಪನ್ ಚಂದ್ರ ಅನ್ನೋರು ಎಲೋಸಿಯಸ್ ಕಾಲೇಜ್ನಲ್ಲಿ ಒಂದು ಇತಿಹಾಸದ ಬಗ್ಗೆ ಒಂದು ಲೆಕ್ಚರ್ ಇತ್ತು ಅವ್ರದ್ದು. ನನಗೆ ಅದರಲ್ಲಿ ಆದ ಅನುಭವ ಏನಂತ ಹೇಳಿದರೆ, ಇತಿಹಾಸವನ್ನು ನಾವು ಪಠ್ಯಪುಸ್ತಕಗಳಲ್ಲಿ ಓದಿದ್ದಕ್ಕೂ ನಿಜವಾದ ಇತಿಹಾಸಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಸಾಮಾನ್ಯವಾಗಿ ಪಠ್ಯಪುಸ್ತಕಗಳಲ್ಲಿ ನಾವು ಓದುವ ಇತಿಹಾಸ ಅದು ಕಿಂಗ್ ಓರಿಯೆಂಟೆಡ್ ಆಗಿರ್ತದೆ, ಪಾಲಿಟಿಕ್ಸ್ ಓರಿಯೆಂಟೆಡ್ ಆಗಿರ್ತದೆ, ಆರ್ಮಿ ಓರಿಯೆಂಟೆಡ್ ಆಗಿರ್ತದೆ. ಆದರೆ ನಿಜವಾಗಿ ಮನುಷ್ಯರ ಇತಿಹಾಸ ಆ ರೀತಿ ಇರುವುದಿಲ್ಲ. ಇದು ಪಠ್ಯಪುಸ್ತಕಗಳನ್ನು ಬರೆದವರ ಇತಿಮಿತಿ. ರಾಜರು, ಮಿಲಿಟರಿಗಳು, ಅರಮನೆಗಳು, ಕೋಟೆಗಳು ಇದೆಲ್ಲ ಇತಿಹಾಸದ ಒಂದು ಸಣ್ಣ ಭಾಗ ಮಾತ್ರ. ನಿಜವಾಗಿ ಇತಿಹಾಸದ ನಿಜವಾದ ಜ್ಞಾನ ನಮಗೆ ಬೇಕಿದ್ರೆ ಸಮಾಜ ಕೇಂದ್ರಿತವಾಗಿ ಸೊಸೈಟಿ ಓರಿಯೆಂಟೆಡ್ ಆಗಿ ಇತಿಹಾಸವನ್ನು, ಯಾವುದೇ ಕಾಲದ ಇತಿಹಾಸವನ್ನು ಸೊಸೈಟಿ ಓರಿಯೆಂಟೆಡ್ ಆಗಿ ನೋಡಬೇಕು. ಮತ್ತು ಅದರಲ್ಲಿ ಆಡಳಿತಗಾರನ ಪಾತ್ರವನ್ನು ಒಂದು ಭಾಗ ಆಗಿ ನೋಡ್ಬೋದು ನಾವು. ಈ ರೀತಿ ಯಾವಾಗ ನಾವು ಕೇವಲ ಕಿಂಗ್ ಓರಿಯೆಂಟೆಡ್ ಆಗಿ ಅಥವಾ ಟೆಂಪಲ್ ಓರಿಯೆಂಟೆಡ್ ಆಗಿ ಮಿಲಿಟರಿ ಓರಿಯೆಂಟೆಡ್ ಆಗಿ ಸೊಸೈಟಿಯನ್ನು ನೋಡ್ತೇವೆ, ಆಗ ನಮ್ಮ ವಿಷನ್ ತುಂಬ ಬ್ಲರ್ಡ್ ಆಗಿರ್ತದೆ, ತುಂಬ ಡಿಸ್ಟಾರ್ಟೆಡ್ ಆಗಿರ್ತದೆ. ನಿಜವಾದ ದೃಶ್ಯ ನಮ್ಮ ಮುಂದೆ ಇರುವುದಿಲ್ಲ. ಸಮಾಜದಲ್ಲಿ ಎಷ್ಟೆಲ್ಲ ಯೂನಿಟ್ಗಳಿವೆ, ಸಮಾಜದಲ್ಲಿ ಎಷ್ಟೆಲ್ಲ ಕಾಂಪೊನೆಂಟ್ಗಳಿವೆ, ಆ ಪ್ರತಿ ಯೂನಿಟ್ ಮತ್ತು ಪ್ರತಿ ಕಾಂಪೊನೆಂಟ್ ಅವರ ಕೊಡುಗೆ ಇದೆ ಇತಿಹಾಸದ ನಿರ್ಮಾಣದಲ್ಲಿ, ದೇಶದ ನಿರ್ಮಾಣದಲ್ಲಿ ಮತ್ತು ಸಮಾಜದ ನಿರ್ಮಾಣದಲ್ಲಿ. ನಾವು ಕುರುಡರು ಅಲ್ಲ ಅಂತಾದರೆ ಆ ಪ್ರತಿಯೊಂದು ಘಟಕದವರ ಕೊಡುಗೆಗಳನ್ನು, ಅವರ ಪಾತ್ರವನ್ನು ನಾವು ಗುರುತಿಸಬೇಕು, ಶ್ಲಾಘಿಸಬೇಕು. ಇನ್ನೊಂದು ಎಡವಟ್ಟು ಇತಿಹಾಸವನ್ನು ಬರೆಯುವವರು ಮಾಡುವಂಥದ್ದು, ಮತ್ತು ನಮ್ಮ ಭಾಷಣಗಳಲ್ಲೂ ಕೆಲವೊಮ್ಮೆ ಕೇಳ್ತದೆ, ಇತಿಹಾಸದ ಮುಸ್ಲಿಂ ಪೀರಿಯಡ್, ಸಿಖ್ ಪೀರಿಯಡ್, ಹಿಂದೂ ಪೀರಿಯಡ್ ಅಂತ. ಇದು ಕೂಡ ಅಬ್ಸಲ್ಯೂಟ್ ನಾನ್ ಸೆನ್ಸ್. ಇತಿಹಾಸ ಅನ್ನೋದು ಆ ರೀತಿ ಹಿಂದೂ ಮುಸ್ಲಿಂ ಆಗಿ, ಇತಿಹಾಸ ಅನ್ನೋದು RSS ಅಲ್ಲ. ಇತಿಹಾಸ ಅನ್ನೋದು ಅದು ಜ್ಞಾನಕ್ಕೆ ಸಂಬಂಧಿಸಿದ ವಿಷಯ. ಅದನ್ನು ನಾವು ಈ ರೀತಿ ಹಿಂದೂ ಪೀರಿಯಡ್, ಮುಸ್ಲಿಂ ಪೀರಿಯಡ್ ಅಂತ ಅದನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಕೆಲವು ಮುಸ್ಲಿಂ ವ್ಯಕ್ತಿಗಳು ರಾಜರಾಗಿದ್ದರು, ಕೆಲವು ಮುಸ್ಲಿಂ ಕುಟುಂಬಗಳ ಜನರು ರಾಜರಾಗಿದ್ದರು. ಆದರೆ ಮುಸ್ಲಿಂ ಪೀರಿಯಡ್ ಅಂತ ಹೇಳುವಾಗ ಒಂದು ಮಿಸ್ಕಾನ್ಸೆಪ್ಷನ್, ಇಡೀ ಮುಸ್ಲಿಂ ಕಮ್ಯುನಿಟಿ ಇಲ್ಲಿ ಆಡಳಿತ ವರ್ಗ ಆಗಿತ್ತು ಅಂತ. ಭಾರತದಲ್ಲಿ 1947ರವರೆಗೆ ಮುಸ್ಲಿಂ ಸಮುದಾಯ ಆಡಳಿತಗಾರ ಸಮುದಾಯ ಆಗಿರಲಿಲ್ಲ. ಮುಸ್ಲಿಮರು ಅಂತ ಮಾತ್ರ ಅಲ್ಲ, ಭಾರತದ ಯಾವುದೇ ಸಮುದಾಯ ಅದು ಆಡಳಿತಗಾರ ಸಮುದಾಯ ಆಗಿರಲಿಲ್ಲ. ಆ ಸಮುದಾಯಕ್ಕೆ ಸೇರಿದ ಕೆಲವು ವ್ಯಕ್ತಿಗಳು ರಾಜರಾಗಿದ್ದರು, ಆಡಳಿತಗಾರರಾಗಿದ್ದರು. ಯಾವುದೇ ಸಮುದಾಯ ಇಲ್ಲಿ ಆಡಳಿತಗಾರರಾಗಲಿಲ್ಲ. ನಾವು ಆಡಳಿತಗಾರರಾದದ್ದು, ಹಿಂದೂಗಳು ಆಡಳಿತಗಾರರಾದದ್ದು, ಮುಸ್ಲಿಮರು ಆಡಳಿತಗಾರರಾದದ್ದು, ಎಲ್ಲ ಸಮುದಾಯಗಳು ಆಡಳಿತಗಾರರಾದದ್ದು 1947ರಲ್ಲಿ ನಾವು ಸ್ವತಂತ್ರರಾದ ನಂತರ. ಅದಕ್ಕಿಂತ ಮುಂಚಿನ ಪೀರಿಯಡ್ಗಳು ರಾಜ ಮಹಾರಾಜರುಗಳ ಅಥವಾ ಅವರ ಮಿಲಿಟರಿಗಳ ಪೀರಿಯಡ್ಗಳಿರ್ಬೋದು. ಆದರೆ ಅದು ಯಾವುದೇ ಸಮುದಾಯದ ಆಡಳಿತಗಾರರಾಗಿದ್ದ ಪೀರಿಯಡ್ ಅಲ್ಲ. ನೋಡಿ, ಅಕ್ಬರ್ನ ಕಾಲದಲ್ಲಾಗಲಿ, ಔರಂಗಜೇಬನ ಕಾಲದಲ್ಲೇ ಆಗಲಿ, ಒಬ್ಬ ಸಾಮಾನ್ಯ ಪ್ರಜೆಯ ಸ್ಥಿತಿ ಏನಂತ ಹೇಳಿದರೆ, ಅವನು ಒಂದು ವೇಳೆ ರಾಜನ ವಿರುದ್ಧ ಮಾತನಾಡಿದರೆ ಅವನ ರುಂಡ ಕಳೆದುಕೊಳ್ಬೇಕು. ಅವನು ಯಾವ ಜಾತಿಯವನಾದರೂ, ಅವನು ಮುಸಲ್ಮಾನ ಎಂಬ ಕಾರಣಕ್ಕಾಗಿ ಅವನ ಸರಕಾರ ಅಂತ ಅವನಿಗೆ ಮಾನ್ಯತೆ ಇಲ್ಲ. ರಾಜನ ವಿರುದ್ಧ ಮಾತಾಡಬಾರ್ದು. ರಾಜನ ವಿರುದ್ಧ ನೀವು ಆಲೋಚನೆ ಮಾಡಿದರೂ ಕೂಡ ಅದು ರಾಣಾ ಪ್ರತಾಪ್ ಇರ್ಬೋದು, ಅಥವಾ ಅಕ್ಬರ್ ಇರ್ಬೋದು, ಅಥವಾ ಇನ್ನೊಬ್ಬ ಇರ್ಬೋದು, ರಾಜನ ವಿರುದ್ಧ ಯಾವುದೇ ಸಮುದಾಯದ ಯಾವುದೇ ಜಾತಿಯ ಮನುಷ್ಯ ಮಾತಾಡಿದ್ದ ಅಂತಾದರೆ ಅವನು ತನ್ನ ಜೀವ ಕೊಳ್ಳಿಕ್ಕೆ ರೆಡಿ ಇರಬೇಕು. ಇದು ಇತಿಹಾಸದ ವಾಸ್ತವ. ಆದ್ದರಿಂದ ಯಾರು ಕೂಡ ನಾವು ಯಾವುದಾದ್ರೂ ಇತಿಹಾಸದ ಪರ್ವದಲ್ಲಿ ನಾವು ಆಡಳಿತಗಾರರಾಗಿದ್ದೆವು ಅಂತ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಆ ಭ್ರಮೆಯಿಂದ ಹೊರಗೆ ಬನ್ನಿ, ಆ ಭ್ರಮೆಯನ್ನು ಕಳಚಿಕೊಳ್ಳಿ. ಮುಸ್ಲಿಂ ರಾಜರನ್ನು, ಸ್ವಲ್ಪ ಬುದ್ಧಿ ಉಳ್ಳ ಯಾವುದೇ ಮುಸಲ್ಮಾನ ಮುಸ್ಲಿಂ ರಾಜ ಮಹಾರಾಜರುಗಳನ್ನು, ಮೊಘಲರನ್ನು, ಟಿಪ್ಪು ಸುಲ್ತಾನನನ್ನು ಅಥವಾ ಗೌರಿಯನ್ನು ಅಥವಾ ಖಿಲ್ಜಿಯನ್ನು ನಮ್ಮ ಪೂರ್ವಜರು ಅಂತ ಹೇಳುವುದಿಲ್ಲ. ಅವರು ನಮ್ಮ ಪೂರ್ವಜರಲ್ಲ, ಅವರು ವ್ಯಕ್ತಿಗಳು, ಕುಟುಂಬಗಳು. ಅವರು ಎಷ್ಟು ಮಕ್ಕಳನ್ನು ಹೆತ್ತಿರ್ಬೋದು. 20 ಕೋಟಿ ಮಕ್ಕಳು ಅವರ ಸಂತಾನದಿಂದ ಹೊರಡಲಿಕ್ಕೆ ಸಾಧ್ಯ ಉಂಟ? ಮತ್ತು ನಮ್ಮ ಮುಖಗಳನ್ನು ನೋಡಿ, ಭಾರತೀಯ ಮುಸ್ಲಿಮರ ಮುಖಗಳನ್ನು ನೋಡಿ, ಅವರು ಯಾರ ಥರ ಇದ್ದಾರೆ? ನಿಜವಾಗಿ ನಮಗೆ ಪೂರ್ವಜರು ಇದ್ದಾರೆ ಅಂತಾದರೆ ಭಾರತದ ಮುಸ್ಲಿಮರ ಪೂರ್ವಜರು ಭಾರತದ ಶೂದ್ರರ ಪೂರ್ವಜರು.
ಭಾರತದ ದಲಿತರ ಪೂರ್ವಜರು ಯಾರೋ ಅವರೇ ಭಾರತದ ಮುಸ್ಲಿಮರ ಪೂರ್ವಜರು. ಇದು ಕೇವಲ ಒಂದು ಪೊಲಿಟಿಕಲಿ ಕನ್ವೀನಿಯೆಂಟ್ ಆಗಿರುವಂಥ ಕ್ಲೇಮ್ ಅಲ್ಲ, ಒಂದು ಚಾಲೆಂಜ್ ಇದೆ. ಅನೇಕ ಬಾರಿ ಪ್ರಯೋಗ ಮಾಡಿರುವಂಥದ್ದು. DNA ಟೆಸ್ಟ್ ಮಾಡಿ ನೋಡುವ ಅಂತ, ಜೀನಿಯಾಲಜಿಯನ್ನು ಜೆನೆಟಿಕ್ಸನ್ನು ಟೆಸ್ಟ್ ಮಾಡಿದಾಗ ಪದೇ ಪದೇ ಸಾಬೀತಾಗಿರುವಂಥದ್ದು. ಭಾರತೀಯರು ಉದಾಹರಣೆಗೆ ಕರಾವಳಿಯ ಜನಸಂಖ್ಯೆ, ಇಲ್ಲಿ ಮೊಗವೀರರಿದ್ದಾರೆ, ಇಲ್ಲಿ ಮುಸಲ್ಮಾನರಿದ್ದಾರೆ, ಬಂಟರಿದ್ದಾರೆ, ಬಿಲ್ಲವರಿದ್ದಾರೆ. ಸ್ವಲ್ಪ DNA ಟೆಸ್ಟ್ ಮಾಡಿ ನೋಡುವ. ಇದರಲ್ಲಿ ಅರೇಬಿಯಾದಿಂದ ಬಂದವರೆಷ್ಟು, ಬಂದವರೆಷ್ಟು, ಅಥವಾ ಯಮನ್ನಿಂದ ಬಂದವರೆಷ್ಟು, ಇರಾನ್ನಿಂದ ಬಂದವರೆಷ್ಟು ಅಂತ. ಈ ಎಲ್ಲರ ಬ್ಲಡ್ ಗ್ರೂಪ್ನಲ್ಲಿ ಸಮಾನ ಅಂಶಗಳಿರ್ತವೆ. ಬ್ಯಾರಿಗಳಲ್ಲಿ ಅವರ ಜೆನೆಟಿಕ್ಸ್ನಲ್ಲಿ ಮೊಗವೀರರಿದ್ದಾರೆ, ಇಲ್ಲಿ ಉರ್ದು ಮಾತನಾಡುವವರ ಜೆನೆಟಿಕ್ಸ್ನಲ್ಲಿ ಬಂಟರಿದ್ದಾರೆ, ಬಿಲ್ಲವರಿದ್ದಾರೆ, ಬೇರೆ ಬೇರೆ ಜಾತಿ. ಭಾರತದಲ್ಲಿ ಯಾವ ಯಾವ ಜಾತಿಯವರು ಯಾವ ಯಾವ ಪ್ರೊಪೋರ್ಷನಲ್ಲಿ ಯಾವ ಯಾವ ಅನುಪಾತದಲ್ಲಿದ್ದಾರೋ ಅದೇ ಅನುಪಾತದಲ್ಲಿ ಮುಸ್ಲಿಂ ಸಮಾಜದಲ್ಲೂ ಇದ್ದಾರೆ. ಮೇಲ್ಜಾತಿಯವರು ಇದ್ದಾರೆ. ಇಲ್ಲಿ ಕೇವಲ ಶೂದ್ರರು ಮತ್ತು ದಲಿತರು ಮಾತ್ರ ಅಲ್ಲ, ಮೇಲ್ಜಾತಿಯವರು ಇದ್ದಾರೆ. ಯಾವ ಪ್ರೊಪೋರ್ಷನ್ನಲ್ಲಿ ಅವರು ಸಮಾಜದಲ್ಲಿದ್ದಾರೋ ಅದೇ ಪ್ರೊಪೋರ್ಷನ್ನಲ್ಲಿ ಅವರು ಮುಸ್ಲಿಂ ಸಮುದಾಯದಲ್ಲಿದ್ದಾರೆ. ಇನ್ನು ದೊರೆಗಳ ಬಗ್ಗೆ, ಸುಲ್ತಾನರುಗಳ ಬಗ್ಗೆ ಅಭಿಮಾನ ಪಡುವವರು, ಅವರು ಈ ಸುಲ್ತಾನರುಗಳ ಇತಿಮಿತಿಗಳನ್ನು ನೆನಪಿಟ್ಕೊಳ್ಬೇಕು. ಸುಲ್ತಾನರುಗಳ ಬಗ್ಗೆ ನಾನು ಯಾವತ್ತು ಯಾವುದೇ ಸುಲ್ತಾನನ ಬಗ್ಗೆ ಅಭಿಮಾನ ಪಡುವುದಿಲ್ಲ. ಯಾಕಂದರೆ ಮೊದಲನೇದಾಗಿ ಈ ಸುಲ್ತಾನ ವ್ಯವಸ್ಥೆ ಅನ್ನೋದು, ರಾಜತನ ಅನ್ನೋದು, ಅದು ಇಸ್ಲಾಂ ಧರ್ಮದ ಸ್ಫೂರ್ತಿಗೆ ಒಗ್ಗುವ ವಿಷಯ ಅಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಡಳಿತಗಾರರಾಗಿದ್ದರು, ಆದರೆ ರಾಜ ಆಗಿರಲಿಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ 4 ಉತ್ತರಾಧಿಕಾರಿಗಳು ಖುಲಫಾಉರ್ ರಾಶಿದೀನ್, ಅವರು ಕೂಡ ಆಡಳಿತಗಾರರಾಗಿದ್ದರು, ಆದರೆ ಅವರು ರಾಜ ಮಹಾರಾಜರಾಗಿರಲಿಲ್ಲ. ಆದ್ದರಿಂದಲೇ ಅವರು ಯಾರು ಕೂಡ ಅರಮನೆ ಕಟ್ಟಲಿಲ್ಲ, ಅವರು ಜನರ ಮಧ್ಯೆ ವಾಸಿಸಿದರು. ಅವರು ಕಿರೀಟ ಧರಿಸಲಿಲ್ಲ, ಅವರು ಸಿಂಹಾಸನದಲ್ಲಿ ಕೂರಲಿಲ್ಲ. ಈ ಕಿರೀಟ ಧರಿಸುವವರು, ಸಿಂಹಾಸನದಲ್ಲಿ ಕೂರುವವರು, ಅರಮನೆ ಕಟ್ಟುವವರು ಮತ್ತು ತನ್ನ ನಂತರ ತನ್ನ ಪುತ್ರನನ್ನು ಉತ್ತರಾಧಿಕಾರಿ ಅಂತ ಘೋಷಿಸುವವರು, ಅವರಿಗೂ ಇಸ್ಲಾಂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಅವರಿಗೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೂ ಯಾವುದೇ ಸಂಬಂಧ ಇಲ್ಲ. ಆದ್ದರಿಂದ ಅವರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಯಾರಾದರೂ ಈ ರಾಜ ಮಹಾರಾಜರುಗಳ ಬಗ್ಗೆ ಅಭಿಮಾನ ಪಡ್ತಾರೆ ಅಂತಾದರೆ ನಾನು ಹೇಳ್ತೇನೆ, ಅವರ ಒಳ್ಳೆಯ ಕೆಲಸಗಳನ್ನು ಎಣಿಸಿ ಲಿಸ್ಟ್ ಮಾಡಿ ಇದೆಲ್ಲ ನಮ್ಮ ಪೂರ್ವಜರು ಮಾಡಿದ್ದು ಅಂತ ನೀವು ಹೇಳುವುದಾದರೆ, ಅವರ ಕೆಟ್ಟ ಕೆಲಸಗಳನ್ನು ಒಂದು ಲಿಸ್ಟ್ ಮಾಡಿ ಅದರ ಓನರ್ಶಿಪ್ಪನ್ನು ನೀವು ತಗೊಳ್ಳಿ. ಅವರ ಕೆಟ್ಟ ಕೆಲಸಗಳು, ಅವರ ವೈಫಲ್ಯಗಳು, ಅವರ ಅಕ್ರಮಗಳು, ಇದರ ಹೊಣೆಗಾರಿಕೆ ತೆಗೆದುಕೊಳ್ಳಲಿಕ್ಕೆ ನೀವು ರೆಡಿ ಇಲ್ಲ ಅಂತಾದರೆ ಮತ್ತೆ ಅವರ ಸಾಧನೆಗಳ ಕ್ರೆಡಿಟನ್ನು ಪಡಿಬೇಡಿ. ಅವರ ಸಾಧನೆಗಳು ನಮ್ಮ ಎಲ್ಲರ ಹೆರಿಟೇಜ್. ಅವರ ಕೆಡುಕುಗಳು ಅದು ನಾವೆಲ್ಲರೂ ನಾಚಿಕೆ ಪಡಬೇಕಾದಂಥ ಕಳಂಕ. ಅದು ಆ ರಾಜ ಯಾವುದೇ ಧರ್ಮದವನಾಗಿರಲಿ, ವಿಶೇಷವಾಗಿ ಮುಸ್ಲಿಂ ಧರ್ಮದ ಅನುಯಾಯಿ ಪ್ರತಿನಿಧಿಗಳು ಅಂತ ನಾವು ನಂಬುವಂಥ ನಮ್ಮ ಸುಲ್ತಾನರುಗಳು, ಅವರ ಬಗ್ಗೆ ನನಗೆ ಯಾವಾಗಲೂ ನಾಚಿಕೆ ಆಗುವುದೇನಂತ ಹೇಳಿದರೆ, ಅವರಿಗೆ ಒಂದು ವೇಳೆ ಇಸ್ಲಾಂ ಧರ್ಮದ ಬಗ್ಗೆ ಏನಾದರೂ ಒಲವಿದ್ದಿದ್ರೆ ಮೊದಲನೇದಾಗಿ ಅವರು ಅರಮನೆಗಳಲ್ಲಿ ವಾಸಿಸ್ತಾ ಇರಲಿಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ರೀತಿಯಲ್ಲಿ ಅವರು ವಾಸಿಸ್ತಿದ್ರು. ಅವರ ಆಡಳಿತದಲ್ಲಿ ಅಕೌಂಟಬಿಲಿಟಿ ಇರಬೇಕಿತ್ತು, ಅದೇ ರೀತಿ ಟ್ರಾನ್ಸ್ಪರೆನ್ಸಿ ಇರಬೇಕಿತ್ತು. ಇದು 2 ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸಿದ ಆಡಳಿತದ 2 ಪ್ರಮುಖ ಗುಣಗಳು. ಆಡಳಿತಗಾರ ನಡೀತಾ ಹೋಗುವಾಗ ಅವನನ್ನು ಕರೆದು ನಿನ್ನ ಇಷ್ಟು ದೊಡ್ಡ ಅಂಗಿ ನಿನಗೆ ಎಲ್ಲಿಂದ ಸಿಕ್ಕಿತು ಅಂತ ಕೇಳುವ ಅಧಿಕಾರ ಜನಸಾಮಾನ್ಯನಿಗೆ ಇರಬೇಕು. ಇದು ಇಸ್ಲಾಂ ಧರ್ಮ ಕಲಿಸುವ ಆಡಳಿತ. ಈ ಯಾವುದೇ ರಾಜ, ಯಾವುದೇ ಸುಲ್ತಾನರು ಆ ಧೋರಣೆಯನ್ನು ಅದನ್ನು ಪ್ರತಿನಿಧಿಸುವವರಾಗಿರಲಿಲ್ಲ. ಮತ್ತು ಈ ಪ್ರಶ್ನಾತೀತವಾದಂತಹ ಸರ್ವಾಧಿಕಾರ ಅನ್ನೋದು ಅದು ಇಸ್ಲಾಂ ಧರ್ಮದ ಸ್ಫೂರ್ತಿಗೆ ವಿರುದ್ಧವಾಗಿರುವಂಥದ್ದು, ಇಸ್ಲಾಂ ಧರ್ಮದ ಬೋಧನೆಗೆ ವಿರುದ್ಧವಾಗಿರುವಂಥದ್ದು. ಈ ರಾಜ ಮಹಾರಾಜರುಗಳ ಬದುಕನ್ನು ನೋಡಿ ನೀವು. ಯಾರ ಬಗ್ಗೆ ಕೆಲವರು ನಮ್ಮ ಪೂರ್ವಜರು ಅಂತ ಹೇಳ್ತಾರೆ, ಸುಖಲೋಲುಪರಾಗಿದ್ದವರು, ಐಷಾರಾಮಿ ಜೀವನ ಬದುಕಿದವರು, ಮದ್ಯಪಾನಿಗಳಾಗಿದ್ದವರು, ಅವರಲ್ಲಿ ಹೆಚ್ಚಿನವರು ಮದ್ಯಪಾನಿಗಳಾಗಿದ್ದವರು, ಜೂಜಾಟ ಮಾಡ್ತಾ ಇದ್ದವರು, ಅವರು ನಮ್ಮ ಪೂರ್ವಜರು ಅಂತ ಹೇಳಲಿಕ್ಕೆ ನಮಗೆ ಹೇಗೆ ಸಾಧ್ಯ ಆಗಬೇಕು? ಮಾತ್ರ ಅಲ್ಲ, ವಿಶೇಷವಾಗಿ ಮುಸ್ಲಿಂ ದೊರೆಗಳ ಬಗ್ಗೆ ಅವರ ಜವಾಬ್ದಾರಿ ಇತ್ತು ನೋಡಿ. ಧರ್ಮ ಪ್ರಚಾರ ಮಾಡುವ ಜವಾಬ್ದಾರಿ ದೊರೆಗಳ ಮೇಲಿರ್ತದೆ. ಆದರೆ ಬಲವಂತವಾಗಿ ಯಾರನ್ನಾದರೂ ಮತಾಂತರ ಮಾಡುವ ಯಾವುದೇ ಜವಾಬ್ದಾರಿ, ಮಾತ್ರ ಅಲ್ಲ ಯಾವುದೇ ಅಧಿಕಾರ ಇಸ್ಲಾಂ ಧರ್ಮ ತನ್ನ ಆಡಳಿತಗಾರರಿಗೆ ಕೊಡುವುದಿಲ್ಲ.
ಒಂದು ವೇಳೆ ಯಾವುದಾದರೂ ನಿಜವಾಗಿ ಇತಿಹಾಸದಲ್ಲಿ ಅಂತಹ ಉದಾಹರಣೆ ಇಲ್ಲ. ಯಾವುದಾದ್ರೂ ಮುಸ್ಲಿಂ ದೊರೆ ಯಾರನ್ನಾದರೂ ಬಲವಂತವಾಗಿ ಮತಾಂತರ ಮಾಡಿದ ಧರ್ಮ ಪ್ರಚಾರ ಮಾಡಿಸಿದ್ದಾರೆ. ಕೆಲವರು ಅಧರ್ಮದ ಪ್ರಚಾರ ಮಾಡಿದ್ದಾರೆ, ಕೆಲವರು ಸುಖಲೋಲುಪತೆಯ ಪ್ರಚಾರ ಮಾಡಿದ್ದಾರೆ, ಕೆಲವರು ಜನರಿಗೆ ಐಷಾರಾಮಿ ದುಬಾರಿ ಬದುಕನ್ನು ಕಲಿಸಿ ಅವರ ಚಾರಿತ್ರ್ಯ ಹಾಳು ಮಾಡಿದ್ದಾರೆ. ಆದರೆ ಯಾರು ಬಲವಂತವಾಗಿ ಮತಾಂತರ ಮಾಡಲಿ. ಇನ್ನು ಪದೇ ಬಾಲ್ಯದಿಂದ ಕೇಳ್ತಾ ಬಂದಿದ್ದೇವೆ ನಾವು, ಬಲವಂತವಾಗಿ ಮುಸ್ಲಿಂ ರಾಜರುಗಳು ಮತಾಂತರ ಮಾಡಿದ್ರು ಅಂತ. ಸರಿ, ಈಗ ಎಲ್ಲಿದ್ದಾರೆ ಆ ಮುಸ್ಲಿಂ ರಾಜರುಗಳು? ಈಗ ಸ್ವಾತಂತ್ರ್ಯ ಇದೆ ಅಲ್ಲ. ಯಾರಿಗೆಲ್ಲ ಬಲವಂತವಾಗಿ ನಮ್ಮ ಪೂರ್ವಜರನ್ನು ಮತಾಂತರ ಮಾಡಲಾಗಿದೆ ಅಂತ ಅನಿಸ್ತದೆ, ಅವರು ಈಗಲೂ ಮರಳಿ ಹೋಗ್ಬೋದಲ್ಲ ತಮ್ಮ ಮತಗಳಿಗೆ. ನಿಜವಾಗಿ ನಮ್ಮ ಪೂರ್ವಜರು ಅವರು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದು ದೇವರ ಬಗೆಗಿನ ಇಸ್ಲಾಂ ಧರ್ಮದ ಕಲ್ಪನೆಯಿಂದ ಆಕರ್ಷಿತರಾಗಿ. ಮೂರ್ತಿ ದೇವರಲ್ಲ, ಯಾವುದೇ ಮೂರ್ತಿಯಲ್ಲಿ ದೇವತ್ವ ಇಲ್ಲ. ಸೃಷ್ಟಿಗಳಲ್ಲಿ ಯಾವುದೇ ಸೃಷ್ಟಿ, ದನ ಆಗಿರಲಿ, ಹಾವಾಗಿರಲಿ, ಚೇಳಾಗಿರಲಿ, ಯಾವುದು ದೇವರಲ್ಲ. ಯಾರು ಈ ದನ, ಹಾವು, ಚೇಳು, ಈ ಹುಲ್ಲು, ಕಾಡು, ಈ ಸೂರ್ಯ, ಚಂದ್ರ, ಈ ಗ್ರಹಗಳು, ನಕ್ಷತ್ರಗಳು, ಯಾರು ಎಲ್ಲವನ್ನೂ ಸೃಷ್ಟಿಸಿದ್ದಾನೋ, ಯಾರು ಹಿಂದೂಗಳನ್ನು, ಮುಸ್ಲಿಮರನ್ನು, ಕ್ರೈಸ್ತರನ್ನು, ಸಿಖ್ಖರನ್ನು ಸೃಷ್ಟಿಸಿದ್ದಾನೋ ಅವನು ಮಾತ್ರ ದೇವರು. ಮತ್ತು ಅವನಿಗೆ ಇತಿಮಿತಿಗಳನ್ನು ಆರೋಪಿಸಬಾರ್ದು, ಅವನನ್ನು ಒಂದು ಆಕಾರಕ್ಕೆ ಸೀಮಿತಗೊಳಿಸಬಾರ್ದು, ನಮ್ಮ ದೌರ್ಬಲ್ಯಗಳನ್ನು ಅವನ ಮೇಲೆ ಆರೋಪಿಸಬಾರ್ದು. ನಮಗೆ ಹಸಿವಿದೆ, ಅವನಿಗೆ ಹಸಿವಿದೆ ಅಂತ ಹೇಳೋದು, ನಮಗೆ ಬಾಯಾರಿಕೆ ಆಗ್ತದೆ, ಅವನಿಗೆ ಬಾಯಾರಿಕೆ ಆಗ್ತದೆ ಅಂತ ಹೇಳೋದು ಇಲ್ಲ. ನಮಗೆ ಕಾಮಾಪೇಕ್ಷೆ ಇದೆ, ಅವನಿಗೂ ಇದೆ ಅಂತ ಹೇಳೋದು, ನಮಗೆ ಕುಟುಂಬದ ಅಗತ್ಯ ಇದೆ, ದೇವರಿಗೂ ಕುಟುಂಬದ ಅಗತ್ಯ ಇದೆ ಅಂತ ಹೇಳೋದು. ಈ ಸಂಸ್ಕೃತಿಗೆ ವಿರುದ್ಧವಾಗಿ ನಿರಾಕಾರವಾದ ಅನುಪಮನಾದ ದೇವರ ಪರಿಚಯವನ್ನು, ಅದು ಕೂಡ ಈ ರಾಜ ಮಹಾರಾಜರುಗಳು ಮಾಡಿದ್ದಲ್ಲ, ಅವರಿಗೆ ಅದರ ಪುರುಸತ್ತೂ ಇರಲಿಲ್ಲ. ಭಾರತದಲ್ಲಿದ್ದಂತಹ ಮುಸ್ಲಿಂ ವರ್ತಕರು, ಮುಸ್ಲಿಂ ವಿದ್ವಾಂಸರು, ಮುಸ್ಲಿಂ ಸೂಫಿ ಸಂತರು ಅವರು ಇದನ್ನು ಜನರಿಗೆ ಪರಿಚಯಿಸಿದ್ದು. ಮತ್ತು ಅವರು ಕೂಡ ಖಡ್ಗದ ನೆರಳಲ್ಲಿ ಅದನ್ನು ಪರಿಚಯಿಸಿದ್ದಲ್ಲ. ಅವರು ಎರಡು ಇಸ್ಲಾಮಿನ ಎರಡು ಆದರ್ಶಗಳನ್ನು ಪರಿಚಯಿಸಿದರು. ಒಂದು ಈ ದೇವರ ಕಲ್ಪನೆ, ದೇವರನ್ನು ಜನರನ್ನು ಗುಲಾಮರಾಗಿಸುವ ಅಸ್ತ್ರವಾಗಿ ಜನರು ಬಳಸ್ತಾ ಇದ್ರು. ಅಂತಹ ಸಮಾಜದಲ್ಲಿ ದೇವರನ್ನು ಜನರಿಗೆ ವಿಮೋಚನೆ ಕೊಡುವ ಅಸ್ತ್ರವಾಗಿ ಬಳಸಿದ್ರು. ಎರಡನೇದಾಗಿ ಮನುಷ್ಯರ ಗುಲಾಮರಾಗಿಸುವಂಥ ಪದ್ಧತಿ, ಅದರ ವಿರುದ್ಧ ಜನರಿಗೆ ಉಪದೇಶ ಕೊಟ್ಟರು. ಎಲ್ಲಿ ಕೆಲವು ಶಿರಗಳನ್ನು ಮಲಿನ ಅಂತ ಪರಿಗಣಿಸಿ, ಕೆಲವು ಪಾದಗಳನ್ನು ಶ್ರೀಪಾದ ಅಂತ, ಪವಿತ್ರ ಪಾದ ಅಂತ ಕರೆದು, ಆ ಶಿರ ಈ ಪಾದದ ಅಡಿಯಲ್ಲಿ ಬರಬೇಕು ಅಂತ ಯಾರು ಬಯಸಿದ್ರು ಅದನ್ನು ವಿರೋಧಿಸಿ, ಎಲ್ಲರ ಶಿರ ಸಮಾನ, ಎಲ್ಲರ ಪಾದ ಸಮಾನ, ಮತ್ತು ಯಾರಿಗೂ ಅಸ್ಪೃಶ್ಯರಲ್ಲ, ಹತ್ತಿರ ಬನ್ನಿ ಮಾತ್ರ ಅಲ್ಲ, ಆಲಂಗಿಸೋಣ ನಾವು ಅಂತ ಒಂದೇ ಸಾಲಲ್ಲಿ ಕೂರಿಸಿ ಎಲ್ಲರಿಗೂ ಊಟ ಬಡಿಸಿದವರು. ಅವರಿಂದ ಆಕರ್ಷಿತರಾಗಿ ನಮ್ಮ ಶೂದ್ರ ಪೂರ್ವಜರು, ನಮ್ಮ ಬಂಟ ಪೂರ್ವಜರು, ನಮ್ಮ ದಲಿತ ಪೂರ್ವಜರು ಅವರು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದು. ಯಾರು ಪೌರೋಹಿತ್ಯದ ಹೆಸರಲ್ಲಿ ದೇವರು ಮತ್ತು ಮನುಷ್ಯರ ಮಧ್ಯೆ ಏಜೆಂಟರುಗಳಾಗಿ ಮನುಷ್ಯರನ್ನು ಗುಲಾಮರಾಗಿಸಿದ್ರು, ಅವರ ವಿರುದ್ಧ ಬಂಡೆದ್ದು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದವರು ಅವರ ಸಂತತಿಗಳು ನಾವು. ತಮಗೆ ಬಸ್ಸು ಮಿಸ್ ಆಗ್ತಾ ಇದೆ ಅಂತ ಗೊತ್ತಿದೆ ನನಗೆ. ನನ್ನ ಕೊನೆಯ ಹಂತದಲ್ಲಿ ಬರ್ತಾ ಇದ್ದೇನೆ ನಾನು. ಇಸ್ಲಾಂ ಧರ್ಮದ ಪ್ರಸಾರದಲ್ಲಿ ಮುಸ್ಲಿಂ ದೊರೆಗಳ ಪಾತ್ರ ಇರಲಿಲ್ಲ, ಮುಸ್ಲಿಂ ವಿದ್ವಾಂಸರ ಪಾತ್ರ ಇತ್ತು, ಮುಸ್ಲಿಂ ವರ್ತಕರ ಪಾತ್ರ ಇತ್ತು, ಮುಸ್ಲಿಂ ಸಂತರುಗಳ ಪಾತ್ರ ಇತ್ತು. ಅವರ ಚಾರಿತ್ರ್ಯ ಮತ್ತು ಅವರ ಸತ್ಸ್ವಭಾವ, ಅವರ ಔದಾರ್ಯ, ಇದರ ಪಾತ್ರ ಇತ್ತು. ಮತ್ತು ಭಾರತದಲ್ಲಿ ಇಸ್ಲಾಂ ಧರ್ಮದ ಪ್ರಸಾರದಲ್ಲಿ ನಮ್ಮ ಶೂದ್ರ ದಲಿತ ಪೂರ್ವಜರ ಕ್ರಾಂತಿಕಾರಿ ನಿರ್ಧಾರದ ಪಾತ್ರ ಇತ್ತು. ನಾವು ಇದನ್ನು ಸ್ವೀಕರಿಸ್ತೇವೆ ಅನ್ನುವ ಅವರ ನಿರ್ಧಾರ, ಮತ್ತು ಅದಕ್ಕೆ ಅವಕಾಶ ಈಗಲೂ ಇದೆ. ಪೌರೋಹಿತ್ಯದ ವಿರುದ್ಧ ಇವತ್ತು ಕೂಡ, ಅದು ಮುಸ್ಲಿಂ ಪೌರೋಹಿತ್ಯ ಆಗಲಿ ಅಥವಾ ಬ್ರಾಹ್ಮಣ ಪೌರೋಹಿತ್ಯ ಆಗಲಿ, ಅದರ ವಿರುದ್ಧ ದಂಗೆ ಏಳಬೇಕಾದಂಥ, ಬಂಡೇಳಬೇಕಾದಂಥ ಅಗತ್ಯ ಇವತ್ತು ಕೂಡ ನಮ್ಮ ಸಮಾಜದಲ್ಲಿದೆ. ನೋಡಿ, ನಮ್ಮ ಮುಸ್ಲಿಂ ದೊರೆಗಳ ದೊಡ್ಡ ವೈಫಲ್ಯ ಏನಂತ ಹೇಳಿದರೆ, ನಾನು ಅಭಿಮಾನ ಪಡ್ತಿದ್ದೆ ಆ ದೊರೆಗಳ ಬಗ್ಗೆ, ಒಂದು ವೇಳೆ ಅವರು ಜಾತಿ ಪದ್ಧತಿಯನ್ನು ನಿಷೇಧಿಸಿದರೆ, ಆದರೆ ಅವರು ನಿಷೇಧಿಸಲಿಲ್ಲ. ಇದು ಅವರ ವೈಫಲ್ಯ ಮತ್ತು ನಮ್ಮ ಮಟ್ಟಿಗೆ ನಾಚಿಕೆಯ ವಿಷಯ. ಅವರನ್ನು ಅದೇ ಕಾರಣಕ್ಕಾಗಿ ನಾನು ಅವರಲ್ಲಿ ಯಾರನ್ನೂ ಪೂರ್ವಜರು ಅಂತ ಹೇಳೋದಿಲ್ಲ. ಅವರು ನಮ್ಮ ನೈಜ ಪೂರ್ವಜರಾಗಿದ್ದರೆ ಇಲ್ಲಿ ಅವರು ಮಾಡಬಹುದಾಗಿದ್ದಂಥ ಅತಿ ದೊಡ್ಡ ಕೆಲಸ, ಭಾರತದ ಪಾಲಿನ ಅತ್ಯಂತ ಕರಾಳ ಕಳಂಕ ಆಗಿರುವಂತಹ ಜಾತಿ ವ್ಯವಸ್ಥೆಯನ್ನು, ಅಸ್ಪೃಶ್ಯತೆಯನ್ನು
ಅವರು ತೊಲಗಿಸಬೇಕಿತ್ತು, ಅವರು ತೊಲಗಿಸಲಿಲ್ಲ. ಅವರು ಅದನ್ನು ಸಹಿಸಿದರು. ಅವರು ಸ್ವತಃ ಅಸ್ಪೃಶ್ಯತೆಯನ್ನು ಆಚರಿಸಲಿಲ್ಲ, ಸ್ವತಃ ಅವರು ಜಾತೀಯತೆಯನ್ನು ಆಚರಿಸಲಿಲ್ಲ. ಆದರೆ ಅದರ ವಿರುದ್ಧ ಅವರು ಸಮರ ಸಾರಲಿಲ್ಲ, ಅದನ್ನು ನಿಷೇಧಿಸುವ ಪ್ರಯತ್ನ ಮಾಡಲಿಲ್ಲ. ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದರೆ, ಇಸ್ಲಾಂ ಧರ್ಮದಿಂದ ಆಕರ್ಷಿತರಾಗಿ ಇಸ್ಲಾಂ ಧರ್ಮದ ಪೌರೋಹಿತ್ಯ ಮುಕ್ತ, ಶ್ರೇಣಿ ಮುಕ್ತ ವ್ಯವಸ್ಥೆಯಿಂದ ಆಕರ್ಷಿತರಾಗಿ ಯಾರು ಮುಸ್ಲಿಂ ಧರ್ಮ ಸ್ವೀಕರಿಸಿದ್ರು ಅವರಿಗೂ ಜಾತಿಯ ಸೋಂಕು ತಗಲಿತ್ತು. ಅವರು ಕೂಡ ಈ ಸೋಂಕಿನಿಂದ ಬಾಧಿತರಾದರು. ಇದು ಅವರ ವೈಫಲ್ಯದ ಫಲ. ಅದು ನಾನು ಕೊನೆಯದಾಗಿ ಪವಿತ್ರ ಕುರಾನ್ನ ಒಂದು ಮಾತನ್ನು ಹೇಳಿದೆ. ನಾವು ಕೊಡುಗೆಗಳ ಬಗ್ಗೆ ಹೇಳುವಾಗ ಇಲ್ಲಿ ಪ್ರಸ್ತಾಪಿಸಲಾಯಿತು. ಸಂಗೀತಕ್ಕೆ ಮುಸ್ಲಿಮರ ಕೊಡುಗೆ ಇದೆ, ಅದೇ ರೀತಿ ಎಲ್ಲ ಬಗೆಯ ಕಲೆಗಳಿಗೆ ಮುಸ್ಲಿಮರ ಕೊಡುಗೆ ಇದೆ, ಫ್ಯಾಷನ್ಗೆ ಅವರ ಕೊಡುಗೆ ಇದೆ, ಅಡುಗೆಗೆ ಅವರ ಕೊಡುಗೆ ಇದೆ, ಎಲ್ಲ ಯಾವುದೇ ಕ್ಷೇತ್ರ ಮುಕ್ತವಾಗಿದೆ. ಆದರೆ ಹಾಗೆ ಅವರು ಕೊಡುಗೆಗಳನ್ನು ಸ್ವೀಕರಿಸಿದ್ದಾರೆ ಮತ್ತು ಕೊಡುಗೆಗಳನ್ನು ನೀಡಿದ್ದಾರೆ. ಕೊಡುಗೆಗಳ ಎಕ್ಸ್ಚೇಂಜ್ ಆಗಿದೆ ಮತ್ತು ಅದೆಲ್ಲ ಒಫಿಷಿಯಲ್ ಆಗಿ ಫಾರ್ಮಲ್ ಆಗಿ ನಡೆದಂಥದ್ದಲ್ಲ. ವಿವಿಧ ಜನವರ್ಗಗಳು ಪರಸ್ಪರ ಮಿಶ್ರ ಆದಾಗ ಸ್ವಾಭಾವಿಕವಾಗಿ ಒಬ್ಬರ ಒಳಿತು ಇನ್ನೊಬ್ಬರಿಗೆ ವರ್ಗ ಆಗ್ತದೆ. ಮತ್ತು ಕೆಡುಕು ಅಂತ ಏನನ್ನು ನಾವು ಗುರುತಿಸ್ತೇವೋ ಅದನ್ನು ಎಲ್ಲರೂ ಅದರಿಂದ ಮುಕ್ತರಾಗಲಿಕ್ಕೆ ಪ್ರಯತ್ನಿಸ್ತಾರೆ. ಪವಿತ್ರ ಕುರಾನ್ನಲ್ಲಿ ಇತಿಹಾಸಕ್ಕೆ ಅನ್ವಯವಾಗುವಂಥ ಒಂದು ಮಾತಿದೆ. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ವ ಅಮ್ಮಾ ಮ ಯನ್ಫഉ ನಾಸ ಫಯಮ್ಕುಸು ಫಿಲ್ ಅರ್ದ್. ಯಾವುದು ಇಡೀ ಮನುಕುಲಕ್ಕೆ ಉಪಯುಕ್ತವಾಗಿರ್ತದೋ ಅದು ಭೂಮಿಯಲ್ಲಿ ಉಳಿತದೆ ಅಂತ. ನಮಗೆ ರಾಜ ಮಹಾರಾಜುಗಳ ಟೆರಿಟರಿ ಎಷ್ಟಿತ್ತು ಅಂತ ಅದನ್ನು ಚರ್ಚಿಸಿ ನಮಗೆ ಯಾವ ಲಾಭವೂ ಇಲ್ಲ. ಈ ರಾಜ ಮಹಾರಾಜುಗಳು ಯಾವ ರಾಜ ಯಾವರನ್ನು ಸೋಲಿಸಿದ ಅಂತ ನೆನಪಿಸಿಕೊಂಡು ಏನಾದರೂ ಅದರ ಬಗ್ಗೆ ಕೊಚ್ಚಿಕೊಳ್ಳಿಕ್ಕೆ ಏನೂ ಇಲ್ಲ. ನಾವು ನೆನಪಿಡಬೇಕಾದದ್ದು ಸಮಾಜಕ್ಕೆ ಯಾರು ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ, ಮತ್ತು ಯಾರು ಯಾವೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ. ಯಾಕೆ ಅವರ ಸಂತತಿಗಳನ್ನು ಶಿಕ್ಷಿಸಲಿಕ್ಕೆ ಅಲ್ಲ, ಆ ತಪ್ಪುಗಳಿಂದ ನಮ್ಮ ವರ್ತಮಾನವನ್ನು ಮುಕ್ತವಾಗಿಡಲಿಕ್ಕೆ. ನಮ್ಮ ವರ್ತಮಾನದಲ್ಲಿ ರಿಪೇರಿಗೆ ಬೇಕಾದಷ್ಟು ಕ್ಷೇತ್ರಗಳಿವೆ. ಆ ಕ್ಷೇತ್ರಗಳನ್ನೆಲ್ಲ ಬಿಟ್ಟು 8ನೇ ಶತಮಾನದಲ್ಲಿ ಏನಾಗಿತ್ತು, 9ನೇ ಶತಮಾನದಲ್ಲಿ ಏನಾಗಿತ್ತು ಅದನ್ನು ರಿಪೇರಿ ಮಾಡಲಿಕ್ಕೆ ನಾವು ಹೊರಡ್ತೇವೆ ಅಂತಂದರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಇನ್ನು ಕುರಾನಲ್ಲಿ ಇನ್ನೊಂದು ಕಡೆ ಈ ಹಿರಿಯರ ಬಗ್ಗೆ, ಪೂರ್ವಜರ ಬಗ್ಗೆ ಅಭಿಮಾನ ಪಡುವವರ ಬಗ್ಗೆ ಹೇಳಲಾಗಿರುವ ಒಂದು ಮಾತನ್ನು ಪ್ರಸ್ತಾಪಿಸಿ ನಾನು ಮುಗಿಸ್ತೇನೆ. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ತಿಲ್ಕ ಉಮ್ಮತುನ್ ಖದ್ ಖಲತ್ ಲಹಾ ಮಾ ಕಸಬತ್ ವಲಕುಂ ಮಾ ಕಸಬ್ತುಂ ವಲಾ ತುಸಲೂನ ಅಮ್ಮಾ ಕಾನು ಯಾಮಲೂನ್. ಅವರು ಕಳೆದು ಹೋದ ಸಮುದಾಯಗಳು, ಅವರು ಮಾಡಿದ್ದು ಅವರಿಗೆ, ನೀವು ಮಾಡಿದ್ದು ನಿಮಗೆ ಅಂತ. ಅವರ ಯಾವುದೇ ಸತ್ಕರ್ಮ ಅಥವಾ ದುಷ್ಕರ್ಮ ಅದರಿಂದ ನಿಮಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಅದರಿಂದ ಏನಾದರೂ ಕಲಿಯಲಿಕ್ಕೆ ಇದ್ದರೆ ಕಲಿಯಿರಿ, ಸ್ಫೂರ್ತಿ ಪಡೀಲಿಕ್ಕೆ ಇದ್ದರೆ ಸ್ಫೂರ್ತಿ ಪಡೆಯಿರಿ. ಕೊಚ್ಚಿಕೊಳ್ಳುವ ಅಭಿಮಾನದಿಂದ ಏನಾದರೂ ಜಂಬ ಕೊಚ್ಚಿಕೊಳ್ಳುವ ವಿಷಯಗಳಲ್ಲ ಅದು. ಮತ್ತು ಅವರ ಬಗ್ಗೆ ನಿಮ್ಮನ್ನು ದೇವರು ವಿಚಾರಿಸುವುದಿಲ್ಲ ಅಂತ. ವಾಖರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಭಾರತದ ಇತಿಹಾಸ ಮತ್ತು ಮುಸ್ಲಿಮರು ಎನ್ನುವ ಈ ಮಹತ್ವಪೂರ್ಣ ವಿಚಾರಗೋಷ್ಠಿಗೆ ಅತ್ಯಂತ ಶಕ್ತಿಯುತವಾದಂತಹ ಒಂದು ಸಮಾರೋಪವನ್ನು ನೀಡಿದ್ದಾರೆ ಅಬ್ದುಲ್ ಸಲಾಂ ಪುತ್ತಿಗೆ ಅವರು. ಅವರ ಮಾತುಗಳನ್ನು ಕೇಳುವಾಗ ನಮ್ಮ ಯೋಚನಾ ಶಕ್ತಿ ಅಥವಾ ನಮ್ಮ ಚಿಂತನೆಯ ದಿಕ್ಕೇ ಸಹ ಬದಲಾಗುವಂತಹ ರೀತಿಯಲ್ಲಿ ಅಬ್ದುಲ್ ಸಲಾಂ ಪುತ್ತಿಗೆ ಅವರು ಮಾತನಾಡಿದ್ದಾರೆ. ಸ್ನೇಹಿತರೆ, ಅಬ್ದುಲ್ ಸಲಾಂ ಪುತ್ತಿಗೆ ಅಂದರೆ, ಮಿಸ್ಟರ್ ಪುತ್ತಿಗೆ ಅವರೇ, ನೀವು ಅಂದರೆ ನನಗೆ ವೈಯಕ್ತಿಕವಾಗಿ ಒಂದು ಪ್ರೀತಿ ಇದೆ, ಗೌರವ ಇದೆ. ಕಾರಣ ಏನು ಅಂದರೆ, ಇತ್ತೀಚೆಗೆ ನಾನು ನನ್ನ ವೈದ್ಯಕೀಯ ತಪಾಸಣೆಗೆ ಹೋದಾಗ ನನ್ನನ್ನು ತಪಾಸಣೆ ಮಾಡಿದಂತಹ ವೈದ್ಯರು ಹೇಳಿದರು, ನಿಮಗೆ ವಯಸ್ಸೆಷ್ಟು ಕೇಳಿದರು. ಹೇಳಿದೆ, ಆಗ್ಬೋದು ಮಾರ್ರೆ, ನಿಮಗೆ BP ಇಲ್ಲ ಅಂದರು. ಆವಾಗ ಉತ್ತರಿಸಬೇಕು ಅಂತ ನನ್ನ ಮನಸ್ಸಿನಲ್ಲಿ ಆಗಿತ್ತು, ಆದರೆ ಉತ್ತರಿಸಲಿಲ್ಲ. ಮನಸ್ಸಿನಲ್ಲಿ ಅಂದುಕೊಂಡೆ, ನಾನು ಪ್ರತಿದಿನ ಬೆಳಿಗ್ಗೆ ವಾರ್ತಾ ಭಾರತಿಯನ್ನು ಓದುತ್ತೇನೆ ಎಂದು. ಬಹುಶಃ ನಮ್ಮ ಉದ್ವೇಗಗಳನ್ನು ಕಡಿಮೆ ಮಾಡುವಂತಹ ಒಂದು ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ನಮ್ಮ ಜೊತೆಗಿರುವ ಎಲ್ಲ ಅತಿಥಿಗಳಿಗೆ ಒಂದು ನೆನಪಿನ ಸ್ಮರಣಿಕೆಯನ್ನು ನೀಡುವಂತಹ ಒಂದು ಸಂದರ್ಭ. ನಮ್ಮ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದಂತಹ ಮೊಹಮ್ಮದ್ ಕುಂಜಿಯವರು ನಮ್ಮ ಅತಿಥಿಗಳಿಗೆ ಈ ಒಂದು ಸ್ಮರಣಿಕೆಯನ್ನು ನೀಡಬೇಕು. ಡಾಕ್ಟರ್ ರಾಮ್ ಪುನ್ಯಾನಿಯವರಿಗೆ ಮೊದಲು, ಅದೇ ರೀತಿ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರಿಗೆ, ಪ್ರೊಫೆಸರ್ ಸೈಯದ್ ಅಖಿಲ್ ಅಹ್ಮದ್ ರವರಿಗೆ,
ಅಬ್ದುಲ್ ಸಲಾಂ ಪುತ್ತಿಗೆಯವರಿಗೆ, ನಮ್ಮ ಪ್ರೀತಿಯ ಆಮಂತ್ರಣವನ್ನು ಸ್ವೀಕರಿಸಿ ಬಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಇಷ್ಟು ಹೊತ್ತು ಕುಳಿತು ನಮ್ಮನ್ನು ಸಂತೋಷಗೊಳಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ರಮನಾಥ್ ರೈ ಅವರಿಗೆ ಸಹ ಒಂದು ನೆನಪಿನ ಕಾಣಿಕೆ ಸ್ಮರಣಿಕೆಯನ್ನು ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಹಾಗೆಯೇ ನಮ್ಮ ಜೊತೆಗೆ ಉಪಸ್ಥಿತಿರುವಂತಹ ಮೂವರಿಗೆ ನಮ್ಮ ಈ ಕಾರ್ಯಕ್ರಮದ ಸಂಚಾಲಕರಾದಂತಹ KM ಅಶ್ರಫ್ ರವರು ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಿದ್ದೇನೆ. KM ಅಶ್ರಫ್ ರವರು ಮೊದಲಿಗೆ ಮೌಲಾನಾ ಮುಫ್ತಿ ಶೇಖ್ ಮುಹತ್ತರ್ ಹುಸೈನಿ ಕಾಸ್ಮಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಅದೇ ರೀತಿ ಮೌಲಾನಾ ಯಾಹ್ಯಾ ತಂಗಳ್ ಮದನಿ ನಮ್ಮ ಜೊತೆಗಿದ್ದಾರೆ, ಅವರಿಗೂ ಒಂದು ಸ್ಮರಣಿಕೆಯನ್ನು ನೀಡಬೇಕು. ಇದಕ್ಕೆಲ್ಲ ಮುಖ್ಯವಾಗಿ ಇವತ್ತು ನಾವು ಬಿಡುಗಡೆ ಮಾಡಿದ ಪುಸ್ತಕದ ಕನ್ನಡ ಅನುವಾದಕರಾದಂತಹ ಸನ್ಮಾರ್ಗ ವಾರಪತ್ರಿಕೆಯ ಉಪಸಂಪಾದಕರಾದಂತಹ ಅರಫಾ ಮಂಚಿ ಅವರಿಗೂ ಸಹ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ. ಸ್ನೇಹಿತರೀಗ ಕೊನೆಯದಾಗಿ ಧನ್ಯವಾದಗಳು. ಅಬ್ದುಲ್ ಸಲಾಂ ಯು ಕಾರ್ಯದರ್ಶಿ ಶಾಂತಿ ಪ್ರಕಾಶನ ಟ್ರಸ್ಟ್ ಅವರು ಧನ್ಯವಾದವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತೇನೆ. ಮಿತ್ರ ಹಾಗೂ ಹಿರಿಯರಾದ BM ಮೊಹಮ್ಮದ್ ಅಲಿ ಅವರಿಗೆ ಬಹಳ ಪ್ರೀತಿಪೂರ್ವಕವಾಗಿ ಒಂದು ಕಾಣಿಕೆಯನ್ನು ಕೊಡಬೇಕು ಅಂತ ನಾನು KM ಅಶ್ರಫ್ ಸಾಬ್ರವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಮ್ ವ ಅಲಾ ಆಲಿಹಿ ವ ಅಸ್ಹಾಬಿ ಅಜ್ಮഈನ್ ಅಮ್ಮಾ ಬಾದ್. ಸರ್ವಸ್ತುತಿ ಸ್ತೋತ್ರಗಳು ನಮ್ಮ ನಿಮ್ಮೆಲ್ಲರನ್ನು ಸೃಷ್ಟಿಸಿದ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅನುಗ್ರಹಿಸಿದ ಅಲ್ಲಾಹನಿಗೆ ಮೀಸಲು. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಪ್ರೊಫೆಸರ್ ಸೈಯದ್ ಅಕೀಲ್ ಅಹಮದ್ ಅವರಿಗೆ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಭಾಷಣವನ್ನು ನಿರ್ವಹಿಸಿದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರಿಗೂ, ಡಾಕ್ಟರ್ ರಾಮ್ ಪುನಿಯಾಣಿ ಅವರಿಗೂ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಅಬ್ದುಲ್ ಸಲಾಂ ಪುತ್ತಿಗೆಯವರಿಗೂ ನಾನು ಹೃದಯಂಗಮವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದ ಜನಾಬ್ ಮೊಹಮ್ಮದ್ ಕುಂಜಿಯವರಿಗೆ, ಕಿರಾತ್ ಪಡಿಸಿದಂತಹ ಅಬ್ದುಲ್ ಲತೀಫ್ ಆಲಿಯಾರ್ ಅವರಿಗೆ, ಈ ಕಾರ್ಯಕ್ರಮದಲ್ಲಿ ಸೌಹಾರ್ದ ಗೀತೆಯನ್ನು ಹಾಡಿದಂತಹ ಅಶ್ರಫ್ ಅಪೋಲರ್ ಅವರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಿಸಿದ ಮೊಹಮ್ಮದ್ ಅಲಿ ಕಮ್ಮರಡಿಯವರಿಗೂ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗಣ್ಯ ಉಪಸ್ಥಿತಿಯನ್ನು ವಹಿಸಿದಂತಹ ಶ್ರೀ ರಮಾನಾಥ ರೈ ಅವರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿ ಈ ವೇದಿಕೆಯಲ್ಲಿರುವಂತಹ ಮೌಲಾನಾ ಮುಫ್ತಿ ಶೇಖ್ ಮುತಹರ್ ಹುಸೈನ್ ಕಾಸಿಮಿ, ಮೌಲಾನಾ ಯಹಿಯಾ ತಂಗಳ್ ಮದನಿ, KM ಅಶ್ರಫ್ ಸಾಹಬ್, ಸಯೀದ್ ಇಸ್ಮಾಯಿಲ್, ಅರಫಾ ಮಂಚಿ ಇವರೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿದ ಇಲ್ಲಿ ನೆರೆದಂತಹ ಎಲ್ಲ ಸಹೋದರ ಸಹೋದರಿಯರಿಗೂ, ಅದೇ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದಂತಹ ಎಲ್ಲ ಸಹೋದರ ಸಹೋದರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಾಖಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಮೀಡಿಯಾದವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.